ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಹೀಮ್ ಹಮೀದ್, ಶಾಲಾ ವಿದ್ಯಾರ್ಥಿ ನಾಯಕ ಅಶ್ಮಿಕ್ ರಿಷಬ್ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಶಾಲಾ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರನ್ನು ಗೌರವದ ಶಾಲಿನೊಂದಿಗೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಸ್ಮರಣಿಕೆಯೊಂದಿಗೆ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ಮುಸ್ಸಂಜೆ ಆಗ್ತಾ ಇದೆ. ಮುಸ್ಸಂಜೆಯ ನನ್ನ ನಮಸ್ಕಾರಗಳನ್ನು, ಹೃದಯ ತುಂಬಿದ ನಮಸ್ಕಾರಗಳನ್ನು ತಮಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ರವೀಂದ್ರ ಶೆಟ್ಟಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಶಿಕ್ಷಣ ಪ್ರೇಮಿಗಳು, ಮಕ್ಕಳ ಹಿತೈಷಿಗಳು, ಸಮಾಜದ ಬಗ್ಗೆ ಅಪಾರ ಚಿಂತನೆ ಮತ್ತು ಗೌರವವುಳ್ಳಂಥ ವ್ಯಕ್ತಿಯಾಗಿದ್ದಾರೆ ನಮ್ಮ ಹಿರಿಯವರು. ಅವರಿಗೆ ಮೊದಲು ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಸರ್ ತಮಗೆ. ಅದೇ ರೀತಿ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ಮುಖ್ಯ ಶಿಕ್ಷಕರು ನಮ್ಮ ನೈಮಾ ಮೇಡಮ್ ರವರು ಮತ್ತೆ ಸೌಮ್ಯ ಮೇಡಮ್ ರವರು ಕೂಡ ಆಸೀನರಾಗಿದ್ದಾರೆ. ವಿದ್ಯಾರ್ಥಿ ನಾಯಕರಾದಂತಹ ಅಶ್ಮಿಕ್ ರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನನ್ನ ನೆಚ್ಚಿನ ಮಕ್ಕಳ ಎತ್ತವರೇ, ಪೋಷಕರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ಶಾಲೆಯಲ್ಲಿ ತಮ್ಮ ಮಕ್ಕಳು ಕಲಿತಾ ಇದ್ದಾರೆ. ತುಂಬ ಪುಣ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರದು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಂಸ್ಥೆಯಲ್ಲಿ ನಮ್ಮ ರವೀಂದ್ರ ಸರ್ ಅವರು ಮಕ್ಕಳ ಮೇಲೆ ಅಪಾರವಾದಂಥ ಗೌರವ ಮತ್ತು ರಕ್ಷಣೆ ಮತ್ತು ಅವರಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಎಂಬುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳು ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪೋಷಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ದಯಮಾಡಿ ನಿಮ್ಮ ಮಕ್ಕಳುಗಳನ್ನು ಇತರೆ ಮಕ್ಕಳಿಗೆ ಹೋಲಿಕೆಯನ್ನು ಮಾಡಬೇಡಿ. ಕಿವಿ ಮಾತು ಹೇಳ್ತಾ ಇದ್ದೀನಿ. ಇತರ ಮಕ್ಕಳಿಗೆ ಹೋಲಿಕೆ ಮಾಡಬಾರ್ದು. ಇತರೆ ಅಂತ ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿರುವಂಥ ಮಗು 95, 96, 98 ಈ ಥರ ಅಂಕಗಳನ್ನು ತಗೊಂಡಿದ್ದಾನೆ. ನನ್ನ ಮಗು 50, 60% ತೆಗೆದಿದೆಯಲ್ಲಪ್ಪ. ನಾನು ಇಷ್ಟೆಲ್ಲ ಸವಲತ್ತುಗಳನ್ನು ಮಾಡಿಕೊಟ್ರು ಕೂಡ ಅವನಿಗೆಲ್ಲ ಏನೇನು ಬೇಕು ಎಲ್ಲ ಸವಲತ್ತುಗಳನ್ನು ಕೂಡ ಮಾಡಿಕೊಟ್ರು ಸಹ ಅವನು ಸಹ ಒಂದು 95, 96, 97 ಈ ಥರ ಫಲಿತಾಂಶ ತೆಗಿತಿಲ್ವಲ್ಲ ಅಂತ ಬೇಸರ ಆಗ್ತದೆ, ಸಹಜ. ಆದರೆ ತಾವುಗಳು ದಯಮಾಡಿ ಬೇರೆಯವರ ಮಕ್ಕಳಿಗೆ ನಿಮ್ಮನ್ನು ಹೋಲಿಕೆಯನ್ನು ಮಾಡಬೇಡಿ. ಯಾಕೆ ಹೋಲಿಕೆಯನ್ನು ಮಾಡಬಾರ್ದು ಅಂದರೆ, ನೀವು ಮಕ್ಕಳಿಗೆ ಬೆನ್ನು ತಟ್ಟುವಂತಹ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಬೇಕು. ಮಗು ಬೈಲಿ 50 ತೆಗೆದಿದೆಯಾ, ವೆರಿ ಗುಡ್, ಮುಂದಿನ ಸರಿ ಇಂಪ್ರೂವ್ ಮಾಡ್ಕೊ. 60 ತೆಗಿ, 70 ತೆಗಿ, ವೆರಿ ಗುಡ್, 70 ತೆಗೆದಿದೆಯಾ ಈ ಸರಿ, ವೆರಿ ಗುಡ್, 70 ತೆಗೆದ, 80 ತೆಗಿ, ವೆರಿ ಗುಡ್ ಅಂತ ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡಬೇಕು ಪೋಷಕರು. ಅದನ್ನು ಬಿಟ್ಟು ನಾವು ಮಕ್ಕಳ ಮೇಲೆ ನಾವು ಮುನಿಸು ಮಾಡಬಾರ್ದು, ಬೇಸರವನ್ನು ವ್ಯಕ್ತಪಡಿಸಬಾರ್ದು. ನಮ್ಮ ಮಕ್ಕಳನ್ನು ನಾವೇ ಸಮಾಧಾನ ಮಾಡಲಿಲ್ಲ ಅಂದರೆ ಯಾರು ಸಮಾಧಾನ ಮಾಡ್ತಾರೆ? ಬೇರೆಯವ್ರು ಬಂದು ಸಮಾಧಾನ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ತಾವುಗಳು ಏನು ಪೋಷಕರಿದ್ದೀರಿ, ತಮ್ಮ ಮಕ್ಕಳಿಗೆ ಧೈರ್ಯವನ್ನು ತುಂಬಬೇಕು, ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡಬೇಕು, ಪ್ರೋತ್ಸಾಹಿಸಬೇಕು. ಎಲ್ಲ ಅವಕಾಶಗಳಲ್ಲೂ ಕೂಡ, ಎಲ್ಲ ಇದರಲ್ಲೂ ಕೂಡ ಅವಕ್ಕೆ
ಅವಕಾಶ ಸಿಗುವ ಹಾಗೆ ಪೋಷಕರು ತಾವುಗಳು ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ಜೊತೆಗೆ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ಮೊಬೈಲನ್ನು ಕೈಯಲ್ಲಿ ಕೊಡಬೇಡಿ ಯಾವಾಗಲೂ. ಇವತ್ತಿನ ದಿನದಲ್ಲಿ ಹೆಚ್ಚಿನ ಮಕ್ಕಳು ಮೊಬೈಲನ್ನು ನೋಡುವುದರ ಜೊತೆಗೆ ಸ್ನೇಹಿತರನ್ನು ಮರ್ತಿದ್ದಾರೆ, ಆಟ ಆಡೋದನ್ನು ಮರ್ತಿದ್ದಾರೆ. ನೇರವಾಗಿ ಹೇಳ್ಬೇಕಂದ್ರೆ ಮನೆಯವರು ಕೂಡ ಅವ್ರಿಗೆ ಬೇಕಾಗಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರೂ ಬೇಕಾಗಿಲ್ಲ. ಮೊಬೈಲ್ ಒಂದಿತ್ತು ಅಂತಂದ್ರೆ ಮೊಬೈಲು ಮತ್ತೆ ರೂಮು ಅವೆರಡಿತ್ತು ಅಂದ್ರೆ ಸಾಕು, ಅವರು ಊಟನೂ ಕೂಡ ಬೇಡ, ಆ ಒಂದು ಸ್ಥಿತಿಗೆ ತಲುಪಿದ್ದಾರೆ. ಹಾಗಾಗಿ ದಯಮಾಡಿ ಮನೆಯಲ್ಲಿ ಇರುವಂತಹ ಪೋಷಕರೇನಿದ್ದೀರಿ, ಮಕ್ಕಳಿಗೆ ಮೊಬೈಲನ್ನು ಕೊಡುವಂಥ ಕೆಲಸವನ್ನು ಮಾಡಬೇಡಿ, ಮೊಬೈಲ್ ಕೊಡಬೇಡಿ. ತಮಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಕಡೆಯದಾಗಿ ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಮಕ್ಕಳು ಕಲಿಯುವುದು ಎರಡು ಅಕ್ಷರ ಕಡಿಮೆ ಕಲಿತರೂ ಕೂಡ ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಒಳ್ಳೆ ಸಂಸ್ಕಾರವನ್ನು ಕಳಿಸಿ, ಗುರು ಹಿರಿಯವರನ್ನು ಪೂಜಿಸುವುದು, ತನ್ನ ಜೊತೆಯಲ್ಲಿ ಬೆಳೆದಿರುವಂಥ ಅಣ್ಣ ತಂಗಿ, ಅಕ್ಕ ತಂಗಿ, ತಂದೆ ತಾಯಿ ಎಲ್ಲರನ್ನೂ ಕೂಡ ಗೌರವಿಸುವಂಥ ಗುಣ, ನಮ್ಮ ಸುತ್ತಮುತ್ತ ಎಲ್ಲ ಇರುವಂಥ ಜನರನ್ನು ಪ್ರೀತಿಸುವಂತಹ ಗುಣ, ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ಪ್ರೀತಿಸುವ, ಗೌರವಿಸುವ ಮತ್ತು ಸಂರಕ್ಷಣೆ ಮಾಡುವಂಥ ಗುಣಲಕ್ಷಣಗಳನ್ನು ಮಕ್ಕಳಲ್ಲಿ ಬೆಳೆಸುವಲ್ಲಿ ನಿಮ್ಮೆಲ್ಲರ ಜವಾಬ್ದಾರಿ ತುಂಬ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ತಾವುಗಳು ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ ನೋಡಲಿಕ್ಕೆ ಎಲ್ಲ ತಾವುಗಳು ಕಾತುರರಾಗಿದ್ದೀರಿ. ತಮಗೆ ಮಗದೊಮ್ಮೆ ನನ್ನ ವೈಯಕ್ತಿಕವಾಗಿ, ನಮ್ಮ ಇಲಾಖೆಯ ಪರವಾಗಿ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿಮ್ಮ ಮಕ್ಕಳ ಬಾಳು ಮುಂದಿನ ದಿನಗಳಲ್ಲಿ ಬಂಗಾರವಾಗಲಿ, ಅವರು ನಮ್ಮ ದೇಶದ ಉತ್ತಮ ಪ್ರಜೆಯಾಗಿ ಕೀರ್ತಿಯನ್ನು ತರಲಿ, ನಮ್ಮ ಶಾಲೆಗೆ, ನಮ್ಮ ಮಕ್ಕಳ ಹೆತ್ತವರಿಗೆ ಕೀರ್ತಿಯನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಂದರ್ಭದಲ್ಲಿ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯುತ್ತಿರತಕ್ಕಂಥ ಈ ಒಂದು ವಾರ್ಷಿಕ ಉತ್ಸವದ ಈ ಒಂದು ಸಮಾರಂಭದಲ್ಲಿ ಬಂದು ನಮ್ಗೆಲ್ಲರಿಗೂ ಕೂಡ ಶುಭ ಹಾರೈಕೆಯ ಮಾತುಗಳನ್ನಾಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ ಶಿಕ್ಷಣ ಇಲಾಖೆಯ ವತಿಯಿಂದ ನಮಗೆ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ನನ್ನ ತಾಯಿಯ ಹೆಸರು ನಡೆಯುತ್ತಿರುವಂಥ ವಿದ್ಯಾಸಂಸ್ಥೆ ತಾಯಿಯ ಪರವಾಗಿ, ನಮ್ಮ ಮನೆಯವರ ಪರವಾಗಿ ಮತ್ತು ನಮ್ಮೆಲ್ಲ ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳ ಹೆತ್ತವರ ಪರವಾಗಿ ಸರ್ ನಿಮಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಈ ರತ್ನ ಎಜುಕೇಶನ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ ಮೋಹನ್ ದಾಸ್ ಶೆಟ್ಟಿ ಅವರು ಇದ್ದಾರೆ. ಅದೇ ರೀತಿಯಾಗಿ ಆಸ್ಮಿಕ್ ರಿಷಾಬ್ ಶಾಲಾ ನಾಯಕ ಇದ್ದಾನೆ. ಮೊದಲನೇದಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಇಂದಿನ ಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ರೈ ಕಲಿಮಾರ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಅದಕ್ಕಿಂತ ಮೊದಲು ಈಗ ಪ್ರಾರ್ಥನೆಯನ್ನು ಹಾಡಲಿಕ್ಕಿದ್ದಾರೆ ಧನ್ಯಶ್ರೀ ಮತ್ತು ಬಳಗದವರು. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ,
ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಅರೇಕಳ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾಗಿರುವಂಥ ಶ್ರೀಯುತ ರವೀಂದ್ರ ಕಲಿಮಾರ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಅಧ್ಯಕ್ಷರಾಗಿರುವಂಥ ರೊಟೇರಿಯನ್ ಡಾಕ್ಟರ್ ರವಿಶಂಕರ್ ರಾವ್ ಇವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಕೊರಗಪ್ಪ ಶೆಟ್ಟಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರ ಪ್ರಕಾಶ್ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ರತ್ನ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಕೆ ರವಿ ಶೆಟ್ಟಿ, ಅದೇ ರೀತಿಯಾಗಿ ಸೆಕ್ರೆಟರಿ ಆಗಿರುವಂಥ ಸೌಮ್ಯ ಶೆಟ್ಟಿ, ಅದೇ ರೀತಿಯಾಗಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನೈ ಹಮೀದ್, ಶಾಲಾ ನಾಯಕ ಆಶಿಕ್ ರಿಷಾಬ್ ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಕೆ ರವಿ ಶೆಟ್ಟಿಯವರು ಅತಿಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ನಮ್ಮ ಈ ಸಂಸ್ಥೆಯು ವಿದ್ಯಾಸಂಸ್ಥೆಯು ನಡೆದು ಬಂದಂಥ ದಾರಿಯನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನಾಗಿರುವಂಥ ಶ್ರೀಮತಿ ನೈಮ್ ಹಮೀದ್ ಅವರು. 1-22ನೇ ಸಾಲಿನ ವರದಿ ವಾಚನವನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. And a very good evening to everyone. Respected chief guests of today's function, President and Secretary of Vidyrathna Educational Institution, dear teachers, my dear students, parents, prospective parents, and all our well-wishers. I take great pleasure in welcoming all of you on this special occasion of our annual day celebration. Sir Ravindra Shetty Ulidottu founded the Vidyrathna School under Vidyrathna Trust in the year 1998 to inculcate the ageless message of faith, self-discipline and dedication. Vidyrathna School, Derlakatte is an English medium school from LKG to grade 10 recognized by the government of Karnataka. Vidyrathna School believes and respects all cultures of all religions and communities and promotes understanding and appreciation of their valuable heritage, culture and values. At Vidyrathna School, we set standards and goals for ourselves and strive to achieve them, be it in the area of academics, co-curricular activities, discipline, leadership, and more. Academics is the core focus of our school. All the possible efforts have been taken and we will continue to take to ensure academic excellence in our school, to lead our children to success. Apart from this, the pupils have established good records in the field of games, sports and cultural activities. It is a great achievement to make each and every student succeed in life and in society. A few
few words to our dear students. Every child sent to this world is a gem, and there is always something special about him or her. You are fortunate that you have such caring parents and to receive quality education. So let's pledge to make yourself good human beings and make this world a better place to live. On this memorable occasion of our annual day, as we recount our achievements and success with pride and happiness, I would like to dedicate whatever we could achieve to our beloved students, committed team of teachers, other staff, and valued parents of Vidyrathna School. I thank our President K. Ravindra Shetty Olidottu and Secretary Ma'am Mrs. Soumya Shetty for their wholehearted encouragement. A special thank and appreciation for family members of our institution. We seek the blessing from the God Almighty to help and guide us in the future in the right direction. Let me continue now, present the annual report for the academic year 2021-22 in Kannada. ವರದಿ ವಾಚನ 2021-22. ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ, ನೆರೆದ ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ನಾನು ರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಲ್ಕಟ್ಟೆ ಇದರ 2021-22ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ವರದಿಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಬೆಳ್ಮ ಗ್ರಾಮಾಂತರ ಪ್ರದೇಶದ ದಿವಂಗತ ಡಾಕ್ಟರ್ ಬಾಲಕೃಷ್ಣ ಮುದ್ಯಾರವರ ಕಟ್ಟಡದಲ್ಲಿ 1998ರಲ್ಲಿ ದೇರಲ್ಕಟ್ಟೆಯಲ್ಲಿ ಸ್ಥಾಪನೆಯಾದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯು ಶ್ರೀ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟುರವರ ಮಾತೃಶ್ರೀಯವರ ಹೆಸರಿನಲ್ಲಿ ಜನ್ಮ ತಾಳಿದ ಜ್ಞಾನದೇಗುಲ. ಬಳಿಕ 2004ರಲ್ಲಿ ಬದ್ಯಾರ್ ರಸ್ತೆಯ ಬಳಿಯ ಸ್ವಂತ ಕಟ್ಟಡದಲ್ಲಿ ಪ್ರಾರಂಭವಾದ ಈ ವಿದ್ಯಾಸಂಸ್ಥೆಯು ವಿದ್ಯೆ, ವಿನಯ, ಸೇವೆ ಎಂಬ 3 ಪರಮ ಧ್ಯೇಯಗಳನ್ನು ಪಾಲಿಸಿ ಸಾಕಾರಗೊಳಿಸಲು ಪಣತೊಟ್ಟಿದೆ. ಶಿಕ್ಷಣ ಪ್ರೇಮಿ, ಸಕ್ರಿಯ ಸಮಾಜ ಸೇವಕ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳ ಸರದಾರ ಹಾಗೂ ಕರ್ನಾಟಕ ಸರ್ಕಾರದ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದ ಶ್ರೀ ಕೆ. ರವೀಂದ್ರ ಶೆಟ್ಟಿಯವರ ಅವಿರತ ಶ್ರಮ, ರಕ್ಷಕ ಶಿಕ್ಷಕ ವರ್ಗದ ಸಂಪೂರ್ಣ ಸಹಕಾರದೊಂದಿಗೆ 22ನೇ ವರ್ಷದ ದಾಟಿ ಯಶಸ್ಸಿನ ಮೆಟ್ಟಲೇರುತ್ತಿದೆ. ಕಳೆದ ಬಾರಿಯ 2019-20 ಶಾಲಾ ವಾರ್ಷಿಕೋತ್ಸವವು ತಾರೀಕು 3/12/2019 ಜರುಗಿತು. ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಯುತ ಮೋಹನ್ ಶೆಟ್ಟಿ ನಡಿ ಕಂಬಳಗುತ್ತು ಇವರು ಕ್ರೀಡೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು. ಸಂಸ್ಥೆಯ ಅಧ್ಯಕ್ಷರಾದ ಕೆ. ರವೀಂದ್ರ ಶೆಟ್ಟಿ, ಕಾರ್ಯದರ್ಶಿಯವರಾದ ಸೌಮ್ಯ ಆರ್ ಶೆಟ್ಟಿ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಯೀಂ ಹಮೀದ್ ರವರು ಉಪಸ್ಥಿತರಿದ್ದರು. ಕನ್ನಡ ನಾಡು ನುಡಿಯ ವೈಭವವನ್ನು ಸಾರುವ ರತ್ನೋತ್ಸವವು ತಾರೀಕು 19/12/2019 ಹಿರಿಯ ಸಾಹಿತಿ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬೆಳ್ಮ ಪಂಚಾಯತ್ನ ಅಧ್ಯಕ್ಷರು ರತ್ನೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಿದರು. ಅಂದಿನ ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ, ಉಳ್ಳಾಲದ ಶಾಸಕರಾದ UT ಖಾದರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡು, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಶ್ರೀ ರಹೀಂ ಉಚ್ಚಿಲ್, ರೋಟರಿ PDG ಶ್ರೀ ಡಿ ನಾಗಾರ್ಜುನ, ಬೆಳ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಅಬ್ದುಲ್ ಸತ್ತಾರ್,
ಕೀರ್ತಿ ಟೆಕ್ಸ್ಟೈಲ್ ಲಿಮಿಟೆಡ್ನ ಶ್ರೀ ರಾಜೀವ್ ಪಿ ಆಳ್ವಾ, ಹೊಸಕುರಲ್ ಟಿವಿ ಚಾನೆಲ್ನ ನಿರ್ದೇಶಕರಾದ ಶ್ರೀ ವಿದ್ಯಾಧರ್ ಶೆಟ್ಟಿ, ಉದಯವಾಣಿ ಪತ್ರಕರ್ತರಾದ ಶ್ರೀ ವಸಂತ್ ಕೊಣಜೆ, ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಉಸ್ಮಾನ್ ಅಕ್ಸಾ, ಶ್ರೀಮತಿ ಪ್ರಿಯಾ ಹರೀಶ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರ ಶ್ರೀ ಕುದ್ರೋಳಿ ಗಣೇಶ್ ರವರಿಗೆ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳು ಆಡಳಿತ ನಿರ್ದೇಶಕರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿಯವರ ನೇತೃತ್ವ ಹಾಗೂ ಶಿಕ್ಷಕರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಬಳಿಕ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ದಿನಾಂಕ 20/12/2019 ಸಂಜೆ ಶಾಲಾ ವಾರ್ಷಿಕೋತ್ಸವವು ಸಂಪೂರ್ಣವಾಗಿ ಜರುಗಿತು. ಇದರ ಪ್ರಯುಕ್ತ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಅಧಿಕಾರಿಗಳಾದ ಲೋಕೇಶ್ ಎಸ್ ಆರ್ ಮುಖ್ಯ ಅತಿಥಿಗಳಾಗಿದ್ದರು. ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷರಾದ ಸೂಡಿ ಸುರೇಶ್ ರವರು, ಬೆಳ್ಮ ಪಂಚಾಯತ್ನ ಸದಸ್ಯರು ಉಪಸ್ಥಿತರಿದ್ದರು. ದಿನಾಂಕ 22/10/2019 ನಮ್ಮ ಶಾಲೆಯಲ್ಲಿ ತುಳುಸಿರಿ ಕುಡ್ಲ ಇದರ ಉದ್ಘಾಟನೆಯು ಆಡಳಿತ ನಿರ್ದೇಶಕರಾದ ಶ್ರೀ ಕೆ ರವೀಂದ್ರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚೆನ್ನಪ್ಪ ಗೌಡ ಇದರ ಉದ್ಘಾಟನೆಯನ್ನು ನೆರವೇರಿಸಿದರು. ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ ಮಾಜಿ ನಿರ್ದೇಶಕರಾದ ಶ್ರೀ ಕೆ ಟಿ ಸುವರ್ಣ, ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕರಾದ ಶ್ರೀ ಯೋಗೇಶ್ ಶೆಟ್ಟಿ ಜೆಪ್ಪು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಇದರ ಆಡಳಿತ ಮುಕ್ತೇಸರಾದ ಶ್ರೀ ಚಂದ್ರಹಾಸ್ ಅಡ್ಯಂತಾಯ, ಸಾಮಾಜಿಕ ಧುರೀಣ ಶ್ರೀ ಚಂದ್ರಶೇಖರ್ ಉಚ್ಚಿಲ, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇಲ್ಲಿಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ರವೀಂದ್ರ ರೈ ಕಲ್ಲಿಮಾರು ಮುಖ್ಯ ಅತಿಥಿಗಳಾಗಿದ್ದರು. ಬಳಿಕ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ, ಶಿವಾನಂದ ಕರ್ಕೇರ, ಪ್ರವೀಣ್ ಅಮ್ಮೆಂಬಳ, ಬಶೀರ್ ಕಿನ್ಯಾ, ವಿಜಯಲಕ್ಷ್ಮಿ ಕಟೀಲ್, ರಾಜಶ್ರೀ ರೈ ಪೆರ್ಲಾ, ಕುಶಾಲಾಕ್ಷಿ ವಿ ಕಣ್ವತೀರ್ಥ, ತೋನ್ಸೆ ಪುಷ್ಕರ್ ಕುಮಾರ್ ಇವರ ಸಹಕಾರದೊಂದಿಗೆ ಕವಿಗೋಷ್ಠಿ ನಡೆಯಿತು. ತುಳುಕೂಟ ಎಲ್ಲ ಸದಸ್ಯರು ಇವರ ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಶಾಲಾ ಮಕ್ಕಳ ಸಂಖ್ಯೆ ಹಾಗೂ ಶಿಕ್ಷಕರ ಸಂಖ್ಯೆ. ಪ್ರಸ್ತುತ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ LKGಯಿಂದ 10ನೇ ತರಗತಿಯವರೆಗೆ 829 ಮಕ್ಕಳಿದ್ದು ಹಾಜರಾತಿಯು ಉತ್ತಮವಾಗಿರುತ್ತದೆ. 32 ಶಿಕ್ಷಕರು, 5 ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಮುಖ್ಯೋಪಾಧ್ಯಾಯ ನಯೀಂ ಹಮೀದ್ ರವರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೀಠೋಪಕರಣ ಹಾಗೂ ಪಾಠೋಪಕರಣ. ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸುಮಾರು 800ಕ್ಕೂ ಹೆಚ್ಚು ಪೀಠೋಪಕರಣಗಳಿವೆ. ಪ್ರತ್ಯೇಕ ಪ್ರಯೋಗಾಲಯ, ಕಂಪ್ಯೂಟರ್, ಗ್ರಂಥಾಲಯದ ಸೌಲಭ್ಯವಿದೆ. ಆರೋಗ್ಯ ಮತ್ತು ನೈರ್ಮಲೀಕರಣ. ಮಕ್ಕಳ ಆರೋಗ್ಯದ ರಕ್ಷಣೆ ರಕ್ಷಕರ ಗುರುತರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ KS ಹೆಗಡೆ ಮೆಡಿಕಲ್ ಕಾಲೇಜ್, ಎಣಪಯ ಮೆಡಿಕಲ್ ಕಾಲೇಜ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ ಇವರ ಸಹಕಾರದೊಂದಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತದೆ. ಕುಡಿಯುವ ನೀರು, ಶೌಚಾಲಯದ ಸೌಲಭ್ಯವಿದೆ. ಪ್ರತಿ ವರ್ಷವೂ ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಸ್ವಚ್ಛತಾ ಆಂದೋಲನವನ್ನು ಕೈಗೊಂಡು ಶುಚಿತ್ವದ ಬಗ್ಗೆ ಮಕ್ಕಳಿಗೆ ಹಾಗೂ ಪರಿಸರದ ಜನರಿಗೆ ಅರಿವನ್ನು ಮೂಡಿಸಲಾಗುತ್ತದೆ. ತಿಂಗಳಲ್ಲಿ 2 ಬಾರಿ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಅಲ್ಲದೆ ಕೊರೋನಾ ರೋಗದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗಿದೆ. ಸಾಂಸ್ಕೃತಿಕ ಚಟುವಟಿಕೆಗಳು. ನಮ್ಮ ಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕಾಗಿ ಅನೇಕ ಪಾಠೇತರ ಚಟುವಟಿಕೆಗಳೊಂದಿಗೆ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಸುವರ್ಣ ಅವಕಾಶವನ್ನು ಕಲ್ಪಿಸಲಾಗಿದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಪ್ರತಿಭಾ ಕಾರಂಜಿಯ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ.
ಮಕ್ಕಳ ಸುರಕ್ಷತಾ ಸಮಿತಿಯ ರಚನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಯ ಆದೇಶದಂತೆ ಪೋಕ್ಸೋ ಕಾಯ್ದೆಯಡಿ ಮುಗ್ಧ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯದ ನಿಯಂತ್ರಣಕ್ಕೆ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್ ರವರ ಅಧ್ಯಕ್ಷತೆಯಲ್ಲಿ ಮಕ್ಕಳ ಸುರಕ್ಷತಾ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಗೆ ಶಿಕ್ಷಕರಾದ ರವಿಕುಮಾರ್, ವಿದ್ಯಾರ್ಥಿಗಳ ಪೋಷಕರ ಪ್ರತಿನಿಧಿಗಳಾಗಿ ರೊಟೇನಿಯನ್, ಜೆಪಿ ರಾಯ್, ಸುರೇಶ್, ವಿವೇಕ್ ಇವರನ್ನು ಆರಿಸಲಾಗಿದೆ. ಶಾಲಾ ದಳಗಳು ಹಾಗೂ ಕ್ಲಬ್ಗಳ ಚಟುವಟಿಕೆಗಳು. ನಮ್ಮ ಶಾಲೆಯಲ್ಲಿ ಸ್ಕೌಟ್ಸ್, ಗೈಡ್ಸ್, ಕಬ್ಸ್, ಬುಲ್ಬುಲ್ ದಳಗಳಿದ್ದು ಉತ್ತಮ ತರಬೇತಿ ನೀಡಲಾಗುತ್ತದೆ. ಇದರ ಆಶ್ರಯದಲ್ಲಿ ಸರ್ವಧರ್ಮ ಪ್ರಾರ್ಥನೆ, ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಹಬ್ಬಗಳನ್ನು, ಶಾರದಾ ಪೂಜೆಯನ್ನು ಆಚರಿಸಲಾಗುತ್ತದೆ. ಶಾಲಾ ಸ್ಕೌಟ್ ದಳದಲ್ಲಿ 30 ಮಕ್ಕಳು, ಗೈಡ್ಸ್ ದಳದಲ್ಲಿ 38 ಮಕ್ಕಳಿದ್ದಾರೆ. ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಅನೇಕ ಪದಕಗಳನ್ನು ಪಡೆದಿರುತ್ತಾರೆ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಚಿನ್ನ ಹಾಗೂ ಬೆಳ್ಳಿ ಪದಕಗಳನ್ನು ಪಡೆದಿರುತ್ತಾರೆ. ನಮ್ಮ ಶಾಲೆಯಲ್ಲಿ ತುಂಗ, ನೇತ್ರಾವತಿ, ಕಾವೇರಿ, ಗಂಗಾ ಎಂಬ 4 ದಳಗಳಿದ್ದು ಪ್ರತಿಯೊಂದು ದಳಕ್ಕೂ ಪ್ರತಿ ಬುಧವಾರ ದಿನ ಪ್ರತ್ಯೇಕ ಸಮವಸ್ತ್ರವನ್ನು ಅಳವಡಿಸಲಾಗಿದೆ. ಕಳೆದ ಬಾರಿಯ ಆಟೋಟ ಸ್ಪರ್ಧೆಗಳಲ್ಲಿ ತುಂಗಾ ಹೌಸ್ ಚಾಂಪಿಯನ್ ಸ್ಥಾನವನ್ನು ಪಡೆದಿರುತ್ತದೆ. ಶಾಲೆಯಲ್ಲಿ ಸೈನ್ಸ್ ಕ್ಲಬ್, ಲಿಟರರಿ ಕ್ಲಬ್, ಇಕೋ ಕ್ಲಬ್, ಸೋಷಿಯಲ್ ಕ್ಲಬ್, ಕಲ್ಚರಲ್ ಕ್ಲಬ್, ಇಂಟರಾಕ್ಟ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್, ಸಿರಿಮುಡಿ ತುಳು ಸಂಘಗಳು, ಶಾಲಾ ಪಾರ್ಲಿಮೆಂಟ್ ಅಸ್ತಿತ್ವದಲ್ಲಿದೆ. ಇವುಗಳ ಆಶ್ರಯದಲ್ಲಿ ವಿವಿಧ ಹಬ್ಬಗಳ ಆಚರಣೆ, ಸ್ವಚ್ಛತಾ ಕಾರ್ಯಕ್ರಮಗಳು, ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಆಗಾಗ ಶಿಕ್ಷಕ ರಕ್ಷಕ ಸಭೆಯೊಂದಿಗೆ ಚರ್ಚಿಸಲಾಗುತ್ತದೆ. ಶಿಸ್ತುಬದ್ಧ ವಿದ್ಯೆ ಜೀವನವೇ ಪರಮ ಗುರಿ ನಮ್ಮದಾಗಿದೆ. ಇನ್ನು ಮುಂದೆಯೂ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ದೀವಿಗೆ ಪ್ರಜ್ವಲಿಸಿ ಉತ್ತುಂಗದ ಶಿಖರಕ್ಕೇರಿ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಇಲ್ಲಿ ಶಿಕ್ಷಣ ಪಡೆದಿರುವ ವಿದ್ಯಾರ್ಥಿಗಳು ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿ ನಾಡಿಗೆ, ದೇಶಕ್ಕೆ ಕೀರ್ತಿಯನ್ನು ತರಲೆಂದು ಹಾರೈಸುತ್ತಾ ಈ ವರದಿಯ ವಾಚನಕ್ಕೆ ಇತಿಶ್ರೀ ಹಾಡುತ್ತೇನೆ. ನಹಿ ಜ್ಞಾನೇನ ಸದೃಶಂ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ವಿದ್ಯಾಸಂಸ್ಥೆಯ 2021-22ನೇ ಸಾಲಿನ ವರದಿ ವಾಚನವನ್ನು ನೆರವೇರಿಸಿದಂಥ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಬೆಳ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂಥ ಇಬ್ರಾಹಿಂ ಬದಿಯಾರ್ ಇವರು ನಮ್ಮ ಒಂದು ಸಮಾರಂಭದ ಆಸೀನರಾಗಿದ್ದಾರೆ. ಅವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರು ಸ್ಮರಣಕ್ಕೆ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಸುಸಂದರ್ಭದಲ್ಲಿ ಮಕ್ಕಳಿಗೆ ಕೆಲವೆಲ್ಲ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ. ಸ್ಪರ್ಧೆಯಲ್ಲಿ ಮೊದಲಿಗೆ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನ ವಿತರಣೆ ಕೊಡುವಂತಹ ಈ ಒಂದು ಕಾರ್ಯಕ್ರಮವನ್ನು ಈಗ ಮಾಡ್ತಿದ್ದೇವೆ. ಅದರ ಬಹುಮಾನ ವಿತರಣೆ ಆಗಿಕೊಂಡು ಇದೀಗ ಒಂದು ಬಹುಮಾನ ವಿತರಣೆಯ ಸಮಾರಂಭ. Good evening, everybody, those who are gathered here on account of our annual day. It's my pleasure to stand in front of you to read out the winners in a various activities. I would like to read the first session. The winners of the General Proficiency of Academic Year 2022 and 23. From 10th standard, A section, Mohammad Ashik AS. He got General Proficiency first place, Kannada first place, Hindi first,
Maths first, Science first, Social second, English second, English elocution first, Kannada elocution first, Drawing third. Please give big applause to this winner. Next, Lavan. He got general proficiency second, English first, social first, Kannada second, Hindi second, math second, science second. From 10th A, second place in Hindi elocution. Mokshit from 10th A got first place in drawing competition. Now 10th B session. Taira Maliha secured first place in general proficiency, first place in Hindi, first place science, first place in social science, second place English subject, and second place math subject. Parents, please encourage our winners. Amrita secured general proficiency second, math first, Kannada second, Hindi second, science second. Mahi English first. Dhaneshri English second, Kannada first, English elocution second. Azmia Taslim MI secured third place in Hindi elocution. Now it is a very excited prize to announce the best outgoing student of the year 2022 and 23. That is one and only Mohammad Ashik from 10th A. Is selected as the best outgoing student of the academic year 2022 and 23. Please, all the audience, please encourage. And it is a very proud to announce in Alur Raya Venkatraya Kannada quiz held by the department, and he is selected to the state level, which will be held at Mysore in 22/12/2022. Here is Ashik toward the stage. Very talented and studious students of the institution. We are very proud to have such students in our institution. God bless you, child, and all the best for your state level quiz competitions. It will be held at Mysore on 22/12/2022. Next,
I will move on to group competitions for high school level. The competition name is Best Out of Waste. From 8th standard, Haya and Mariamma team got consolation prize. 8th standard, Haya, Mariamma and team. ನಿಮ್ಮ ಚಪ್ಪಾಳೆ ನಮ್ಮ ಪ್ರತಿಭಾನ್ವಿತರಿಗೆ ಪ್ರೋತ್ಸಾಹವಾಗಿರುತ್ತದೆ. ದಯವಿಟ್ಟು ಪೋಷಕರು ಹಾಗೂ ಹೆತ್ತವರು ನಮ್ಮ ಮಕ್ಕಳನ್ನು ನಿಮ್ಮ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. From 9th standard, first place secured by Pratiksha and team in competition Best Out of Waste. Second place Mariamma, Saima and team. Waste competition Mariamma, Saima and team. Third place Mani D and team. From 10th standard, first place goes to Ananya Rai and team. Second place goes to Lavan and team. Third place backed by Fatimatul Zulfa and team from 10th B. Skit competition. First place goes to Amog R. Shetty and team from 10th A. Second place backed by Ravikala and team from 10th B. Third place goes to Manvit D and team from 9th A. Now I would like to read out annual sports prize of 2022 and 23 for high school boys and girls. Under Kabaddi for boys, first place goes to Netravati House. Second place goes to Ganga House. First place backed by Ganga House. Netravati House. Third place goes to Kaveri House. She called herself the hoe with the money, money flow. Fuck that little mouse, cause I'm an albatross. Match. First place goes to Tunga House.
First place, Ganga House. Netravati House. We all want to help one another. Human beings are like that. Excited. Have developed spindles. The winners of the individual championship from higher primary Lost. boys category, Ganesh Prasad from 8th B. Sorry, 7th B. Under girls, Faima Nisha from 7th B, individual champion. Winners, please be ready to receive the prizes. From high school section, boys category, Pratham from 10th A, individual champion of this academic year 2022 and 23. High school category girls champion Krisha S. Shetty from 8th B. Now the Pai Manisha is coming to take her individual championship from 7th B. Now, at the end, to announce the very interesting and excited of the in-charge teachers of each house to announce the championship group champion. The first place with a lot of effort. First place goes to Netravati House. I request all the in-charge teachers join along with your team members to receive your honorable memento. The house receiving the first championship of this academic year. ವಿದ್ಯಾನಿಲಯದ ಪ್ರತಿಭಾನ್ವಿತ ಪ್ರಾಧ್ಯಾಪಕರು ಮಾತ್ರವಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂತಹ ನನ್ನ ಆತ್ಮೀಯರಾದಂತಹ ರವಿಶಂಕರ್ ಅವರೇ, ಈ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ ರವೀಂದ್ರ ಶೆಟ್ಟಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ರವೀಂದ್ರ ಶೆಟ್ಟಿಯವರಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಬೆಳ್ಮ ಗ್ರಾಮ ಪಂಚಾಯತಿನ ಸದಸ್ಯರೇ, ಸಂಯುಕ್ತ ಕರ್ನಾಟಕ ವರದಿಗಾರರಂಥ ಪ್ರಕಾಶ್ ರೇ, ನಮ್ಮ ರವೀಂದ್ರ ಶೆಟ್ಟಿಯವರ ಸಹೋದರರು ಮಾತ್ರ ಅಲ್ಲದೆ ನಮ್ಮ ಈ ಭಾಗದ ಒಳ್ಳೆಯ ನಾಯಕತ್ವವನ್ನು ನೀಡಿದಂತಹ ಓರ್ವ ಕ್ರಿಯಾಶೀಲ ವ್ಯಕ್ತಿ ಮೋಹನ್ ದಾಸ್ ಶೆಟ್ಟಿಯವರೇ, ಈ ಸಂಸ್ಥೆಯ ಸಂಚಾಲಕಿಯಾಗಿದ್ದುಕೊಂಡು ಈ ಸಂಸ್ಥೆಯನ್ನು ಒಳ್ಳೆಯ ರೀತಿ ನಡೆಸಿಕೊಂಡು ಬರ್ತಾ ಇದ್ದಕ್ಕಂತಹ ಸೌಮ್ಯ ಆರ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರಾದ ರವಿ ಕೋಡಿಯವರೇ,
ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ನಾಯಕರೇ ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಅಧ್ಯಾಪಕ ಮಿತ್ರರೇ ಮತ್ತು ಎಲ್ಲ ಪೋಷಕರೇ, ಬಹಳ ಸಂತೋಷವಾಗ್ತಾ ಇರತಕ್ಕಂತಹ ಒಂದು ವಾರ್ಷಿಕೋತ್ಸವ. ಎಲ್ಲ ಕಡೆಯಲ್ಲಿ ವಾರ್ಷಿಕೋತ್ಸವಗಳು ನಡೆಯುತ್ತದೆ. ಆದರೆ ರವೀಂದ್ರ ಶೆಟ್ಟಿಯವರ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವಂತಹ ಒಂದು ವಾರ್ಷಿಕೋತ್ಸವ ಅಂದರೆ ಅದು ವಿಭಿನ್ನವಾದಂಥ ಸ್ವರೂಪವನ್ನು ಹೊಂದಿರತಕ್ಕಂಥ ವಾರ್ಷಿಕೋತ್ಸವ. ಯಾಕೆ ನಾನು ಈ ಮಾತನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತ ಅಂದರೆ, ನಮ್ಮ ಒಂದು ಆಂಗ್ಲ ಮಾಧ್ಯಮ ಶಾಲೆ ಅಂತ ಇದ್ದರೂ ಕೂಡ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂತಹ, ನಮ್ಮ ಆ ಒಂದು ಏನು ಭಾರತೀಯ ಸಂಸ್ಕೃತಿ ಇದೆ ಅದಕ್ಕೆ ಗೌರವವನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯ ಈ ಸಂಸ್ಥೆಯ ಮೂಲಕ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ವಾರ್ಷಿಕೋತ್ಸವ ಅಂತಂದರೆ ಇಲ್ಲಿ ವಿಶೇಷತೆ ಇದೆ, ಮತ್ತೊಂದು ವಿಶೇಷತೆ ಇದೆ. ಎಂಥದ್ದು ಅಂದರೆ, ಇಲ್ಲಿ ಈ ವಾರ್ಷಿಕೋತ್ಸವದಲ್ಲಿ ರವೀಂದ್ರ ಶೆಟ್ಟಿಯವರಿಗೆ ದೊಡ್ಡ ದೊಡ್ಡ ಜನಗಳನ್ನು ಕರೀಲಿಕ್ಕೆ ಏನು ದೊಡ್ಡ ಕೆಲಸ ಇಲ್ಲ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಯಾರಿದ್ದಾರೆ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲ ಅದನ್ನು ನೋಡಬೇಕು. ಇದೊಂದು ಆದರ್ಶ. ಈ ಒಂದು ಆದರ್ಶ ಎಲ್ಲಿಯೂ ಕೂಡ ಇಲ್ಲ, ಯಾವ ಕಡೆಯಲ್ಲಿಯೂ ಕೂಡ ಇಲ್ಲ. ಈ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಇಷ್ಟೊಂದು ಗೌರವವನ್ನು ಕೊಡುವಂಥದ್ದು, ಇಷ್ಟೊಂದು ಪ್ರೀತಿ ತೋರಿಸುವಂಥ ಒಂದು ಇದುಂಟಲ್ಲ, ಅದು ನಿಜವಾದಂಥ ಸಂಸ್ಕೃತಿ. ಇದನ್ನು ನಾವು ಅಭಿನಂದಿಸಬೇಕು, ಇದನ್ನು ಮೆಚ್ಚಬೇಕು. ಅದರ ಜೊತೆಗೆ ಯಾರು ಅವರಿಗೆ ವಿದ್ಯೆ ಕೊಟ್ಟಿದ್ದಾರೆ, ನಾನು ಅವರ ನಾನು ಗುರುವಾಗಿ ಇಲ್ಲಿ ಅವರಿಗೆ ನನ್ನನ್ನು ಅಷ್ಟು ಗೌರವಿಸ್ತಾರೆ ಅಂತ ಹೇಳಿದರೆ, ಯಾಕೆಂದರೆ ಒಂದು ಅಧ್ಯಾಪಕನನ್ನು ಇಲ್ಲಿ ತಂದು ಗೌರವಿಸಬೇಕು ಅಂತ ಏನಿಲ್ಲ. ಆದರೆ ಯಾಕೆ ಗೌರವಿಸ್ತಾರೆ ಅಂತಂದರೆ, ಅದೊಂದು ಆದರ್ಶ. ಅದನ್ನು ಬಾಕಿಯವರು ನೋಡಬೇಕು, ಅದನ್ನು ಮುಂದೆ ಅವರು ಕಲಿಯಬೇಕು ಎನ್ನುವಂಥದ್ದೇ ಇದರ ಮುಖ್ಯ ಉದ್ದೇಶ. ಗುರು ಹಿರಿಯರನ್ನು ಗೌರವಿಸುವಂಥ ಒಂದು ಕಲ್ಚರ್, ಆ ಒಂದು ಸಂಸ್ಕೃತಿ ಉಂಟಲ್ಲ, ಇದು ಈಗ ಬೇಕಾದದ್ದು. ವಿದ್ಯೆಗೆ ಏನು ಕೊರತೆ ಇಲ್ಲ. ನೀವು ಎಲ್ಲ ಕಡೆಯಲ್ಲಿ ಈ ಶಿಕ್ಷಣಕ್ಕೆ ಏನು ದಾರಿದ್ರ್ಯ ಇಲ್ಲ. ಯಾಕೆ ಹೇಳಿದರೆ, ಪರ್ಲಾಂಗಿಗೆ ಒಂದು ಸ್ಕೂಲ್ಗಳುಂಟು, ಅಲ್ಲಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳುಂಟು, ವಿಶ್ವವಿದ್ಯಾನಿಲಯವೂ ನಮ್ಮ ಹತ್ತಿರವೇ ಇದೆ. ಆದ ಕಾರಣ ಇವೆಷ್ಟೋ ಮಂದಿ ಇಂಜಿನಿಯರ್ಸ್ಗಳಾಗ್ತಾರೆ, ಡಾಕ್ಟರ್ಸ್ಗಳಾಗ್ತಾರೆ, ಬೇರೆ ಬೇರೆ ರೀತಿಯ ಪದವೀಧರರಾಗ್ತಾರೆ. ಈಗ ಪದವೀಧರರಾಗದಂಥ ಮನೆಗಳೇ ಇಲ್ಲ. ಈಗ ಎಲ್ಲ ಯುವಕರು ಪದವೀಧರರಾಗಿದ್ದಾರೆ. ಸಮಸ್ಯೆ ಎಂಥದ್ದು ಗೊತ್ತುಂಟಾ? ವಿದ್ಯೆ ಉಂಟು, ಆದರೆ ಕೆಲವು ಕಡೆ, ಹೆಚ್ಚಿನ ಕಡೆಯಲ್ಲೆಲ್ಲ ಈ ಮಕ್ಕಳಲ್ಲಿ ಒಂದು ರೀತಿಯಾದಂಥ ಸಂಸ್ಕಾರ ಬೆಳಿಬೇಕು. ನನ್ನ ದೃಷ್ಟಿಯಲ್ಲಿ ಈ ಸಂಸ್ಕಾರ ಏನು ಸಂಸ್ಕಾರ ಅಂತಂದರೆ, ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಪ್ರೀತಿಸುವುದು, ಗೌರವಿಸುವುದು. ಅದೇ ರೀತಿಯಲ್ಲಿ ಗುರು ಹಿರಿಯರು, ಅಲ್ಲಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿ ಪ್ರಾಯದವರಿದ್ದಾರೆ, ಅವರನ್ನು ನಾವು ಗೌರವಿಸಬೇಕು. ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯೆ ಕೊಟ್ಟಂತಹ ಅಧ್ಯಾಪಕರಿದ್ದಾರೆ, ಅವರನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಧಾರ್ಮಿಕ ಮುಖಂಡರುಗಳಿರ್ತಾರೆ, ಅವರು ಆದರ್ಶ ವ್ಯಕ್ತಿಗಳಿರ್ತಾರೆ, ಅವರನ್ನು ನಾವು ಗೌರವಿಸಬೇಕು. ಮನೆಗೆ ಬಂದಂತಹ ಅತಿಥಿಯನ್ನು ನಾವು ಗೌರವಿಸಬೇಕು, ಅವರಲ್ಲಿ ಮಾತಾಡಿಸಬೇಕು, ಅವರಿಗೆ ಬಾಯಾರಿಕೆ ಕೊಡಬೇಕು. ಇಂತಹ ಒಂದು ಬುದ್ಧಿ ಬರಬೇಕು. ನಮ್ಮ ನೆರೆಕರೆಯಲ್ಲಿ ನಮ್ಮ ಮನೆಯ ಹತ್ತಿರ ತುಂಬ ಮನೆಗಳಿವೆ. ಆ ಮನೆಗಳೊಂದಿಗೆ ನಾವು ಒಳ್ಳೆಯ ಸಂಬಂಧವನ್ನು, ಒಳ್ಳೆಯ ಅಲ್ಲಿ ಒಂದು ಪ್ರೀತಿ ಬಾಂಧವ್ಯವನ್ನು ನಾವು ಬೆಳೆಸಿಕೊಂಡಿರಬೇಕು. ನೆರೆಹೊರೆಯವರನ್ನು ಪ್ರೀತಿಸುವಂತಹ ಸಂಸ್ಕಾರ ನಮ್ಮಲ್ಲಿ ಬೇಕು. ಅದರ ಒಟ್ಟಿಗೆ ಒಂದಷ್ಟು ನಮ್ಮ ಕಾಣದ ಒಂದು ಶಕ್ತಿ ಇದೆ, ದೇವರಿದ್ದಾರೆ, ಅವರ ಬಗ್ಗೆ ನಮಗೆ ಒಂದಿಷ್ಟು ಏನಿರಬೇಕು, ಭಕ್ತಿ ಇರಬೇಕು. ಇದೆಲ್ಲ ನಮ್ಮ ಸಂಸ್ಕೃತಿ, ಇದೆಲ್ಲ ನಮ್ಮ ಸಂಸ್ಕಾರ. ಇದು ವಿದ್ಯೆಯ ಜೊತೆಗೆ ಸೇರಿಕೊಂಡಾಗ ಏನಾಗ್ತದೆ ಅಂದರೆ, ಅವ ಒಳ್ಳೆಯ ವಿದ್ಯಾವಂತನಾಗ್ತಾನೆ. ವಿದ್ಯೆ ಬೇಕು, ವಿದ್ಯೆಯಲ್ಲಿ ಆಸಕ್ತಿ ಬೇಕು, ಪ್ರೀತಿ ಬೇಕು. ವಿದ್ಯೆಯ ಮಹತ್ವವನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಕೊಂಡಾಡಿದ್ದಾರೆ ಅಂತಂದರೆ, 1-2 ವಾಕ್ಯದಲ್ಲಿ ಅದನ್ನು ಈ ರೀತಿಯಲ್ಲಿ ಹೇಳ್ಬೋದು. ವಿದ್ಯೆ ಎಂಬುದು ನರಂಗಧಿಕತರ ರೂಪಮಂ, ವಿದ್ಯೆ ಮರೆಯುಳಿದ್ದು ರಕ್ಷಿಸುವ ಧನಂ, ವಿದ್ಯೆ ಯಶೋಭೋಗ ವಿತತಿಗಳ ನೀವುದು, ವಿದ್ಯೆ ಮೇಲಂ ಕೊಡುಗುಂ, ಈ ಪ್ರಕೃತ ಧನವಲ್ಲ, ವಿದ್ಯಾವಿಹೀನ ಪಶು ಸಮಾನ ಅಂತ ಹೇಳಿದ್ದಾರೆ. ನೋಡಿ, ಅಷ್ಟು ಆ ವಿದ್ಯೆಗಷ್ಟು ಮಹತ್ವ ಇದೆ. ಆದ ಕಾರಣವೇ ವಿದ್ಯೆ ಕೊಡ್ತಕ್ಕಂಥ ವಿದ್ಯೆಯನ್ನು, ಸದಾಚಾರವನ್ನು ನಾವು ನಮ್ಮ ಸಂಸ್ಕೃತಿಯ, ನಮ್ಮ ದೇಶ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಅದನ್ನು ಗೌರವಿಸಿಕೊಂಡು ಬಂದಂಥದ್ದು, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬಂದದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ನಾವು ವಿದ್ಯೆ, ಯಾಕೆಂತಂದರೆ ಒಂದು ಮಾತಿದೆ, ಶಿಸ್ತಿಲ್ಲದ ಶಾಲೆ ಹೇಗೆ
ಅದಕ್ಕೆ ಅದು ಯಾವ ರೀತಿಯಲ್ಲಿ ಇದೆ ಅಂತಂದರೆ, ಶಿಸ್ತಿಲ್ಲದ ಶಾಲೆ, ಮೌಲ್ಯ ಇಲ್ಲದ ಶಿಕ್ಷಣ, ವಿನಯವಿಲ್ಲದ ವಿದ್ಯೆ, ದಯೆಯಿಲ್ಲದ ಧರ್ಮ, ಪಾಲನೆ ಇಲ್ಲದ ಬೋಧನೆ, ಯೋಚನೆ ಇಲ್ಲದ ಯೋಜನೆ, ಅರ್ಥ ಇಲ್ಲದ ಈ ಶಾಸ್ತ್ರ, ಅದೇ ರೀತಿಯಲ್ಲಿ ನೀತಿ ಇಲ್ಲದ ರಾಜಕೀಯ, ಅದು ಇದ್ದರೂ ಇಲ್ಲದ ಹಾಗೆ ಅಂತ. ಇದು ಹಿರಿಯರು ಹೇಳಿದಂಥ ಮಾತು. ಇದೆಲ್ಲ ಬೇಕು ನಮ್ಮಲ್ಲಿ. ಒಂದು ಶಾಲೆಯಲ್ಲಿ ಶಿಸ್ತಿಲ್ಲ ಅಂತಾದರೆ ಆ ಶಾಲೆ ಇಲ್ಲದಿದ್ದರೂ ಪ್ರಯೋಜನ ಇಲ್ಲ. ಆದ್ದರಿಂದ ಶಿಸ್ತಿರಬೇಕಾಗಿದ್ದರೆ ಅಧ್ಯಾಪಕರು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು, ಹೆತ್ತವರು, ಅದೇ ರೀತಿಯಲ್ಲಿ ಆ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಕ್ಕಂಥ ಯಾವ ಜನಗಳಿದ್ದಾರೆ ಅವರೆಲ್ಲ ಒಟ್ಟಾಗಿ ಇದು ನಮ್ಮ ವಿದ್ಯಾಸಂಸ್ಥೆ, ಇದನ್ನು ನಾವು ಅತ್ಯಂತ ಗೌರವಿತವಾಗಿ ಪ್ರೀತಿಯಿಂದ ಇದನ್ನು ಬೆಳೆಸಬೇಕು ಎನ್ನುವಂಥ ಮನೋಧರ್ಮವನ್ನು ನಾವು ಬೆಳೆಸಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಪರಸ್ಪರ ಸಹಕರಿಸಿಕೊಂಡು ಕೆಲಸ ಮಾಡಿದರೆ ಅಂತಾದರೆ ವಿದ್ಯಾಸಂಸ್ಥೆ ಬೆಳೆಯುತ್ತದೆ, ಖಂಡಿತ ಬೆಳೆಯುತ್ತದೆ, ಏನೂ ತೊಂದರೆ ಇಲ್ಲ. ಅಂತಹ ಒಂದು ಒಳ್ಳೆಯ ಆಡಳಿತ ಸಮಿತಿ ಇದೆ. ಯಾಕೆಂತಂದರೆ ರವೀಂದ್ರ ಶೆಟ್ಟಿಯವರ, ನಮ್ಮ ಶಿಷ್ಯರು, ಅವರನ್ನು ಹೊಗಳುವುದು ಅಂತಲ್ಲ, ರವೀಂದ್ರ ಶೆಟ್ಟಿಯವರನ್ನು ನಾವು ಈಗ ನೋಡ್ತಾ ಇರೋದಲ್ಲ, ಬಹಳ ಹಿಂದಿನಲ್ಲಿ ನೋಡ್ತಾ ಇದ್ದೇವೆ. ಯಾವುದೇ ರೀತಿಯ ಒಂದು ಜಾತಿ, ಧರ್ಮ, ವರ್ಗ ಭೇದ ಇಲ್ಲದೆ ಎಲ್ಲರನ್ನು ಒಂದು ಮಾನವೀಯ ದೃಷ್ಟಿಯಿಂದ ನೋಡ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ರವೀಂದ್ರ ಶೆಟ್ಟಿಯವರಲ್ಲಿದೆ. ಆದ ಕಾರಣ ಯಾವನೇ ಒಬ್ಬ ಈ 800-900 ಸ್ಟೂಡೆಂಟ್ಸ್ಗಳಿದ್ದಾರೆ, ಒಬ್ಬ ವಿದ್ಯಾರ್ಥಿಗೆ ಏನಾದರೂ ನೋವಾಯಿತು ಅಂತಾದರೆ, ತೊಂದರೆ ಆಯಿತು ಅಂತಾದರೆ ಇಡೀ ಶಾಲೆಗೆ ಅದು ಆಗುವಂಥ ಅನ್ಯಾಯ, ಅದು ತೊಂದರೆ ಎನ್ನುವಂಥ ಒಂದು ಮನೋಭಾವನೆಯಿಂದ ಒಂದಿಗೆ ಪ್ರತಿಯೊಂದು ಮಕ್ಕಳನ್ನು ಕೂಡ ಬಹಳ ಪ್ರೀತಿಯಿಂದ, ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುವಂಥ ಒಂದು ಸ್ವಭಾವ ಅವರಲ್ಲಿದೆ. ಆದ್ದರಿಂದಲೇ ಏನಾಗಿದೆ ಅಂತಂದರೆ ಇಲ್ಲಿ ಎಲ್ಲ ಅಧ್ಯಾಪಕರು ಜಾಗೃತರಾಗಿ ಈ ಸಂಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲ ನೋಡಿಕೊಳ್ಳುತ್ತಾರೆ. ಯಾಕಂದರೆ ಮುಖ್ಯವಾಗಿ ಒಂದು ಅಧ್ಯಾಪಕರು ಒಳ್ಳೆಯವರಾಗಿರಬೇಕು, ಅಧ್ಯಾಪಕರು ಒಳ್ಳೆಯ ಬೋಧನೆಯನ್ನು ಮಾಡ್ತಾ ಇರಬೇಕು. ಮುಖ್ಯವಾಗಿ ಒಂದು ಮಾತಿದೆ, ಎಂತಹ ಬೋಧನೆ? ವಿಷಯ ಜ್ಞಾನ ಇಲ್ಲದ ಶಿಕ್ಷಕ ಒಳ್ಳೆಯ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ವಿಷಯ ಜ್ಞಾನ ಇರಬೇಕು, ಒಳ್ಳೆಯ ಬೋಧನೆ ಮಾಡ್ತಕ್ಕಂಥ ಕೌಶಲ್ಯ ಅಧ್ಯಾಪಕರಲ್ಲಿ ಇರಬೇಕು. ಇದು ಎರಡೂ ಜೊತೆ ಸೇರಿದಾಗ ಆತ ಒಳ್ಳೆಯ ಅಧ್ಯಾಪಕನಾಗ್ತಾನೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಯೋಜನ ಆಗ್ತದೆ. ವಿದ್ಯಾರ್ಥಿಗಳು ಆ ಅಧ್ಯಾಪಕನನ್ನು ಜೀವನ ಪರ್ಯಂತ ಏನು ಮಾಡ್ತಾರೆ ಅಂದರೆ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಇದು ಅಧ್ಯಾಪಕರಲ್ಲಿ ಇರಬೇಕಂತ ಒಳ್ಳೆಯ ಗುಣ. ಒಂದು ಕುವೆಂಪುರವರ ಮಾತುಂಟು, ಏನು ಅಂತಂದರೆ, ವಿದ್ಯಾರ್ಥಿಗಳು ಭತ್ತ ಬೆಳೆಸುವ ಗದ್ದೆಗಳಾಗಬೇಕೇ ವಿನಃ ಭತ್ತ ತುಂಬಿಸುವ ಗೋಣಿ ಚೀಲಗಳಾಗಬಾರ್ದು ಅಂತ. ಇದು ಬಹಳ ಅರ್ಥಗರ್ಭಿತವಾದಂಥ ಮಾತು. ಯಾಕೆಂತಂದರೆ ಭತ್ತ ತುಂಬಿಸುವಂಥ ಗೋಣಿ ಚೀಲ ಆಗಬಾರ್ದು, ಭತ್ತ ಬೆಳೆಸುವಂಥ ಗದ್ದೆ ಆಗಬೇಕು ವಿದ್ಯಾರ್ಥಿಗಳು. ಅದು ಹಾಗೆ ಆಗಬೇಕಾಗಿದ್ದರೆ ಅಂತಹ ಒಂದು ಒಳ್ಳೆಯ ವಿದ್ಯೆ, ಅಂತಹ ಒಂದು ಒಳ್ಳೆಯ ಸಂಸ್ಕಾರ, ಅಂತಹ ಒಂದು ಒಳ್ಳೆಯ ಕಲೆಯನ್ನು ಅವರಿಗೆ ಒದಗಿಸಿಕೊಡ್ಬೇಕಾಗಿದ್ದರೆ ಅಧ್ಯಾಪಕರು ಏನು ಮಾಡಬೇಕು? ಅಂತಹ ಒಂದು ಬೋಧನೆಯನ್ನು ಮಾಡಬೇಕು. ಅಂತಹ ಒಳ್ಳೆಯ ಅಧ್ಯಾಪಕರನ್ನು ಹೊಂದಿರತಕ್ಕಂಥ ವಿದ್ಯಾಸಂಸ್ಥೆ ಇದು. ಅದರ ಜೊತೆಗೆ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಬಹಳಷ್ಟು ಎಲ್ಲ ಈ ವಿದ್ಯಾರ್ಥಿಗಳ ಹೆತ್ತವರೆಲ್ಲ ನೀವು ಇಲ್ಲಿ ಸೇರಿದ್ದೀರಿ. ನೀವು ಈ ದಿನವನ್ನು ನಾವು ಯಾವಾಗಲೂ ವಿದ್ಯಾಸಂಸ್ಥೆಯಲ್ಲಿ ಎಷ್ಟು ದಿವಸ ನಮ್ಮ ಮಕ್ಕಳು ಅಲ್ಲಿ ಇರ್ತಾರೋ ಪ್ರತಿ ದಿವಸವೂ ಕೂಡ ನೀವು ನಿಮ್ಮ ಮಕ್ಕಳನ್ನು ವಿಚಾರಿಸಿಕೊಂಡಿರಬೇಕು. ನೀವು ಈ ದಿವಸ ಏನು ಕಲ್ತಿದ್ದೀರಿ, ಈ ದಿವಸ ಏನು ನಿಮ್ಮ ಶಾಲೆಯಲ್ಲಿ ಹೋಗಿ ಏನು ಮಾಡಿದ್ದೀರಿ ಎನ್ನುವಂಥ ವಿಚಾರವನ್ನು ಮಾಡ್ತಕ್ಕಂತಹ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಹೆತ್ತವರಿಂದ. ಯಾಕೆ ಅಂತಂದರೆ ಹೆತ್ತವರು ಅಜಾಗೃತೆ ಮಾಡಿದರೆ, ಹೆತ್ತವರು ಉದಾಸೀನ ಮಾಡಿದರೆ ಅಲ್ಲಿ ಏನಾಗ್ತದೆ, ನಮ್ಮ ಮಕ್ಕಳೇ ಹಾಳಾಗಿಬಿಡ್ತಾರೆ, ನಮ್ಮ ಮನೆ ಕೆಡ್ತದೆ. ನಮ್ಮ ಮನೆ ಕೆಟ್ಟರೆ ಅದು ಶಾಲೆ ಕೆಡ್ತದೆ. ಆದ ಕಾರಣ ಅಲ್ಲಿ ಬಹಳಷ್ಟು ದೊಡ್ಡ ಜವಾಬ್ದಾರಿ ಹೆತ್ತವರಿಗಿದೆ. ಅದನ್ನು ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗ ಒಂದು ಮಾತು ಹೇಳಿದರು, ಏನು ಅಂತಂದರೆ, ಗುರು ಹಿರಿಯರನ್ನು ಅದು ನಮ್ಮ ಸಂಸ್ಕಾರವನ್ನು ವಿದ್ಯೆಗೇನು ತೊಂದರೆ ಇಲ್ಲ, ಸಂಸ್ಕಾರ ಬೆಳೆಸ್ಕೊಳ್ಳಿ ಅಂತ. ಈಗ ಅವರು ಒಂದು ಪ್ರಸ್ತಾಪ ಮಾಡಿದರು, ಮೊಬೈಲನ್ನು ಉಪಯೋಗ. ಮೊಬೈಲ್ ಇಲ್ಲದಿದ್ದರೆ ಈಗ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊಬೈಲನ್ನು ಬಿಟ್ಟು ಬಿಡಬೇಕು ಅಂತ ನಾನು ಹೇಳುತ್ತಾ ಇಲ್ಲ. ಮೊಬೈಲ್ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಅದೊಂದು ಅಪಾಯಕಾರಿ ಬಾಕ್ಸ್. ಅದು ಎಷ್ಟೋ ಅದರಿಂದ ಪ್ರಯೋಜನ ಇದೆಯೋ ಅಷ್ಟೇ ಅದರಿಂದ ತೊಂದರೆ ಇದೆ. ಯಾಕೆ ಅಂತಂದರೆ ಮೊಬೈಲನ್ನು ಉಪಯೋಗ ಮಾಡ್ತಾ ಇದ್ದಂಥ ಮಕ್ಕಳು ಅದನ್ನೇ ನೋಡಿಕೊಂಡು ಅದರ ಕೆಲಸದಲ್ಲಿ ಇರ್ತಾರೆ ಹೊರತು ಅವರು ಈ ಪ್ರಪಂಚದಲ್ಲಿ ಇಲ್ಲದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದು. ಆದ ಕಾರಣ ಮೊಬೈಲನ್ನು ಉಪಯೋಗ ಮಾಡಲಿ, ಅದರೊಟ್ಟಿಗೆ ಮೊಬೈಲನ್ನು ಜಾಗೃತೆಯಲ್ಲಿ ಅವರು ಅದನ್ನು ನೋಡಿ ಆ ಮೊಬೈಲನ್ನು ಉಪಯೋಗ ಮಾಡ್ತಕ್ಕಂಥದ್ದನ್ನು ನಮ್ಮ ಮಕ್ಕಳು ಕಲಿಬೇಕಾಗಿದೆ. ಆದ್ದರಿಂದ ಜೊತೆಗೇನೆ
ಒಂದು ಭಾಷೆ ಅಂತ ಹೇಳುವಾಗ ಅದು ಕನ್ನಡ ಭಾಷೆ ಇರಲಿ, ಇಂಗ್ಲೀಷ್ ಭಾಷೆ ಇರಲಿ, ಅದು ತುಳು ಭಾಷೆ ಇರಲಿ, ಬ್ಯಾರಿ ಭಾಷೆ ಇರಲಿ, ಕೊಂಕಣಿ ಭಾಷೆ ಇರಲಿ, ಯಾವುದೇ ಭಾಷೆ ಇರಲಿ, ಭಾಷೆ ಮುಖ್ಯ ಅಲ್ಲ. ಭಾಷೆಯನ್ನು ಪ್ರೀತಿಸಬೇಕು, ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೇಕು. ಇಂಗ್ಲೀಷೇ ವಿರೋಧಿ ಭಾಷೆ ಅಲ್ಲ. ಇಂಗ್ಲೀಷನ್ನು ಪ್ರೀತಿಸಬೇಕು, ಆಸಕ್ತಿ ವಹಿಸಬೇಕು, ಚೆನ್ನಾಗಿ ಇಂಗ್ಲೀಷ್ ಮಾತನಾಡಬೇಕು. ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅಂತ ಹೇಳುವಾಗ ಅಲ್ಲಿ ಶಾಲೆಯಲ್ಲಿ ಮಾತ್ರ ಇಂಗ್ಲೀಷ್ ಮಾತಾಡಬೇಕು ಅಂತಲ್ಲ, ಮನೆಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಮಾತಾಡಿ ಅಭ್ಯಾಸ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಮ್ಮ ತಾಯಿ ಭಾಷೆಯಾದಂಥ ಕನ್ನಡವನ್ನು, ತುಳುವನ್ನು, ಕೊಂಕಣಿಯನ್ನು, ಬ್ಯಾರಿ ಭಾಷೆಯನ್ನು ಕೂಡ ಮಕ್ಕಳು ಕಲಿಯುವ ಹಾಗೆ ನಾವು ನೋಡಿಕೊಳ್ಳಬೇಕು. ಅದು ಕೂಡ ಮುಖ್ಯವಾದಂಥದ್ದು. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಭಾಷೆಯನ್ನು ಪ್ರೀತಿಸ್ತಕ್ಕಂತಹ ಒಂದು ಕೆಲಸ, ಅದನ್ನು ಗೌರವಿಸುವಂಥ ಕೆಲಸವೂ ಕೂಡ ಇದರ ಜೊತೆಗೆ ಆಗಬೇಕು ಎನ್ನುವಂಥದ್ದು. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೀತಕ್ಕಂಥ ಈ ಒಂದು ವಾರ್ಷಿಕೋತ್ಸವ, ಈ ವಾರ್ಷಿಕೋತ್ಸವದಲ್ಲಿ ಇದು ವಾರ್ಷಿಕೋತ್ಸವ ಅಂದರೆ ಅದು ನಮ್ಮ ಒಂದು ಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮ. ನಾನು ಆಗ ನೋಡ್ತಾ ಇದ್ದೆ, ಆ ಮಕ್ಕಳೆಲ್ಲ ಇಲ್ಲಿ ಏನು ಈ ವೇದಿಕೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ನೋಡಿ. ಇದಕ್ಕೆ ನೀವೆಲ್ಲ ಯಾರು ಕೂಡ ಹಿಂಜರಿಬಾರ್ದು. ನಮ್ಮ ಮಕ್ಕಳು ಆದಷ್ಟು ವೇದಿಕೆಗೆ ಬರಬೇಕು, ಒಳ್ಳೆ ಮಾತನಾಡಬೇಕು. ಅವರು ಒಂದು ಸ್ವಾಗತ ಮಾಡುವಂಥದ್ದಿರ್ಬೋದು, ಒಂದು ಧನ್ಯವಾದ ಕೊಡುವಂಥದ್ದಿರ್ಬೋದು, ಒಂದು ಕಾರ್ಯಕ್ರಮ ನಿರ್ವಹಿಸುವಂಥದ್ದಿರ್ಬೋದು, ಅಥವಾ ಏನಾದರೂ ಒಂದು ಮಾತನಾಡುವಂಥದ್ದಿರ್ಬೋದು. ವೇದಿಕೆಯನ್ನು ಮಕ್ಕಳು ಆದಷ್ಟು ಉಪಯೋಗ ಮಾಡಿಕೊಳ್ಬೇಕು. ಯಾಕಂದರೆ ಎಲ್ಲ ಮಕ್ಕಳು ಅದರಲ್ಲಿ ಉಪಯೋಗ ಆದರೂ ಒಬ್ಬರೊಬ್ಬರು ಮಾತನಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚಂದ ಮಾತನಾಡಿದ್ರು ಮಕ್ಕಳು. ಈ ರೀತಿಯಲ್ಲಿ ನಾವು ಈ ಸಮಯದಲ್ಲಿ ಅವರಿಗೆ ಅಂತಹ ಒಂದು ಪ್ರತಿಭೆಯನ್ನು ವಿಕಸಿಸುವಂಥ ಅವಕಾಶ ಮಾಡಿಕೊಟ್ರೆ ಮುಂದೆ ಅವರು ಬೆಳೆಯುತ್ತಾರೆ. ನೀವೆಲ್ಲ ಗಮನಿಸಿ, ನಾನು ಕೊನೆಯ ಒಂದು ಮುಖ್ಯ ವಿಚಾರವನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗಿನ ಅವಧಿ 16ನೇ ವರ್ಷ ಒಳಗಿನ ಈ ನಿಮ್ಮ ಮಕ್ಕಳಿದ್ದಾರಲ್ಲ, ಅವರನ್ನು ನೀವು ಒಳ್ಳೆಯ ಒಂದು ವ್ಯಕ್ತಿಯನ್ನಾಗಿಸಬೇಕಾಗಿದೆ. ಇದು ಒಳ್ಳೆಯ ಕಾಲ. ಮುಂದಿನ 16 ನಿಮ್ಮ SSLCಯಿಂದ ಹೊರಗೆ ಹೋದ ಮೇಲೆ ನಿಮಗೆ ಅವರನ್ನು ಅಷ್ಟೊಂದು ರೀತಿಯಲ್ಲಿ ಬದಲಾಯಿಸಲಿಕ್ಕೆ ಆಗುವುದೇ ಇಲ್ಲ. ನೀವು ನಿಮ್ಮ ಮಕ್ಕಳನ್ನು ಬದಲಾಯಿಸಬೇಕು ಅಂತ ಇದ್ದರೆ ನಿಮ್ಮ ಕಾಲ ಇದೆ. ಯಾವುದು? 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಕಾಲ ನೆನಪಿನ ಇಟ್ಟುಕೊಳ್ಳಿ. ಆ ಕಾಲದಲ್ಲಿ ಒಳ್ಳೆಯ ವಿದ್ಯೆಯನ್ನು ಕೊಡುವಂಥದ್ದಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡಿ. ಅದೇ ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಅವರಿಗೆ ಕೊಡುವಂತಹದ್ದಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲೆಲ್ಲಿ ಅವರ ಪ್ರತಿಭೆಗಳುಂಟು ಅದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡಿ. ಆಗ ಅವರು ಮುಂದೆ ಸಮಾಜಕ್ಕೆ ಹೋಗುವಾಗ ಒಳ್ಳೆಯ ವ್ಯಕ್ತಿಗಳಾಗ್ತಾರೆ. ಈ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲಿಯೂ ಕೂಡ ನಾವು ಸಂಪತ್ತು ಮಾಡಿ ಇಡುವಂಥ ಅಗತ್ಯತೆ ಇಲ್ಲ. ಅವರಿಗೆ ಕಾರು, ಬೈಕು, ಒಂದಿಷ್ಟು ನೆಲ ಅವರಿಗೆ ಮಾಡುವಂಥ ಅಗತ್ಯವು ನನ್ನ ಲೆಕ್ಕದಲ್ಲಿಲ್ಲ. ಅವರನ್ನೇ ನಾವು ಒಳ್ಳೆಯ ಗುಣಗಳನ್ನೆಲ್ಲ ಅವರಿಗೆ ಕಲಿಸಿಕೊಟ್ಟು, ಒಳ್ಳೆಯ ವಿದ್ಯೆಯನ್ನೆಲ್ಲ ಅವರಿಗೆ ಕಲಿಸಿಕೊಟ್ಟು, ಅವರನ್ನು ನಾವು ಒಳ್ಳೆಯ ವ್ಯಕ್ತಿಯನ್ನಾಗಿಸಿದರೆ ಅವರೇ ನಮಗೆ ಸಂಪತ್ತಾಗ್ತಾರೆ. ಮನೆಗೂ ಸಂಪತ್ತಾಗ್ತಾರೆ, ಸಮಾಜಕ್ಕೂ ಸಂಪತ್ತಾಗ್ತಾರೆ, ದೇಶಕ್ಕೂ ಸಂಪತ್ತಾಗ್ತಾರೆ. ಈ ರೀತಿಯಲ್ಲಿ ಆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಲ ಈ 900 ವಿದ್ಯಾರ್ಥಿಗಳು ನೀವು ಯಾರೆಲ್ಲ ಇದ್ದೀರಾ, ಇವರು ಮುಂದೆ ಸಮಾಜಕ್ಕೆ ಸೇರ್ಕೊಂಡಾಗ ಒಳ್ಳೆಯ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಅವರ ಬದುಕು ಬೆಳಗುವಂತಾಗಲಿ, ಅಂತಹ ಒಳ್ಳೆಯ ಒಂದು ವಿದ್ಯಾಸಂಸ್ಥೆಗೆ ಒಂದು ಹೆಸರು ತರುವಂತಹ ಒಂದು ಕಾರ್ಯ ಅವರಿಂದ ನಡೆಯಲಿ. ಯಾವ ತಂದೆ ತಾಯಿಗಳು, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ, ಅದೇ ರೀತಿಯಲ್ಲಿ ವಿದ್ಯೆ ಕೊಟ್ಟಂತಹ ಅಧ್ಯಾಪಕರುಗಳಿಗೆ, ವಿದ್ಯಾಸಂಸ್ಥೆಯನ್ನು ನಡೆಸ್ತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಆ ಮಕ್ಕಳು ಸಂಪತ್ತಾಗಿ ಪರಿಣಮಿಸಲಿ ಅಂತ ನಾನು ಸಂದರ್ಭದಲ್ಲಿ ಮಾತು ನಿಲ್ಲಿಸಿದ್ದೇನೆ. ನಮಸ್ಕಾರ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಕ್ಷಮಿಸಬೇಕು, ನನಗೆ ಒಂದು ಕಾರ್ಯಕ್ರಮ ನಿಮಿತ್ತ ನಾನು ಮಂಗಳೂರಿಗೆ ಹೋಗಲಿಕ್ಕೆ ಇದ್ದರೆ ನಾನು ಅಧ್ಯಕ್ಷ ಸ್ಥಾನವನ್ನು ನನ್ನ ಶಿಷ್ಯರಾಗಿರತಕ್ಕಂಥ ರವೀಂದ್ರ ಶೆಟ್ಟಿಯವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ನಾನು ಈ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ವಹಿಸಿಕೊಟ್ಟು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಎತ್ತವರಿಗೆ ಹಾಗೂ ಮಕ್ಕಳಿಗೆ ಬಹಳ ಮಹತ್ವಪೂರ್ಣ ಮಾಹಿತಿಯನ್ನು ನೀಡಿರುವಂಥ ಶ್ರೀ ರವೀಂದ್ರ ರೈ ಕಲ್ಲಿಮಾರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣೆಯನ್ನು ನಡೆಸಲಿಕ್ಕಿದ್ದಾರೆ. ಮಕ್ಕಳು ದಯವಿಟ್ಟು ಆದಷ್ಟು ಬೇಗ ವೇದಿಕೆಯ ಮುಂಭಾಗದಲ್ಲಿ ನೆರವೇರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ವಿಜೇತ ವಿದ್ಯಾರ್ಥಿಗಳ ಪೋಷಕರು ದಯವಿಟ್ಟು ಅಲ್ಲಿ ಯಾರಾದರೂ ಮಕ್ಕಳನ್ನು ಕಳಿಸಿಕೊಡ್ಬೇಕು. ಸಾನ್ವಿತಾ ಎಸ್ ಗಟ್ಟಿ, ಜನರಲ್ ಪ್ರೊಫಿಷಿಯನ್ಸಿ ಸೆಕೆಂಡ್.
Sanvita S. Gatti. ಸ್ವಯಂ ಸೇವಕರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಒಂದೆರಡು ಸ್ವಯಂ ಸೇವಕರು ಆದಷ್ಟು ಬೇಗ. ವಾಲಂಟಿಯರ್ಸ್ ದಯವಿಟ್ಟು ಆದಷ್ಟು ಬೇಗ. Mariam Haiza. English first, Kannada second. You make the time flow slow, slow, just like slow rivers flow, slow. I see the fire in your eyes, it makes me ಗೊಳಿಸುವಂತ ಕಾರ್ಯದಲ್ಲಿ Sanvi P. Katkera. English second, Math second, Fancy Dress first. come on, boy, move that body, let's do it all night, body, let's do it like it's my body, we go out, feels a body, come on, boy, move that body, let's do ay, ay, ay. Sanay K. Pujari. Fancy Dress second. Mohammad Arhan. Fancy Dress Consolation. The only one who's watching me when all the night stars glow, glow. We just a moment slow, slow. ಪ್ರೇಕ್ಷಕರು ದಯವಿಟ್ಟು ಚಪ್ಪಾಳೆಯೊಂದಿಗೆ ಪುಟಾಣಿ ಮಕ್ಕಳನ್ನು ಅಭಿನಂದಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮತ್ತೆ ವಿನಂತಿಯನ್ನು ಮಾಡ್ತಾ Now, ಇದ್ದೇವೆ. Aris Iqbal. General Proficiency first, English first. So far away. When everything starts to fade, you don't have to be afraid. No, you don't have to be afraid. Take my hand. Mohammad Shazim. General Proficiency second, Maths first, Speech third, Storytelling second, Drawing first. Yes, we are. Shayan Abdul Rahman. Storytelling first, English second, Fancy Dress Consolation. Be afraid. No, you don't have to be afraid. Take my hand now. This is Trishika B. Kannada first. what we are made of. Yes, we Shipra UB. Drawing second, Kannada second. You are now listening to Make It Blow. Advika D. Maths second. ದಯವಿಟ್ಟು ಪ್ರೇಕ್ಷಕರ ನಿರಂತರ ಚಪ್ಪಾಳೆ ಮಕ್ಕಳ ಈ ಒಂದು ಪ್ರತಿಭೆಗೆ Next, ಪ್ರೋತ್ಸಾಹ ಆಗ್ತದೆ. UKG ದಯವಿಟ್ಟು children. ಎಲ್ಲ ಮಕ್ಕಳಿಗೆ Aishani V. ಚಪ್ಪಾಳೆಯ General ಪ್ರೋತ್ಸಾಹ Proficiency ನೀಡಬೇಕು ಅಂತ first, ವಿನಂತಿಯನ್ನು General ಮಾಡ್ತೇವೆ. Knowledge first. Sadhvi Lakshmi. General Proficiency second, Kannada first, Speech second, Fancy Dress Consolation. Gravity pulls you down. Gravity pulls you down. When you feel out of place. Mohammad Adil. English first, Storytelling second. Shwari R. Kunja. General Knowledge second, Fancy Dress first.
ಬಹುಮಾನ ವಿತರಣೆಯಾದ ಬಳಿಕ ಪೋಷಕರು ದಯವಿಟ್ಟು ಗಮನಿಸಿ, ನಿಮ್ಮ ಮಕ್ಕಳ ಸರ್ಟಿಫಿಕೇಟ್ ಹಾಗೂ ಬಹುಮಾನವನ್ನು ದಯವಿಟ್ಟು ನೀವು ಜಾಗೃತಿಯಿಂದ Trisha ಕಾಯ್ದುಕೊಳ್ಳಬೇಕೆಂದು Shetty, ವಿನಂತಿಸುತ್ತೇವೆ. English second. Rhythm of life. I'll clear mountains with energy, funky drums from hell. Straight up at the club, at the body, at the better rap. Better rap. Better rap. Sushi S, Maths first, Fancy Dress third. Hassan Suhaib, Maths second. Dak Shetty, Kannada second. UKGB children, Charvika, General Proficiency first, English first, Kannada first, GK first, Speech third, Fancy Dress second. Aisha Shazin, General Proficiency second, Kannada second, Maths first, GK first, Speech first, Storytelling third, Fancy Dress consolation. ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ನಮ್ಮ ಬೆಲ್ಮಾ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವ ಇಬ್ರಾಹಿಂ ಬದ್ಯಾರ್ ಅವರ ಜೊತೆಯಾಗಿ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು. Dhwani Shetty, English second, Kannada first. ಮುಂದಕ್ಕೆ ಶ್ರೀ ಪ್ರಕಾಶ್ ಇವರು ನಮ್ಮೊಂದಿಗೆ ಮಕ್ಕಳ ಈ ಪ್ರತಿಭೆಗಳಿಗೆ ಪುರಸ್ಕಾರ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Krish Shetty, Storytelling first, Drawing second. Muhammad Rishan, Drawing first. Muhammad Rishan, Drawing first. Salwa Batul Fatima, Drawing third. Abdul Fazan, Maths second. DJ Vidyrathna. Congratulations children. Thank you one and all. DJ ಮುಂದಿನ ಬಹುಮಾನ ವಿಜೇತರ ಹೆಸರನ್ನು ಪ್ರೀತಿಕಾ ಇವರು ಓದಿ ಹೇಳಬೇಕಾಗಿ ವಿನಂತಿ. Good evening to all. I am going to read out the prize list of academic year 2022-23. Now first standard A section. Alimat Shadia, General Proficiency first, EVS second. General
Proficiency second, Math second. Kriti, Kannada first, Drawing third. Kanika Dinesh, Kannada second. Uno, dos, tres, Ishal Nannu, English first, EVS first. And Fancy Dress second. Adrishta S. Bandari, English second. uno, dos, tres, Ashmira Jamila, Math first, Calligraphy third, and Fancy Dress third. DJ, Shashak. Moidin Mohammad Adil, Allocation first and Fancy Dress first. Izan Kader Renjadi, Allocation second. Uno, dos, tres, Vinayak R. Pujari, Allocation third. Now first standard B section, Gahan, General Proficiency first, English first, Kannada first, Maths first, EVS second. We would only hold on to let go. Blow kiss, fire gun. We would need someone to lean on. Blow kiss, fire gun. All we need is somebody to Punya J, General Proficiency second, Kannada second, Maths second, EVS first and Drawing second. lean on. Adya Pai, English second. Vaishvi RK, Calligraphy second. Niha S. Bangera, Calligraphy first. Anshiba, Drawing first. Blow kiss, fire gun. All we need is somebody to lean on. Blow kiss, fire gun. We would need someone to lean on. Blow kiss. Now second A section, Dhruvi R. Shetty, General Proficiency first, Maths first and EVS second. Janvi Ballal, General Proficiency second, Kannada second, Maths second, EVS second and Calligraphy first. Shriya Himansi, Kannada first, EVS first and Allocation third. Shriya Himansi. I request Muhammad Ayan is not there in the prize list line. Muhammad Ayan, third B. Muhammad Ayan, third B. Ashfaq Khatija, Math second, Calligraphy second. Ishan Rai, English first.
al ritmo como lo quiero. Hago música que prefiero. Namrat S. Salyan, English second. Sanjana, Allocation second. Estamos rompiendo la discoteca, la fiesta no para apenas comienza. C'est comme si, c'est comme ça, ma chérie, oh la la la. Francia, Colombia, me gusta freeze. Arman Yunus Kasi, drawing third. Los DJ no mienten, les gusta mi gente y eso se fue muy bien. No les bajamos, mas nunca paramos, eso es otro palo y blanco. ¿Y dónde está mi gente? Me fue a escuchar la tête. ¿Y dónde está? First, English first, Kannada first, Math second, EVS first, Calligraphy third, and English Allocation first. Francia, Colombia, me gusta freeze. Dishan B. Kotian, General Proficiency second, Kannada second, and EVS first. ¿Y dónde está mi gente? Me fue a escuchar la tête. ¿Y dónde está mi gente? Pranchu Pandari, English second, EVS second. Priti S, Kannada second, Maths first. Swafia Fatimat Famida, drawing first, fancy dress first. Mohammad Shamil, drawing second. Satvi, fancy dress third. Satvi, fancy dress third. Satvi, fancy dress third. Nabil Abdul Razak, fancy dress second. Thank you. Good evening to all. Now I am going to read out the prize list of academic year 2022-23, 3rd standard to 5th standard. Now, 3rd standard A section, Harshika, General Proficiency first, Kannada second, English first, Hindi first, Mathematics first, EVS second, Calligraphy third. Sanvit S. Bhandari, General Proficiency second, English second, Hindi second, EVS first, Calligraphy second. Lahari K.S., Kannada first, drawing third. Praniksha, Maths second. Rohandeep C. Bhandari, English Allocation third. Fatima Farish Ali, drawing second. Ritvik R, fancy dress second.
Congratulations children. Now third standard B section. Bhuvan R. General proficiency first, Kannada first, English second, Hindi second, Mathematics first, EVS first, Calligraphy first. You make the time flow slow, slow, just like slow rivers flow, slow. I see the fire in your eyes. Ashish. General proficiency second, Kannada second, Hindi second, Mathematics second, EVS first. The start is right, I'm losing it, I can't control this must be love. Chiran. Kannada second, English first, EVS second. That's the way I feel so body, we go out and feel so funny. Come on boy, move the body, that's the way I move the body, that's the way I feel so Ishani. Kannada second, Hindi first. Mohammad Ayan. Hindi first. ay, ay, ay. Khatija Shamla. Hindi first. Ay, ay, ay. Janvi Y. Hindi second. Samarth S. Drawing first, English Education second. Who's watching me when all the nights turn slow, slow? We just a moment slow, slow. Fatima Zulfa. English Education first, Fancy Dress third. Bring it home, girl. Dance floor. Baby, you better start this fight. I'm losing it, I can't control this must be love. Charvi. Fancy Dress first. Congratulations children. Now fourth standard A section. Vristi Shetty. General proficiency first, Kannada first, Hindi first, English first, Mathematics first, EVS first. That's the way I move the body, that's the way I feel so body. We go out and feel so funny. Siham. General proficiency second, Kannada first, Hindi first, English second, Maths second, EVS second, Drawing second. Aditi Shetty. Kannada second, Hindi second. Krisha S. Karkhera. Hindi second. Safa I Khan. Drawing first, Calligraphy first. Trishika Avinash. English Education third. Chirag Kottari. Fancy Dress third. Congratulations children. Now fourth standard B section. Fatima Shazma. General proficiency first, English second, Mathematics first. You're now listening to Make It Fun. When night has become the day, they're sending you far away, so far away. Vihas Balachandra Ballal. General proficiency second, Kannada first, English first, Hindi first, Calligraphy third. Adviti, Kannada first. Hisham Mohammad, English first, Calligraphy second, English Education second.
Kumuda AY, Kannada second, Hindi second, EVS second, English elocution first, fancy dress first. Mohammad Nashwan Kinya, Math second. Abdul Razik Barboza, EVS first. Mohammad Suleiman Nahaf, drawing third. Tashvi, fancy dress second. Congratulations children. Now 5th standard A section. Manisha Rai, general proficiency first, Kannada first, English first, Hindi second, mathematics first, EVS second, fancy dress third. Ahmad Afnan, general proficiency second, English second, mathematics second, EVS first, English elocution second. Sakshi, Kannada second, calligraphy third, drawing first. That's what we are made of. Yes, we are. Abubakar Riza, Hindi first. This is real love. That's what Pratiksha, Hindi first. yes, we are. Vamshi Kottari, fancy dress first. Congratulations. Now 5th standard B section. Madiha Fatima, general proficiency first, English first, Hindi first, mathematics first, calligraphy first, EVS second, English elocution third, drawing third, fancy dress second. Rishan H. Pujari, general proficiency second, Kannada first, English first, Hindi first, mathematics second, calligraphy second. Jashit Kumar S. EVS first, English elocution first, Kannada second, English second, Hindi second. ನೆರವೇರಿಸಿಕೊಡಬೇಕಾಗಿ ವಿನಂತಿ. ದೀರ್ಘಕಾಲ ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡ ಶ್ರೀ ಪ್ರಕಾಶ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀ ರೋಟೇರಿಯನ್ ರವಿಶಂಕರ್ ರಾವ್ ಇವರು ಮುಂದಿನ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓವರ್ ಟು ಸುಮಾ ಮಿಸ್. Good evening everyone. Now I will read out the names of the 6th A standard. Urvi Raghunandan, general proficiency first, Kannada first, science first, maths first, English second, Hindi second, pick and speak third. Rishika, general proficiency second, English first, maths second, science second, social science second. Dishan Q, Hindi first, Kannada second. Angel Francis, science first, social science first. Yashvi, maths second. Ramlan Zishanuddin, maths second. ಅಲೀಮಾ ಸಾದಿಯಾ 10th ಬಿ, ದಯವಿಟ್ಟು ಮೈಕ್ ಮಂಡ್ ಹತ್ರ ಬರಬೇಕು. ಅಲೀಮಾ ಸಾದಿಯಾ 10th ಬಿ. Ramlan ಬೇಗ. Ananya Shetty, drawing third.
Congratulations children. Now 6th B standard. Manvit U Shetty, General Proficiency first, Kannada first, Science first, Social Science first, English second, Hindi second. ಗಮನಿಸಿ, ದಯವಿಟ್ಟು ಅಲೀಮಾ ಸಾದಿಯಾ 10th ಬಿ, ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಅಲೀಮಾ ಸಾದಿಯಾ 10th ಬಿ. Vidyashri, General Proficiency second, English first, Science second, Social Science second, Kannada second, Drawing first. Anushri, Kannada second, Maths second, Drawing second, Pick and Speak second. I can see your face drop. Mohammad Marzouf, Hindi first. Kanishka, Maths first. Please give them the big round of applause. Digant, Pick and Speak first. Rishika, Fancy Dress first. Mohammad Zain Bawa, Fancy Dress second. Congratulations children, 6th standard. Now it is 7th A standard. Jeevan R, General Proficiency first, English first, Kannada first, Hindi first, Maths first, Science first, Social Science first, Pick and Speak third. Kshitija Tanmayi, General Proficiency second, English second, Hindi second, Maths second, Science second, Social Science second. Janvi BR, Kannada second. Congratulations children. Now it is 7th B section. Mehed Fatima, General Proficiency first, English first, Hindi first, Maths first, Social Science first, Kannada second, Science second, Drawing first, Fancy Dress first. ಮಕ್ಕಳ ಸಾಧನೆ ದೊಡ್ಡದಿದೆ, ಆದರೆ ಚಪ್ಪಾಳೆಯ ಕೊರತೆ ಮಾತ್ರ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಮುಂದಿನ ವಿಜೇತರು ಮಕ್ಕಳು ಆದಷ್ಟು ಬೇಗ ರೆಡಿ ಆಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 8th ಸ್ಟ್ಯಾಂಡರ್ಡ್ Dikshit S, General Proficiency second, Science first, Kannada first, Hindi second. Zainaba, Maths second, Social Science second, Drawing second, Pick and Speak second. Kritika D, Drawing third. Yukti, English second. Srijan, Pick and Speak first. Naman M Shetty, Fancy Dress second.
enciendo la discoteca, la fiesta no para apenas comienza. Dice como si Shashwat S. Shetty, Fancy Dress Third. Francia, Colombia, Freeze, y Balvin, Willy William, me gusta Freeze. Los DJ no mienten, le gusta a mi gente y eso se Thank puede you. mucho. Congratulations, children. Thank you for the opportunity. Thank you. Over to Ramesh sir. ಮುಂದಿನ ವಿಜೇತರ ಪಟ್ಟಿಯನ್ನು ಓದಲಿಕ್ಕಿದ್ದಾರೆ ಭಾರತಿ ಮಿಸ್ಸಿಯವರು. ಮುಂದಿನ ಬಹುಮಾನ ವಿಜೇತರ ಪಟ್ಟಿಯನ್ನು ಭಾರತೀಯವರು ಓದಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಬಹುಮಾನ ವಿತರಣೆಯನ್ನು ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಅವರು ನೆರವೇರಿಸಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು ಶ್ರೀ ರವಿಶಂಕರ್ ರಾವ್ ಅವರಿಗೆ. ಮುಂದಿನ ಬಹುಮಾನವನ್ನು ಶ್ರೀ ಮೋಹನ್ ದಾಸ್ ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮೋಹನ್ ದಾಸ್ ರೈ ಇವರು ನೆರವೇರಿಸಲಿಕ್ಕಿದ್ದಾರೆ. A very good evening to all. Now I would like to announce the proficiency achiever of the academic year 2022-23 high school section. 8th standard Sara I. Khan, general proficiency first, Hindi first, social science first, maths first, English second, science second. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತೇಳಿ ನಿಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜನರಲ್ ಪ್ರೊಫಿಷಿಯನ್ಸಿ ಸೆಕೆಂಡ್, ಇಂಗ್ಲಿಷ್ ಫಸ್ಟ್, ಸೈನ್ಸ್ ಫಸ್ಟ್, ಹಿಂದಿ ಸೆಕೆಂಡ್, ಮ್ಯಾಥ್ಸ್ ಸೆಕೆಂಡ್, ಸೋಷಿಯಲ್ ಸೈನ್ಸ್ ಸೆಕೆಂಡ್, ಬಂಗೇರಾಯನ್, ಕನ್ನಡ ಸೆಕೆಂಡ್, ಹಿಂದಿ ಸೆಕೆಂಡ್. Now 8B section, Raghavendra Role, general proficiency first, English first, science first, social science first, Kannada second, Hindi second. I can tell you all love. Muhammad Ashik and Salina, please come to the mic point. Muhammad Ashik and Salina, please come to the mic point. Sagar Surya, general proficiency second, Hindi first, English second, maths second. Queen, that's me. No time for the basic beats. Yeah, magic got me lit. I put my hands on my hips. When I'm done, you're gonna miss me. Naveen K, maths first, science second, social science second. Beat me, I'm in charge. Listen to me, Pepeta. Oh, Pepeta. Oh, Pepeta. Sarojini, Kannada first, Kannada elocution third. Yatvika B, maths second. Congratulations children. Now class 9th A section. Gautami, general proficiency first, English first, Kannada first, maths second, science second, Kannada elocution second. 9-10ನೇ ತರಗತಿಯ ವಿಜೇತ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬರಬೇಕು. 9-10ನೇ ತರಗತಿ ವಿದ್ಯಾರ್ಥಿಗಳು ಆದಷ್ಟು ಬೇಗ. ಇನ್ಚಾರ್ಜ್ ಟೀಚರ್ಸ್ ಪ್ಲೀಸ್ ಸೆಟ್ ದಮ್ ಟು. Mamad Sinan, general proficiency second, maths first, science first. Let me show you what I can do. 'Cause baby, don't you know I got the rap-a-ba-ba-ba-ba. Pick it down, pick it up for me. I got the rap-a-ba-ba-ba-ba. Nafiza Tafiza, English second, social science second. ಸ್ಟೂಡೆಂಟ್ಸ್ ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬಂದು ನಿಲ್ಬೇಕು. ದಿಲ್ NL ಆದಷ್ಟು ಬೇಗ ವೇದಿಕೆ ಮುಂಭಾಗದಲ್ಲಿ ಬಂದು ನಿಲ್ಬೇಕು ಅಂತ ಹೇಳಿ. ಕನ್ನಡ ಸೆಕೆಂಡ್, ಹಿಂದಿ ಫಸ್ಟ್, ಹಿಂದಿ ಎಲೋಕೇಶನ್ ಫಸ್ಟ್. 10th boys and girls. Selena, social science first. General proficiency first, Kannada first, Hindi second.
Janina. English first, social science second. ಮುಂದಿನ ಬಹುಮಾನ ಕಳೆದ 2022ರಲ್ಲಿ Tahira Noori. 2022ರಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಆದಷ್ಟು ಬೇಗ ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ ರೆಡಿಯಾಗಿರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Tahira Noori, English second. Adit, Maths first. Arya Rai. Arya Rai. Science first, Maths second. Nafiza Zainaba. Science second. Congratulations, children. ವಾರ್ಷಿಕೋತ್ಸವದ ಬಗ್ಗೆ ಒಂದೆರಡು ಮಾತುಗಳು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಏನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಮತ್ತು ನನ್ನ ಅಣ್ಣನಿಗೆ ರವೀಂದ್ರ ಶೆಟ್ಟಿಯವರಿಗೆ ಅಭಿನಂದಿಸ್ತಾ, ಅದೇ ರೀತಿ ಕಾರ್ಯದರ್ಶಿಗಳಾದಂತಹ ಸೌಮ್ಯ ಮೇಡಮ್ರು ಕೂಡ ನಾನು ಅಭಿನಂದಿಸ್ತಾ, ಮತ್ತು ನನ್ನ ತಂದೆ ತಾಯಿಗಳಿಗೆ ಸಮಾನರಾದಂಥ ವಿದ್ಯಾ ಅಮ್ಮ ಹಾಗೂ ಕೊರಗಪ್ಪ ಅವ್ರನ್ನೂ ಕೂಡ ನಾನು ಅಭಿನಂದಿಸ್ತಾ, ಇನ್ನು ಕೆಲವು ಗಣ್ಯಾತಿ ಗಣ್ಯರಿದ್ದಾರೆ, ನನಗೆ ಹೆಸರು ತಿಳಿದಿಲ್ಲ, ಅವ್ರಿಗೆಲ್ಲರೂ ಕೂಡ ಅಭಿನಂದಿಸ್ತಾ, ನಿಜವಾಗಲೂ ಇದುವರೆಗೂ ಎಲ್ಲ ತಂದೆ ತಾಯಿಗಳು ವಿದ್ಯಾರ್ಥಿಗಳು ಸಾವಧಾನವಾಗಿ ನೀವೆಲ್ಲ ಕುಳಿತು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿರ್ತಕ್ಕಂಥ ನಿಮಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ಪೋಷಕರೇ, ಇವತ್ತಿನ ಸ್ಥಿತಿಯಲ್ಲಿ ಏನು ಮುಖ್ಯವಾದ ಅಂಶ ಅಂತಂದರೆ, ಆ ಮಕ್ಕಳಿಗೆ ತಂದೆ ತಾಯಿ ಕೊಡ್ತಕ್ಕಂಥದ್ದು ಮೊದಲು ವಿದ್ಯೆ. ಇವತ್ತು ಆ ವಿದ್ಯೆಗೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ, ಉದಾಹರಣೆಗೆ ಇವತ್ತು ಏನು ಇಲ್ಲಿ ಮಾರಾಟ ಮಾಡ್ತಿರ್ತಾರೆ, ಒಂದು ಅಂಗಡಿಯನ್ನು ಹಾಕ್ಕೊಂಡಿರ್ತಾರೆ, ಒಬ್ಬರು ಕೂಲಿ ಕಾರ್ಮಿಕರಿರ್ತಾರೆ, ಅವರೆಲ್ಲರ ತಂದೆ ತಾಯಿಗಳಲ್ಲಿ ಮನಸ್ಸಲ್ಲಿ ಪೂರ್ಣ ಇರ್ತಕ್ಕಂಥದ್ದು ನನ್ನ ಮಗನಿಗೆ ನನ್ನ ಮಗಳಿಗೆ ಉತ್ತಮವಾದ ಶಾಲೆಯಲ್ಲಿ ಆ ವಿದ್ಯೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದೇ ಇವತ್ತು ಎಲ್ಲ ನೆರೆದಿರ್ತಕ್ಕಂಥ ತಂದೆ ತಾಯಿಗಳಲ್ಲಿ ಇರ್ತಕ್ಕಂಥ ಮನಸ್ಸು. ಯಾಕೆ ಅಂತಂದರೆ, ಆ ವಿದ್ಯೆ ಆ ಮಗನಿಗೆ ಕೊಟ್ಟಾಗ ಆ ಮಗ ಆ ವಿದ್ಯೆಯಿಂದ ಉತ್ತಮನಾಗಬಲ್ಲ, ಒಂದು ಒಳ್ಳೆ ಬುದ್ಧಿವಂತನಾಗಬಲ್ಲ, ಒಂದು ಒಳ್ಳೆ ಸುಖವಾದ ಸಂಸಾರವನ್ನು ನಿಭಾಯಿಸಬಲ್ಲ ಎಂಬತಕ್ಕಂಥ ಪೂರ್ಣ ನಿಮ್ಮೆಲ್ಲರ ಅರ್ಥ. ನಾನು ನಿನ್ನೆಯೂ ಕೂಡ ಈ ಸಮಾರಂಭವನ್ನು ವಹಿಸಿದ್ದೆ, ಆದರೆ ನಾನು ನಿನ್ನೆ ಸಂಜೆನೇ ಕೂಡ ನಾನು ಬೆಂಗಳೂರಿಗೆ ಆಗಮಿಸಬೇಕಾಗಿತ್ತು. ಇಲ್ಲಿ ಸಂಜೆ ನಡೆಯಿರ್ತಕ್ಕಂಥ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ, ನೃತ್ಯ ಇರ್ಬೋದು, ಆ ಒಂದು ನೃತ್ಯ ಆ ಫಿಲ್ಮಲ್ಲೂ ಕೂಡ ಆ ನೃತ್ಯವನ್ನು ಮಾಡಿರ್ತಕ್ಕಂಥದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೃತ್ಯವನ್ನು ಮಾಡಿದ್ದಾರೆ. ಇವತ್ತು ಆ ಒಂದು ಕನ್ನಡದ ನೃತ್ಯ ಮತ್ತು ಶಾಹಿರಿ ಎಂಬತಕ್ಕ ಒಂದು ಹಾಡು ಮತ್ತು ಕ್ರಿಶ್ಚಿಯನ್ಗೂ ಸಂಬಂಧಪಟ್ಟಂಥ ಒಂದು ನೃತ್ಯವನ್ನು ಎಲ್ಲರೂ ಸಮಾನರು, ಎಲ್ಲರೂ ಸಮಾನತೆಯರು ಅಂತ ಪ್ರತಿಯೊಬ್ಬರ ಒಂದು ಕಲೆಯನ್ನು ಕೂಡ ಈ ಒಂದು ವಿದ್ಯಾರತ್ನ ಶಾಲೆ ನೀಡಿದೆ ಅನ್ನೋದಕ್ಕೆ ನಾನು ಇದೊಂದು ಉದಾಹರಣೆ. ಇವತ್ತು ನಾನು ನಿಜವಾಗ್ಲೂ ಬೆಳಿಗ್ಗೆ ಮಧ್ಯಾಹ್ನ ಕಾರ್ಯಕ್ರಮ ಇರೋದರಿಂದ, ನಾನು ಪತ್ರಿಕೆ ಆದ್ದರಿಂದ ಕೆಲವು ಸಮೀಕ್ಷೆಗಳನ್ನು ಇಲ್ಲೇ ಸ್ಥಳೀಕರಲ್ಲೇ ನಾನು ವಿಚಾರಣೆ ಮಾಡಿದಾಗ, ಸರ್, ಈ ಒಂದು ವಿದ್ಯಾರತ್ನ ಶಾಲೆಯಲ್ಲಿ ನಮಗೆ ಒಂದು
ಫೀಸನ್ನು ತಗೊಳ್ತಾ ಇರ್ತಕ್ಕಂಥ ಹಣ ಕೇವಲ 10,000 ಎಂಬತಕ್ಕಂಥ ವಿಷಯವನ್ನು ನಾನು ಕೇಳ್ಪಟ್ಟೆ. ನಾನು ನಿಜವಾಗ್ಲೂ ಆ ನಿಜನ ಸುಳ್ಳ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ ರವೀಂದ್ರ ಸರ್, ನಿಜವಾಗ್ಲೂ LKG ಆ ಮಕ್ಕಳಿಗೆ 10,000 ರೂಗಳನ್ನು ಹಣ ತಗೊಂಡು ಇವತ್ತು ಆ LKG ವಿದ್ಯೆಯನ್ನು ಮಾಡ್ತಾರೆ ಅಂತಂದರೆ ಈ ಒಂದು ಉತ್ತಮವಾದ ನುರಿತವಾದ ಅಧ್ಯಾಪಕ ವೃಂದ, ಅಚ್ಚುಕಟ್ಟಾದ ಶಾಲಾ ಕೊಠಡಿ, ಈ ರೀತಿಯಾದ ಕಾರ್ಯಕ್ರಮಗಳಿಗೆ ನಾನು ಖಂಡಿತವಾಗಲು ಬೆಂಗಳೂರಿನಲ್ಲಿ ಯೂನಿಫಾರ್ಮ್ ಪುಸ್ತಕಕ್ಕೂ ಕೂಡ 10,000 ತಗೊಳಲ್ಲ. ಇವತ್ತು 50,000ರಿಂದ 1,00,000 ರೂಪಾಯಿ ಫೀಸನ್ನು ಬೆಂಗಳೂರು ನಗರದಲ್ಲಿ ತಗೊಳ್ತಕ್ಕಂಥ ಶಾಲೆಗಳಿದೆ. ಒಂದು ಅಪ್ಲಿಕೇಶನ್ ಅರ್ಜಿಯನ್ನು ಇವತ್ತು ನಾನು ಹೊಸದಾಗಿ ಸೇರಿಸಬೇಕು ಅಂತ ಹೋದರೆ ಬೆಂಗಳೂರು ನಗರದಲ್ಲಿ 1,000 ರು ಅಪ್ಲಿಕೇಶನ್ ಫೀಸ್ ಹಣ ಇದೆ. ಇವತ್ತು ಇದೇ ವಿದ್ಯಾರತ್ನ ಶಾಲೆಯಲ್ಲಿ ಕೇವಲ 50 ರೂಪಾಯಿ ತಗೊಂಡು ಇವತ್ತು ನಡೆಸ್ತಾ ಇದ್ದಾರೆ ಅಂತಂದರೆ ನನಗೆ ತುಂಬ ಆಶ್ಚರ್ಯ ಆಯಿತು. ಈ ಉನ್ನತವಾದ ಶಿಕ್ಷಣ, ಈ ಅತ್ಯುನ್ನತವಾದ ಶಿಕ್ಷಣ ಇವತ್ತು ಏನು 800 ಜನ ಇದ್ದಾರೆ ಅಂತಂದರೆ ನಾನು ನಿಜವಾಗ್ಲೂ ಮುಂದಿನ ವರ್ಷ ನಾನು ಈ ಶಾಲೆಗೆ ಋಣ ಇದ್ದರೆ ನಾನು ಬಂದರೆ ನಿಜವಾಗ್ಲೂ 8,000 ವಿದ್ಯಾರ್ಥಿಗಳು ಆಗತಕ್ಕಂಥ ಅವಕಾಶನ ಈ ಎಲ್ಲ ಬಡವಣೆಯ ನಾಗರಿಕರು ಕಲ್ಪಿಸ್ಕೊಡ್ತಾರೆ ಅಂತ ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಸೇರಿರ್ತಕ್ಕಂಥ ತಂದೆ ತಾಯಿಗಳು ಅದೃಷ್ಟವಂತರು, ಆ ಮಕ್ಕಳು ಅದೃಷ್ಟವಂತರು. ನೀವು ಈ ವಿದ್ಯೆಯನ್ನು ಪ್ರತಿಯೊಬ್ಬರಿಗೂ ಹೇಳಿ ಬೆಳೆಸಿ ಈ ವಿದ್ಯಾರತ್ನ ಶಾಲೆಯ ವೈಶಿಷ್ಟ್ಯತೆ ಈ ರೀತಿ ಇದೆ ಅಂತ ಹೇಳಿ ಇವತ್ತು ಆ ಶಾಲೆಗೆ ಸೇರಿಸಿ ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಒಂದು ಭಾಗ್ಯವೂ ಕೂಡ ನಿಮಗೆ ಸಿಗ್ತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ನೋಡಿ, ಅವರ ಒಂದು ಸಂಸ್ಕಾರ ಇವತ್ತು ನಾವೆಲ್ಲರೂ ಕೂಡ ಬೆಳೆದ್ರೆ, ನಾವೆಲ್ಲರೂ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ತಂದೆ ತಾಯಿಯನ್ನು ಮರಿತೀವಿ, ಅಣ್ಣ ತಮ್ಮಂದಿರನ್ನು ಮರಿತೀವಿ, ನಾನು ಬೆಳೆದಿದ್ದೀನಿ ಅಂತೇಳಿ. ಆದರೆ ನಿನ್ನೆಯೂ ಸಹ ಅವರ ತಂದೆ ತಾಯಿಗಳಾದಂಥವ್ರನ್ನ ವೇದಿಕೆ ಮೇಲೆ ಕರೆತಂದು ಇವತ್ತೂ ಸಹ ಅವ್ರನ್ನ ಆಲಂಗಿಸಿ ವೇದಿಕೆ ಮೇಲೆ ಸೇರಿಸಿ ಅವರ ಅಣ್ಣನಾಗಿರ್ತಕ್ಕಂಥ ಮೋಹನ್ ದಾಸ್ ಅವ್ರನ್ನೂ ಕೂಡ ಇಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಕ್ಕಂಥ ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಅಂಶ. ನಾವು ಯಾಕೆ ಅಂತಂದರೆ ಇವತ್ತು ಶಾಲೆಯಲ್ಲಿ ಒಬ್ಬ ಅಧ್ಯಾಪಕರು ಯಾವ ರೀತಿ ಬೋಧನೆಯನ್ನು ಮಾಡ್ತಾರೆ, ಅವರು ಯಾವ ರೀತಿ ನಡವಳಿಕೆ ಇರ್ತದೆ ಅಂತಂದು ಇವತ್ತು ಆ ಮಕ್ಕಳಲ್ಲಿ, ಆ ವಿದ್ಯಾರ್ಥಿಗಳಲ್ಲಿ ಅದನ್ನು ನೋಡಿ ಕಲಿತಕ್ಕಂಥ ಅಂಶ ಬಹಳ ಮುಖ್ಯ. ಯಾಕೆಂದರೆ ಅವರಿಗೆ LKGಗೆ ನಾವು ಸೇರಿಸಿದಾಗ ಆ ಮಕ್ಕಳಿಗೆ ವಿದ್ಯಾರ್ಜನೆ ಇರಲ್ಲ, ಆ ಒಂದು ಬುದ್ಧಿಶಕ್ತಿ ಇರಲ್ಲ. ಅವರು ನೋಡ್ತಕ್ಕಂಥದ್ದೇ ಇಲ್ಲಿನ ಶಿಕ್ಷಕರನ್ನು, ಇಲ್ಲಿನ ವಿದ್ಯಾಭ್ಯಾಸವನ್ನು, ಇಲ್ಲಿನ ಆಚಾರ ವಿಚಾರವನ್ನು. ನೀವು ಯಾರೂ ತಂದೆ ತಾಯಿಗಳು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸ್ಬೇಕಾದಿಲ್ಲ. ಈ ಒಂದು ವಿದ್ಯಾರತ್ನ ಶಾಲೆ SLC ಮುಗಿಯೋಷ್ಟೊತ್ತಿಗೆ ಅವನು ಪೂರ್ಣ ಉತ್ತಮ ಪ್ರಜೆಯಾಗಿ ಆ ತಂದೆ ತಾಯಿಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ, ಅಣ್ಣ ತಮ್ಮದನ್ನು ಪ್ರೀತಿಸ್ತಕ್ಕಂಥ ಒಂದು ಪೂರ್ಣ ಅಭ್ಯಾಸವನ್ನು ಈ ವಿದ್ಯಾರತ್ನ ಶಾಲೆ ಕೊಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಸ್ನೇಹಿತರೆ, ನಾನು ನಿಜವಾಗಲೂ ಇದೇ ಮಂಗಳೂರಿನಲ್ಲಿ ಇದ್ದಿದ್ರೆ ನನ್ನ ಮಕ್ಕಳನ್ನು, ನನ್ನ ಯಾರೇ ಸಂಬಂಧಿಕರನ್ನು, ನನ್ನ ಸ್ನೇಹಿತರ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂದಿದ್ದರೆ ನಾನೇ ಸ್ವತಃ ಅವ್ರನ್ನ ಕರ್ಕೊಬಂದು ಇವತ್ತು ವಿದ್ಯಾರತ್ನ ಶಾಲೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಓದಿಸಿ ಉತ್ತಮ ಪ್ರಜೆ ಆಗಿ ಆಗ್ತಾನೆ ಅಂತ ಹೇಳ್ತಕ್ಕಂಥ ವಿಷಯನ ನಾನು ಮಂಡಿಸ್ತಾ ಇದ್ದೆ. ಯಾಕೆ ಅಂತಂದರೆ ಇವತ್ತು ಆ ರೀತಿಯಾದ ಏನು 2021-22 ಸಾಲಿನ ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಷ್ಠಿತವಾದ ಒಂದು ಪಾರಿತೋಷಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡ್ತಕ್ಕಂಥ ಅವಕಾಶ ಇವತ್ತು ಮಂಗಳೂರು ದೇರಳಕಟ್ಟೆ ಈ ವಿದ್ಯಾರತ್ನ ಶಾಲೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಟೀಚರ್ಸ್, ಆ ನೃತ್ಯ ಕಲಾವಿದರು, ಈ ಅಧ್ಯಾಪಕರು ಅವರೆಲ್ಲರ ಶ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇವತ್ತು ಒಂದು ಪತ್ರಿಕಾ ಒಂದು ಅವಾರ್ಡ್ ಪ್ರಶಸ್ತಿ ಪತ್ರ ನೀಡ್ತಾ ಇದೆ ಅಂತಂದರೆ ಅದು ಅವರ ಜೀವನದಲ್ಲಿ ಇರ್ತಕ್ಕಂಥವೂ ಸಹ ಆ ನೆನಪನ್ನು ಉಳಿಸ್ತಕ್ಕಂಥ ಈ ಒಂದು ಸಂಯುಕ್ತ ಕರ್ನಾಟಕ ಪ್ರತಿಷ್ಠವಾದ ಪತ್ರಿಕೆ ಇವತ್ತು ನಮ್ಮ ಶಾಲೆಗೆ ಆಗಮಿಸಿ ನಮಗೆ ಅಭೂತಪೂರ್ವವಾದ ಆ ಒಂದು ಪ್ರಶಸ್ತಿ ಪತ್ರ ಪಾರಿತೋಷಕವನ್ನು ವಿತರಣೆ ಮಾಡ್ತಕ್ಕಂಥದ್ದು ಅಂದ ಅವರವರ ಮನೆಯಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ಆ ಪ್ರಶಸ್ತಿ. ನಾನು ನಿಮ್ಮಲ್ಲಿ ಒಂದೇ ಒಂದು ಬಾರಿ 1ನೇ ಕ್ಲಾಸಿನಿಂದ 10ನೇ ತರಗತಿಯವರೆಗೂ ಪೂರ್ಣ ಜವಾಬ್ದಾರಿ, ನಮ್ಮ ತಂದೆ ತಾಯಿನೂ ಸಹ ನಾವು ಕೂಡ ಮಕ್ಕಳನ್ನ ಜವಾಬ್ದಾರಿ ತಗೊಳ್ಳದೇ ಇರ್ತಕ್ಕಂಥ ಆ ಜವಾಬ್ದಾರಿಯನ್ನು 10 ವರ್ಷಗಳ ಕಾಲ ನಿಜವಾಗಲೂ ಶಾಲೆ ವಹಿಸ್ಕೊಂಡು ಇವತ್ತು ಆ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಅಧ್ಯಾಪಕರಿಗೆ, ಈ ಸಂಸ್ಥಾಪಕರಿಗೆ ನೀವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಜೋರಾಗಿ ಸರ್, ಖಂಡಿತವಾಗಲೂ ನಿಮ್ಮ ಒಂದು ಶ್ರಮಕ್ಕೆ, ನಿಮ್ಮ ಒಂದು ಶಿಕ್ಷಕರ ಇದಕ್ಕೆ ಎಲ್ಲ ತಂದೆ ತಾಯಿಗಳ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಿಮಗೆ ಅಭಿಮಾನವನ್ನು ಸಲ್ಲಿಸಿದ್ದಾರೆ. ಈ ಒಂದು ಆ ಸುಂದರ ಸಂಜೆಯಲ್ಲಿ ಏನು 2021-22ನೇ ಸಾಲಿನಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಗಡ ಅವರ ತಂದೆ ತಾಯಿ ವೇದಿಕೆ ಮೇಲೆ ಬಂದು ಆ ಪಾರಿತೋಷಕವನ್ನು ಪಡ್ಕೋಬೇಕು ಅಂತ ನಾನು ಆ ವಿದ್ಯಾರ್ಥಿಗಳಲ್ಲಿ, ಆ ತಂದೆ ತಾಯಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ಮೊದಲನೇ ವಿದ್ಯಾರ್ಥಿ ಧೃತಿ ಕೊಟ್ಟಾರಿ, 98.8%. ಇವತ್ತು ನಮ್ಮ ಬೆಂಗಳೂರು ನಗರದಲ್ಲೂ ಕೂಡ ನಾನು ಈ ರಿಸಲ್ಟನ್ನು ಕೇಳಲಿಲ್ಲ. ನಾನು ಈ ರಿಸಲ್ಟನ್ನು ಕೇಳಿದ ತಕ್ಷಣ ನಾನು ನಿನ್ನೆ ರಾತ್ರಿ ನಾನು ಬೆಂಗಳೂರಿಗೆ ಕರೆ ಮಾಡಿ ಫೋನ್ ಮಾಡಿ ಈ ಮಕ್ಕಳಿಗೆ ಅಭಿನಂದಿಸಬೇಕು, ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಅಂಥೇಳಿ ನಾನು ಬೆಳಗಿನ ಜಾವ ನಾನು ಏನು ಟ್ರಾನ್ಸ್ಪೋರ್ಟೇಷನಲ್ಲಿ ಈ ಒಂದು ಕರೆಸಿ ನಾನು ನಿನ್ನೆ ರಾತ್ರಿ ಉಳಿಯೋದಕ್ಕೆ ಇವತ್ತು ಈ ಬಹುಮಾನ ಕೊಡಲಿಕ್ಕೆ ನಾನು ಇವತ್ತು ರಾತ್ರಿ ಉಳಿದು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ವಿದ್ಯಾಧರರು ಮಂಜುನಾಥ್ ಕೂಡ ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಎರಡು 2021-22ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಧೃತಿ ಕೊಟ್ಟಾರಿ ಅವರ ತಾಯಿ ಬಂದಿದ್ದಾರಂತೆ. ಇದೊಂದು ಅವಕಾಶ, ನಿಮ್ಮ ಮಗಳು ಇಷ್ಟು ಅತ್ಯುನ್ನತವಾದ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದು, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಅಮ್ಮ. ನಿಮ್ಮ ಒಂದು ಸಾರ್ಥಕ, ನಿಮ್ಮ ಒಂದು ಆಸೆಯನ್ನು ನಿಮ್ಮ ಮಗಳು ಧೃತಿ ಕೊಟ್ಟಾರಿ ಈಡೇರಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಹೆಮ್ಮೆಯ ವಿದ್ಯಾರ್ಥಿ ಧೃತಿ ಕೊಟ್ಟಾರಿಯವರ ಮಾತೃಶ್ರೀ ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿ ಸುಸ್ಮಿತಾ ಎಸ್ ನಾಯಕ್, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಂದೆ ತಾಯಿಗಳ ಸಂಗಡ ಸುಸ್ಮಿತಾ ಎನ್ ಮತ್ತು ಅವರ ಪೋಷಕರು ಇದ್ದಲ್ಲಿ ದಯವಿಟ್ಟು ಅವರೊಂದಿಗೆ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸುಸ್ಮಿತಾ ಎನ್ ಮತ್ತು ಪೋಷಕರು ದಯವಿಟ್ಟು ಅವರ ಜೊತೆಯಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸುಸ್ಮಿತಾಯನ್ ಹಾಗೂ ಪೋಷಕರಿಗೆ ಪ್ರೀತಿಪೂರ್ವಕ ಸ್ವಾಗತದೊಂದಿಗೆ ಈ ವೇದಿಕೆಯಲ್ಲಿ ಅವರಿಗೆ ಅವರ ಮಗಳಿಗೆ ಪ್ರತಿಭಾ ಪುರಸ್ಕಾರ ಆಗ್ತಾ ಇದೆ. ಎಲ್ಲರ ಭರ್ಜರಿ ಚಪ್ಪಾಳಿಯೊಂದಿಗೆ ಈ ಒಂದು ಪ್ರತಿಭೆಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಿಶಾ ಡಿ ಇವರು 96.6% 606 ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥವರು. ಇವರು ಕೂಡ ಕಂಗ್ರಾಚುಲೇಷನ್ ಹೇಳ್ತಾ ತ್ರಿಷಾ ಡಿ ಹಾಗೂ ಅವರ ತಂದೆ ತಾಯಿ ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ವೇದಿಕೆಗೆ ಪ್ರೀತಿಪೂರ್ವಕ ತಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತ್ರಿಷಾ ಡಿ ಈ ಒಂದು ಪ್ರತಿಭೆಗೆ ಈ ವೇದಿಕೆಯಲ್ಲಿ ಪುರಸ್ಕಾರ ನಡೀತಾ ಇದೆ. ನಿಮ್ಮೆಲ್ಲರ ಭರ್ಜರಿ ಚಪ್ಪಾಳೆಯ ಅಭಿನಂದನೆ ಆ ವಿದ್ಯಾರ್ಥಿಗೆ. ಆಯಿಷಾ ನಿಮ್ರಾ ಅಂತೇಳಿ ಅವರು ಕೂಡ 96.6 ಅವ ವಿದ್ಯಾರ್ಥಿಯು ಕೂಡ 606 ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ಕೂಡ ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ನೆಕ್ಸ್ಟ್ ಆಯಿಷಾ ನಿಮ್ರಾ ಮತ್ತು ಪೋಷಕರಿಗೆ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷರ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಯಿಷಾ ನಿಮ್ರಾ ಈ ಒಂದು ಪ್ರತಿಭೆಗೆ ವೇದಿಕೆಯಲ್ಲಿ ಪುರಸ್ಕಾರ ನಡೀತಾ ಇದೆ. ಆಯಿಷಾ ನಿಮ್ರಾ ಮತ್ತು ಪೋಷಕರು ನಿಮ್ಮೆಲ್ಲರ ಕೈಚಪ್ಪಾಳೆಯ ಪ್ರೋತ್ಸಾಹ ಈ ಒಂದು ಪ್ರತಿಭೆಗೆ ಈ ವೇದಿಕೆಯಲ್ಲಿ ನಡೆಯಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತೊಬ್ಬ ವಿದ್ಯಾರ್ಥಿ ಕ್ಲಿಫ್ಟನ್ ಡಿಸೋಜಾ ವಿದ್ಯಾರ್ಥಿಯು ಕೂಡ ತಮ್ಮ ತಂದೆ ತಾಯಿಗಳ ಜೊತೆ ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಲಿಫ್ಟನ್ ಡಿಸೋಜ ಮತ್ತು ಅವರ ಪೋಷಕರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಲಿಫ್ಟನ್ ಡಿಸೋಜ ಮತ್ತು ಪೋಷಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಪೋಷಕರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಲಿಫ್ಟನ್ ಡಿಸೋಜ ಈ ಒಂದು ಪ್ರತಿಭೆಗೆ ನಿಮ್ಮೆಲ್ಲರ ಭರ್ಜರಿ ಚಪ್ಪಾಳೆಯ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ. ನೋಡಿ ಪ್ರೇಕ್ಷಕರೇ, ಅವರ ತಂದೆ ತಾಯಿ ಮತ್ತು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಲವಲವಿಕೆ, ಆ ಒಂದು ಖುಷಿ, ಆ ಒಂದು ಆನಂದ ಬಾಷ್ಪ ನೀವೆಲ್ಲರೂ ಕೂಡ ಇವತ್ತು ಈ ವೇದಿಕೆ ಮೇಲೆ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥ ಸಾಕ್ಷಿ. ನಾವು ವಿದ್ಯಾರ್ಥಿಗಳು ಈ ಒಂದು ಸಾರ್ಥಕವಾದ ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ಮಾಡಿ ಅವರ ತಂದೆ ತಾಯಿಗೆ ಈ ಒಂದು ಆನಂದವನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ವರ್ಷ SSLC ಬರೀತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನಾನು ಟೀಚರ್ಸ್ ಇದ್ದಾರೆ, ಅವ್ರನ್ನ ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಕರೆದು ಒಂದು ಅಭಿನಂದನೆ ಸಲ್ಲಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮೊದಲನೆಯರು ಈ ಶಾಲೆಯ HM ಆಗಿರ್ತಕ್ಕಂಥ ಸೈನ್ಸ್ ಟೀಚರ್ ಆಗಿರ್ತಕ್ಕಂಥ ನಹೀಮ್ ಹಮೀದ್ ಅನ್ನವರು ಈ ಒಂದು ಅಭಿನಂದನೆಯನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎರಡನೆಯವರು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರ್ತಕ್ಕಂಥ ನವೀನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೂರನೆಯವರು ಚೈತ್ರ VK ಮ್ಯಾಥ್ಸ್ ಟೀಚರ್, ಅವರು ಕೂಡ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ದೀಕ್ಷಾ ಇಂಗ್ಲೀಷ್ ಟೀಚರ್, ಅವರು ಕೂಡ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಭಾರತಿ ಇಂಗ್ಲೀಷ್ ಟೀಚರ್, ಅವರು ಕೂಡ ಬರಬೇಕು. ಸೆಲಿನ್ ಹಿಂದಿ ಟೀಚರ್, ಅವರು ಕೂಡ ಬರಬೇಕು. ವೀನಾ ಹಿಂದಿ ಟೀಚರ್, ಅವರು ಕೂಡ ಬರಬೇಕು.
ಮಕ್ಕಳ ಸಾಧನೆಯ ಹಿಂದಿರುವಂತಹ ಶಿಕ್ಷಕರ ಈ ಒಂದು ಕಾರ್ಯವನ್ನು ಶ್ಲಾಘಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹ ಇರಬೇಕು. ವೇದಿಕೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವಂತಹ ಹಿರಿಯ ಅಧ್ಯಾಪಕರು ಶ್ರೀ ರವಿಕುಮಾರ್ ಗೋಡಿ ಅವರಿಗೆ PT ಟೀಚರ್ ಆಗಿರ್ತಕ್ಕಂಥ ರಾಕೇಶ್ ಅವರು ಕೂಡ ವೇದಿಕೆ ಮೇಲೆ ಬಂದು ಈ ಒಂದು ಅಭಿನಂದನೆಯನ್ನು ಪಡ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ದೈಹಿಕ ಶಿಕ್ಷಕ ಶ್ರೀ ರಾಕೇಶ್ ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ನಿನ್ನೆಯಿಂದಲೂ ಸಹ ಈ ನೃತ್ಯ, ಈ ಡ್ಯಾನ್ಸ್ ಮಕ್ಕಳಿಗೆ, ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಸಾವಧಾನವಾಗಿ ಆ ಒಂದು ನೃತ್ಯವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಭಾಸ್ಕರ್ ರಾವರು ಸಹ ವೇದಿಕೆ ಮೇಲೆ ಬಂದು ಈ ಅಭಿನಂದನೆಯನ್ನು ಪಡ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಜನಪದ ನೃತ್ಯದ ಮಾಸ್ಟರ್ ನಮ್ಮ ಶ್ರೀ ಭಾಸ್ಕರ್ ಕುತ್ತರ್, ನಮ್ಮ ವಿದ್ಯಾಸಂಸ್ಥೆಯ ನೃತ್ಯ ತರಬೇತರಾಗಿರುವಂತಹ ಶ್ರೀ ಭಾಸ್ಕರ್ ಇವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ. ಇವತ್ತು ಆ ಮಕ್ಕಳಿಗೆ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು, ಶಿಕ್ಷಕರುಗಳಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ, ನಾನು ಮೊದಲೇ ಹೇಳಿದೆ, ನನ್ನ ಅಣ್ಣನಾಗಿ ಸಮಾನರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿಯವರು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥಕ್ಕೆ ನನ್ನ ಒಂದು ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಂಜುನಾಥ್ ಮತ್ತು ಲೋಕೇಶ್ ವೇದಿಕೆ ಮೇಲೆ ಬರೋದು. ಸನ್ಮಾನ ಕಾರ್ಯಕ್ರಮ ಈ ಒಂದು ಶಾಲಾ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರ ಭರ್ಜರಿ ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸಬೇಕು ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. One starts nothing. Without work, one finish nothing. So you learn more from losing than winning. You learn how to keep going. Now, I would like to call highest scorer in SSLC examination 2021-22. English, Dhriti Kottare. English. English. Kannada, Pujashri Sushmita Rai, Iron. Kannada, Pujashri, 100 out of 100. Sushmita S. Naik, 100 out of 100. Syed Muhammad Ayan, out of 100.
Now next Hindi, 100 out of 100. Aisha Nimra, Clifton D'Souza, Raksha Yu, Rakshita, Anvita M. Shetty, Dhruti Kottari, Dishan D. Prasad, Sushmita S. Nayak, Trisha D. Once again I'll read out the names. Aisha Nimra, Clifton D'Souza, Aisha Nimra, Audience, please give them a huge round of applause. Clifton D'Souza. Next, Clifton D'Souza. Raksha Yu. Raksha Yu. Raksha Yu. Rakshita. Next, Anvita M. Shetty. Next, Dhruti Kottari. Dishant D. Prasad. Sushmita S. Nayak. Sushmita S. Nayak. Trisha D. Maths, Trisha D. Out of 198 she secured. Science, Aisha Nimra, 100 out of 100. Aisha Nimra, 100 out of 100. Social Science, Manish P, 100 out of 100. Once again, congratulations, my dear children. ದಯವಿಟ್ಟು ವೀಕ್ಷಕರೇ ಗಮನಿಸಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಒಂದು ಪ್ರತಿಫಲವನ್ನು ನಿರೀಕ್ಷಿಸದೆ ಎನ್ನುವಂಥ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಮ್ಮ ವಿದ್ಯಾಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬಹಳ ಪ್ರೀತಿ ಸೇವೆಗೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವಂಥ ಗಣ್ಯರು ನಾವೆಲ್ಲರೂ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ವಿನಂತಿಸ್ತೇವೆ. ಅದು ಬೇರೆ ಯಾರಲ್ಲ, ನಿಮ್ಮೆಲ್ಲರ ನೆಚ್ಚಿನ ಶ್ರೀ ವಿವೇಕಣ್ಣ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಈ ಒಂದು ನಿಸ್ವಾರ್ಥ ಸೇವೆಗೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ಒಂದು ವಿಶೇಷವಾದಂಥ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವಿವೇಕಾನಂದವರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಅವರು ಸದಾ ಭಾಗವಹಿಸಿ ನಮ್ಮೊಂದಿಗೆ ಇದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಪ್ರೀತಿಯಿಂದ ಅವರು ವಿವೇಕಣ್ಣ ಅಂತ ಹೇಳಿದರೆ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೆ ಕೂಡ ಬಹಳ ಅಚ್ಚುಮೆಚ್ಚು. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದ ಎಲ್ಲ ಗಣ್ಯರು ಕೂಡ ಅವರನ್ನು ಪ್ರೀತಿಯಿಂದ ಸನ್ಮಾನಿಸ್ತಾ ಇದ್ದಾರೆ ವೇದಿಕೆಯಲ್ಲಿ. ವಿವೇಕಣ್ಣ, ನಿಮ್ಮ ಏನು ಸೇವೆ ಸದಾ ಈ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಇರಲಿ. ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ನೀವಿಟ್ಟಿರುವಂಥ ಪ್ರೀತಿ, ಗೌರವ, ವಿಶ್ವಾಸಕ್ಕೆ ನಮ್ಮ ವಿದ್ಯಾಸಂಸ್ಥೆ ಬಹಳ ಎಲ್ಲರೂ ಕೂಡ ನಾವು ಅಭಾರಿಯಾಗಿರ್ತೇವೆ ಎನ್ನುವಂಥ ಈಗ ಮುಂದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ಶ್ರೀ ಇಬ್ರಾಹಿಂ ಬದ್ಯಾರ್ ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾತ್ರವಲ್ಲ, ನಮ್ಮ ವಿದ್ಯಾರತ್ನ ಶಾಲೆಯ ಸ್ಥಾಪಕರು ಆಗಿ ಅವರು
ಈ ನಮ್ಮ ಇಲ್ಲಿ ನಡೆದಕ್ಕಂಥ ಈ ಮನೋರಂಜನೆ ಕಾರ್ಯಕ್ರಮದ ಎಲ್ಲ ಪೂರ್ವಭಾವಿ ವ್ಯವಸ್ಥೆಗಳನ್ನು ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಅವರು ಸಹ ಅದೇ ರೀತಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಆದ ರವಿಶಂಕರ್ ರಾವ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ಉದಯವಾಣಿಯ ಪ್ರಕಾಶಕರಾದಂಥ ಪ್ರಕಾಶ್ ರವರಿದ್ದಾರೆ. ಅದೇ ರೀತಿ ನಮ್ಮ ಈ ಶಾಲೆಯ ಸೆಕ್ರೆಟರಿ ಆದಂಥ ಸೌಮ್ಯ ಆರ್ ಶೆಟ್ಟಿರವರಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರತ್ನ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ನಹೀಂ ಹಮೀದ್ರವರು ಸಹ ಇದ್ದಾರೆ. ಅದೇ ರೀತಿ ನಮ್ಮ ರವೀಂದ್ರ ಶೆಟ್ಟಿರವರ ತಾಯಿಯವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಇವತ್ತು ನಾವು ವಿದ್ಯಾರತ್ನ ಶಾಲೆಯ ಆ್ಯನ್ಯುವಲ್ ಡೇ, ಸ್ಕೂಲ್ ಡೇ ಎಂಬ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ವೀಕ್ಷಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರತ್ನ ಶಾಲೆಯು ನಾವು ತಿಳಿದ ಮಟ್ಟಿಗೆ ನಮ್ಮ ಒಂದು ಕಾಲದಲ್ಲಿ ನಮ್ಮ ವಿದ್ಯಾರತ್ನ ಶಾಲೆಯಲ್ಲಿ ಬಹಳ ಬಡ ಮಕ್ಕಳಿಗೆ ಒಂದು ತಾರತಮ್ಯ ಇಲ್ಲದೆ ಒಂದೇ ಸಮಾನತೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಅದು ವಿದ್ಯಾರತ್ನ ಶಾಲೆ ಅಂತ ಹೇಳಲು ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತಾ ಇದ್ದೇನೆ. ಈ ಶಾಲೆಯು ಉನ್ನತಿಯಿಂದ ಉನ್ನತಿಗೆ ಬಾನತ್ರಗೆ ಏರಿ ಈ ಶಾಲೆಯ ಯಶಸ್ವಿಗೊಳಿಸಲಿ ಎಂದು ಹಾರೈಸ್ತಾ ಇದ್ದೇನೆ. ಈಗಾಗಲೇ ಸಮಯದ ಅಭಾವದಿಂದ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ರೊಟೇರಿಯನ್ ಶ್ರೀಯುತ ರವಿಶಂಕರ್ ರಾವ್ ಅವರು ಮಾತಾಡಬೇಕಾಗಿ ವಿನಂತಿಸಿ. ಪೂಜ್ಯ ರತ್ನಾವತಿ ಶೆಟ್ಟಿಯವರೇ, ಪೂಜ್ಯ ಕೊರಗಪ್ಪ ಶೆಟ್ಟಿಯವರೇ, ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರೇ, ಕಾರ್ಯದರ್ಶಿಗಳಾದ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರೇ, ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ನಹೀಂ ಹಮೀದ್ ಅವರೇ, ಅಶ್ಮಿಕ್ ರಿಷಾಬ್ ಅವರೇ, ಸ್ಕೂಲ್ ಪ್ಯೂಪಿಲ್ ಲೀಡರ್ ಅಶ್ಮಿಕ್ ರಿಷಾಬ್ ಅವರೇ, ತುಂಬ ಪೇಷಂಟಾಗಿ ಕೂತ್ಕೊಂಡಿದ್ದಾರೆ ಆಗದಿಂದ. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಕೂಡ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕಾಲೇಜಿನ ಶಾಲೆಯ ವಿದ್ಯಾರ್ಥಿಗಳೇ, ಹೆತ್ತವರೇ, ಇಲ್ಲಿ ಬಂದಂಥ ಅತಿಥಿಗಳೇ, ಇಲ್ಲಿ ಶಾಲೆಯ ಟೀಚರ್ಸ್ ಅವರೇ, ಎಲ್ರಿಗೂ ನಾನು ಒಂದು ಕಿವಿ ಮಾತು, ಒಂದು ದೃಷ್ಟಾಂತ ಹೇಳಿ ಮುಗಿಸ್ತಾ ಇದ್ದೇನೆ ಸಮಯದ ಅಭಾವದಿಂದಾಗಿ. One thing I must say today is I must compliment every one of the people involved in this program. First of all, the students and their parents. It's such a beautiful audience that you have given here. So disciplined, so quiet, so well behaved. Wonderful, wonderful. Really an asset for the college. ಶಾಲೆಗೆ ನಿಮ್ಮಂಥವರು ಬೇಕು. ಆ್ಯಂಡ್ ಸೆಕೆಂಡ್ಲಿ, ಎಷ್ಟು ಚಂದದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನನ್ನೇ ತಗೊಳ್ಳಿ, ಟೀಚರ್ಸು ಸೇರಿ ವಿದ್ಯಾರ್ಥಿಗಳು ಎಷ್ಟು ನೀಟಾಗಿ ಬಂದಿದ್ದಾರೆ, ಟೀಚರ್ಸ್ ಅದನ್ನು ಎಷ್ಟು ನೀಟಾಗಿ ನಿಭಾಯಿಸಿದ್ದಾರೆ. ವಂಡರ್ಫುಲ್. ದಿಸ್ ಈಸ್ ಹೌ ಎ ಸ್ಕೂಲ್ ಡೇ ಪ್ರೋಗ್ರಾಮ್ ಶುಡ್ ಬಿ. ಆದ ಕಾರಣ ನಿಮ್ಮೆಲ್ರಿಗೂ ವಂದನೆಗಳನ್ನು ಹೇಳ್ತಾ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ವಾಟ್ ವಿ ಹ್ಯಾವ್ ಹಿಯರ್ ಈಸ್ ಅ ಡಿಸಿಪ್ಲಿನ್ಡ್ ಆಡಿಯನ್ಸ್, ಅ ನೀಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ, ಕ್ರಿಯೇಟಿವ್ ಸ್ಟೂಡೆಂಟ್ಸ್, ಕಮಿಟೆಡ್ ಟೀಚರ್ಸ್, an enlightened management and supportive parents. ಇಷ್ಟೆಲ್ಲ ಒಟ್ಟು ಸೇರುವಾಗ ಇದೇ ಒಂದು ವಿದ್ಯಾರ್ಜನೆಯ ಕೂಡಲ ಸಂಗಮವೇ ಇಲ್ಲಿ ಆಗಿದೆ ಅಂತ ಬಯಸ್ತಾ ಇದ್ದೇನೆ. ಒಂದು ಮಾತಷ್ಟೇ, ವಿದ್ಯಾರ್ಥಿಗಳಿಗೋಸ್ಕರ ಒಂದು ಮಾತಷ್ಟೇ, ಬಿ ಪಾಸಿಟಿವ್ ಅಷ್ಟೆ. ಕವಿಗಳು ಹೇಳ್ತಾರೆ, ಇಂಗ್ಲೀಷಲ್ಲೂ ಸಾಕಷ್ಟು ಕವಿಗಳು ಹೇಳ್ತಾರೆ, ಯುರೋಪಿಯನ್ ಸಂಸ್ಕೃತಿ ಸ್ವಲ್ಪ ನೆಗೆಟಿವ್ ಆದ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇಸ್ ಅ ಪಾಸಿಟಿವ್ ಸಂಸ್ಕೃತಿ. ಥಿಂಗ್ಸ್ ಫಾಲ್ ಅಪಾರ್ಟ್, ದ ಸೆಂಟರ್ ಕೆನಾಟ್ ಹೋಲ್ಡ್, ಮಿಯರ್ anarchy is loosed upon the world, the blood dim tide is loosed everywhere, the ceremony of innocence is drowned, the best lack all conviction, the worst are full of passionate intensity. ಭಾರತೀಯ ಕವಿ ಈ ಥರ ಬರೀಲಿಕ್ಕೆ ಸಾಧ್ಯ ಇಲ್ಲ. ವಿಲಿಯಂ ಬಟ್ಲರ್ ಯೇಟ್ಸ್ ಅಂತಹ ಕವಿ ಸೆಕೆಂಡ್ ಕಮಿಂಗಲ್ಲಿ ಈ ತರ ಬರಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಈ ಪಾಸಿಟಿವ್ ಸ್ಪಿರಿಟನ್ನು ಇಲ್ಲಿ ಏನು ನಾವು ನೋಡ್ತಾ ಇದ್ದೇವೆ, ಆ ಪಾಸಿಟಿವ್ ಸ್ಪಿರಿಟನ್ನು ಮುಂದುವರಿಸ್ಕೊಂಡು ಹೋಗಬೇಕು. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮಾತು,
ನೀವು ಮಾಡುವಂಥ ಕೆಲಸ ಏನೇ ಇರಲಿ ಚೆನ್ನಾಗಿ ಮಾಡಿ. ಡೂ ಇಟ್ ವೆಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಿಮ್ಮ ಮುಂದಿನ ಬೆಳವಣಿಗೆಗೆ ಇದು ವೆರಿ ಇಂಪಾರ್ಟೆಂಟ್. ನೀವು ಅಕಾಡೆಮಿಕ್ ಲೈನ್ನಲ್ಲಿ ಹೋಗೋದಾದರೆ ಬಿ ಸ್ಟ್ರಾಂಗ್ ಇನ್ ಯೋರ್ ಫೌಂಡೇಶನ್ಸ್. ದಿಸ್ ಇಸ್ ಇಟ್. ಯು ಹ್ಯಾವ್ ಟು ರೀಡ್, ಯು ಹ್ಯಾವ್ ಟು ಡೂ ವೆಲ್. ಪರೀಕ್ಷೆಯ ಪೆಡಂಭೂತ ನಮಗೆ ಬೇಡ, ನಾವು ಎಷ್ಟು ಕಲ್ತಿದ್ದೇವೆ ಅಂತ ನಾವು ಮುಖ್ಯ. ದಿಸ್ ಇಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ದಿಸ್ ಇಸ್ ವಾಟ್ ವಿಲ್ ಟೇಕ್ ಯು. ನೀವೆಲ್ಲರೂ ಮುಂದೆ ಹೋಗಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಬೇಕು, PhD ಮಾಡಬೇಕು, ಒಳ್ಳೆ ಒಳ್ಳೆ ಕೆಲಸ ಸಿಗಬೇಕು. ಅದಕ್ಕೆ ನೀವು ಗಟ್ಟಿಯಾಗಬೇಕು. ಆ ಗಟ್ಟಿಯಾಗುವಂಥದ್ದು ಇಲ್ಲಿ ಆಗುವಂಥದ್ದು, ಈ ಶಾಲೆಯಲ್ಲಿ ಆಗುವಂಥದ್ದು. ಇದನ್ನು ನೀವು ಮಾಡುವಂಥದ್ದು ಭಾಳ ಮುಖ್ಯ. ಎರಡನೇ ವಿಷಯ, ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ಕಾಲದಲ್ಲಿ ಅಕಾಡೆಮಿಕ್ ಲೈನ್ ಬಿಟ್ಟರೆ ಬೇರೆ ಲೈನ್ಸಲ್ಲಿ ಎಂಪ್ಲಾಯರ್ಸ್ ಏನು ನೋಡ್ತಾರೆ? ವಾಟ್ ಡು ದೇ ಸಿ? ವಾಟ್ ಡು ಎಂಪ್ಲಾಯರ್ಸ್ ಸಿ ಅಮಾಂಗ್ ದಿ when they do a job interview? They look at a few things. Are you open to learning? ನೀವು ಕಲೀಲಿಕ್ಕೆ ತಯಾರಿದ್ದೀರಾ? ಎರಡನೇದು, ಒಂದು ಗುಂಪಿನಲ್ಲಿ ಸೇರಿ ನಿಮಗೆ ಕೆಲಸ ಮಾಡಲಿಕ್ಕೆ ಆಗ್ತದಾ? ಆರ್ ಯು ಏಬಲ್ ಟು ವರ್ಕ್ ಇನ್ ಅ ಗ್ರೂಪ್? ನೀವು ಸಂವಹನ ಆಗುತ್ತೋ ನಿಮಗೆ? ಆರ್ ಯು ಏಬಲ್ ಟು ಕಮ್ಯುನಿಕೇಟ್? ನೀವು ಇನ್ಸ್ಟಿಟ್ಯೂಷನ್ಗೆ, ಸಂಸ್ಥೆಗೆ ಲಾಯಲ್ಟಿ ಇದೆನಾ? ದೀಸ್ ಆರ್ ದ ಥಿಂಗ್ಸ್ ದಟ್ ದಿ ಎಂಪ್ಲಾಯರ್ಸ್ ಲುಕ್. ನಿಮ್ಮ ಡಿಗ್ರಿ ಅಲ್ಲ, ನಿಮ್ಮ ಡಿಗ್ರಿ ಅಲ್ಲ. ಅಕಾಡೆಮಿಕ್ ಆಗಿ ಹೋದರೆ ನಿಮ್ಮ ಡಿಗ್ರಿ ಬೇಕು ನಿಮಗೆ, ರಿಸರ್ಚ್ ಲೈನಲ್ಲಿ ಹೋದರೆ ನಿಮ್ಮ ಡಿಗ್ರಿ ಬೇಕು. ಬಟ್ ಇಫ್ ಯು ಆರ್ ಗೋಯಿಂಗ್ ಇನ್ ಟು ಅದರ್ ಥಿಂಗ್ಸ್, ದೀಸ್ ಆರ್ ದ ಥಿಂಗ್ಸ್. ಡಿಗ್ರಿ ಬೇಕು, ಒಳ್ಳೆಯ ಕ್ಲಾಸ್ ಇದ್ದರೆ ಒಳ್ಳೆಯದೇ, ಉತ್ತಮವೇ. ಆದರೆ ಅದರ ಜೊತೆಗೆ ಈ ಎಲ್ಲ ಸ್ಕಿಲ್ಸ್ ಬೇಕು. ಆದ ಕಾರಣ ದಿಸ್ ಇಸ್ ದ ಟೈಮ್ ಟು ಕಲ್ಟಿವೇಟ್ ದೋಸ್ ಸ್ಕಿಲ್ಸ್. ಶಾಲೆಯಲ್ಲಿ ಇರುವಾಗಲೇ ಈ ಸ್ಕಿಲ್ಸನ್ನು ಕಲ್ಟಿವೇಟ್ ಮಾಡಬೇಕು. ಆದ ಕಾರಣ ಇಂತಹ ಕಾರ್ಯಕ್ರಮಗಳು, ನಿನ್ನೆ ನಡೆದಂತಹ ರತ್ನೋತ್ಸವ, ಇವತ್ತು ನಡೀತಾ ಇರುವಂತಹ ಶಾಲಾ ಕಾರ್ಯಕ್ರಮ, ಇದು ಬಹಳ ಮುಖ್ಯ. ಬರೀ ಒಂದು ರತ್ನೋತ್ಸವ ಅಲ್ಲ, ಬರೀ ಒಂದು ಶಾಲಾ ಕಾರ್ಯಕ್ರಮ ಅಲ್ಲ. ಇದೆಲ್ಲವೂ ಸಂಸ್ಕಾರಗಳನ್ನು ಕೊಡುವ ಕಾರ್ಯಕ್ರಮಗಳು, ಇದೆಲ್ಲವೂ ಸ್ಟ್ರೆಂಥನಿಂಗ್ ಕಾರ್ಯಕ್ರಮಗಳು, ಇದೆಲ್ಲವೂ ಸ್ಕಿಲ್ ಬಿಲ್ಡಿಂಗ್ ಕಾರ್ಯಕ್ರಮಗಳು. ಆದ ಕಾರಣ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಆ ದೃಷ್ಟಿಯಲ್ಲಿ ನಾವು ಮುಂದೆ ಹೋಗಬೇಕಾಗ್ತದೆ. ಒಂದು ಮಾತು ಮಾತ್ರ, ಕೆಲವೊಮ್ಮೆ ಅಡಚಣೆಗಳು ಬರ್ತದೆ ಜೀವನದಲ್ಲಿ, ಫೇಲಿಯರ್ ಇರ್ತದೆ. ಯು ಮಸ್ಟ್ ಡೆವಲಪ್ ದ ಸ್ಟ್ರೆಂತ್ ಟು ಟಾಲರೇಟ್ ಫೇಲಿಯರ್. ಫೇಲಿಯರ್ ಆಗ್ಬೋದು, ಒಂದು ಪಾಸ್ ಆಗ್ಬೋದು, ಒಮ್ಮೆ ಫೇಲ್ ಆಗ್ಬೋದು, ಏನಾದರೂ ಆಗ್ಬೋದು, ಸಣ್ಣ ಡಿಪ್ರೆಷನ್ ಬರ್ಬೋದು. ಪರವಾಗಿಲ್ಲ, ಮುಂದಿನ ಜೀವನ ದೇವರಿದ್ದಾರೆ. ದೇವರಿಗೆ ನಿಮ್ಮ ಪ್ರತಿಯೊಬ್ಬರಿಗೆ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಪ್ರಕಾರನೇ ನಿಮ್ಮ ಜೀವನ ಹೋಗುತ್ತೆ. ಆ ಭರವಸೆಯನ್ನು ಇಟ್ಟುಕೊಂಡು ನೀವು ಮುಂದೆ ನಡಿಲೇಬೇಕು. ಈ ನಡೆದಾಗಲೇ ಮಾತ್ರ ನಿಮ್ಮ ಪೇರೆಂಟ್ಸಿಗೆ ಖುಷಿ, ನಿಮ್ಮ ಸಂಸ್ಥೆಗೆ ಖುಷಿ, ನಿಮಗೂ ಖುಷಿ ಆಗ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಡೂ. And therefore, my only one, I'll end with one, a single ದೃಷ್ಟಾಂತ, ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಭಾಷಣ ಮುಗಿಸ್ತಾ ಇದ್ದೇನೆ. ಅರುಣಿಮಾ ಸಿಂಹ ಅಂತ ನೀವು ಒಂದು ಕೇಳಿರ್ಬೋದು ಹೆಸರು, ಗೊತ್ತಿಲ್ಲ ನೀವು ಕೇಳಿದ್ದೀರಂತ. ಅರುಣಿಮಾ ಸಿನ್ಹಾ, ಅವಳು ಪದ್ಮಶ್ರೀ ಸಿಕ್ಕಿದೆ, ಅರುಣಿಮಾ ಸಿನ್ಹಾ ಅಂತ. ಅವಳು ಏನಾಯ್ತು, ಅವಳಿಗೆ ಒಂದು ದಿವಸ, ಅವಳು ಸ್ಪೋರ್ಟ್ಸ್ ಪರ್ಸನ್, ನ್ಯಾಷನಲ್ ವಾಲಿಬಾಲ್ ಟೀಮ್, ನ್ಯಾಷನಲ್ ಫುಟ್ಬಾಲ್ ಟೀಮ್ ಎರಡರಲ್ಲೂ ಇದ್ದವಳು. ಅವಳು ಟ್ರೈನ್ನಲ್ಲಿ ಹೋಗುವಾಗ, ಲಕ್ನೋ ಎಕ್ಸ್ಪ್ರೆಸ್ಸಲ್ಲಿ ಹೋಗುವಾಗ, 2011ರಲ್ಲಿ ಪದ್ಮಾವತಿ ಎಕ್ಸ್ಪ್ರೆಸ್ಸಲ್ಲಿ ಹೋಗುವಾಗ ಕಳ್ಳರು ಅವಳ ಕಂಪಾರ್ಟ್ಮೆಂಟಿಗೆ ನುಗ್ಗಿ ಅವಳ ಚೀಲ, ಅವಳ ಚಿನ್ನ ತೆಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಶಿ ರೆಸಿಸ್ಟೆಡ್ ವೆರಿ ಬ್ರೇವ್ಲಿ. ಏನು ಮಾಡಿದ್ರು ಗೊತ್ತಾ? ಅವಳನ್ನು ತೆಗೆದು ಟ್ರೈನಿಂದ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಅವಳ ಸ್ಪೈನಲ್ ಕಾರ್ಡ್ಗೆ ಎಫೆಕ್ಟ್ ಆಯಿತು, ತುಂಡಾಯಿತು. ಅವಳ ಕಾಲ ಮೇಲೆ ಇನ್ನೊಂದು ಟ್ರೈನ್ ಹೋಯಿತು. ಶಿ ಹ್ಯಾಡ್ ಟು ಲೂಸ್ ಬೋತ್ ಹರ್ ಲೆಗ್ಸ್. ಎರಡು ಕಾಲು ಕಳ್ಕೊಂಡ್ಲು ಅರುಣಿಮಾ ಸಿಂಹ. ಏನು ಮಾಡಿದ್ಲು ಮುಂದೆ? ಧೃತಿಗೆಟ್ಲ ಇಲ್ಲ, ಮೌಂಟ್ ಎವರೆಸ್ಟ್ ಹತ್ತುತ್ತೇನೆ ಅಂತ ಹೇಳಿದ್ಲು. I will climb Mount Everest, she said, and she became the world's first person without legs to climb Mount Everest. ಎವರೆಸ್ಟ್ ಮಾತ್ರ ಅಲ್ಲ, ಭೂಲೋಕದ 7 ಪರ್ವತಗಳನ್ನು, ಕಿಲಿಮಂಜಾರೋ ಇನ್ ಆಫ್ರಿಕಾ, ಉಳಿದ 6 ಪರ್ವತಗಳನ್ನು ಹತ್ತಿ ತೋರಿಸಿದ್ಲು. ಪದ್ಮಶ್ರೀ ಗಿಟ್ಟಿಸಿಕೊಂಡ್ಲು. ಇದು ಮೌಂಟ್ ಎವರೆಸ್ಟ್ ಅನ್ನು 2013, ಕೇವಲ 2 ವರ್ಷದಲ್ಲಿ ಅವಳು ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ತೋರಿಸಿದ್ಲು. ಇದು ಬೇಕಾಗೋದು ನಮ್ಮ ಸ್ಪಿರಿಟ್. ಅವಳು ನಮಗೊಂದು ಮಾಡೆಲ್, ಈ ಶಾಲೆ ನಮಗೊಂದು ಮಾಡೆಲ್, ನಿಮ್ಮ ಟೀಚರ್ಸ್ ನಿಮಗೊಂದು ಮಾಡೆಲ್, ನಿಮ್ಮ ಪೇರೆಂಟ್ಸ್ ನಿಮಗೊಂದು ಮಾಡೆಲ್, ಇಲ್ಲಿಯ ಮ್ಯಾನೇಜ್ಮೆಂಟ್ ನಿಮಗೊಂದು ಮಾಡೆಲ್. ಇವೆಲ್ಲವನ್ನು ಕಟ್ಟಿಕೊಂಡು ಯು ಹ್ಯಾವ್ ಇಟ್ ಆಲ್. ನಿಮಗೆ ಒಳ್ಳೆಯ ಒಂದು ಕಾಲ ಕೂಡಿ ಬಂದಿದೆ. ಆ ಕಾಲವನ್ನು ಮುಂದುವರಿಸಿಕೊಂಡು ಹೋಗಿ, ಧೈರ್ಯದಿಂದಿರಿ, ಖುಷಿಯಿಂದಿರಿ. ಡೂ ವೆಲ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ರವಿಶಂಕರ್ ರಾವ್ರವರ ಅದ್ಭುತ ಮಾತುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ ಅಧ್ಯಕ್ಷೀಯವಾಗಿ ಮಾತನಾಡಬೇಕು ಅಂತೇಳಿ ನಾನು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ರವೀಂದ್ರ ಶೆಟ್ಟಿ ಇವರನ್ನು ವಿನಂತಿಸ್ತಾ ಇದ್ದೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ.
ನಿನ್ನೆ ಇದೇ ವೇದಿಕೆಯಲ್ಲಿ ನಮ್ಮ ಪ್ರತಿ ವರ್ಷ ನಡೆಯುವಂತಹ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಥಿಕ ಸಮ್ಮೇಳನ ರತ್ನೋತ್ಸವ 2022 ನಡೆದಿದೆ. ಅದೇ ರೀತಿ ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವ. ಪ್ರತಿ ವರ್ಷವೂ ಕೂಡ ನಾವು ಅದೇ ಥರ ಒಂದು ದಿವಸ ರತ್ನೋತ್ಸವ, ನೆಕ್ಸ್ಟ್ ನಮ್ಮ ಆ್ಯನ್ಯುವಲ್ ಡೇ ಮಾಡುವಂಥದ್ದು. ರತ್ನೋತ್ಸವ ಬೆಳಗಿನಿಂದ ಇಡೀ ದಿವಸ ನಡೀತಿದೆ. ಬಹಳ ಮುಖ್ಯವಾಗಿ ಈ ವರ್ಷದ ಇದರಲ್ಲಿ ವಿಚಾರಗೋಷ್ಠಿ, ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಗೋಷ್ಠಿಯನ್ನು ಮಾಡುತ್ತೇವೆ. ಸ್ವಲ್ಪ ಅದರ ಮಕ್ಕಳಿಗೆ ಅದರಲ್ಲಿ ಸ್ವಲ್ಪ ಸಾಹಿತ್ಯದ ಬಗ್ಗೆ ಇನ್ನಿತರ ವಿಚಾರಗಳು ತಿಳಿಯಲಿ ಅಂತ ಈ ಬಾರಿ ಶಿಕ್ಷಣದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರದ ಬಗ್ಗೆ ನಾವು ವಿಚಾರಗೋಷ್ಠಿಯನ್ನು ಮಾಡಿದ್ವಿ. ಬಹಳ ಒಳ್ಳೆ ರೀತಿಯಲ್ಲಿ ನಿನ್ನೆ ಗಣರಾಜ್ ಕುಂಬ್ಳೆಯವರು ಮತ್ತು ಸಬಿಹಾ ಫಾತಿಮಾರವರು ಬಹಳ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ಅನಿತಾ ರವಿಶಂಕರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಅಧ್ಯಕ್ಷತೆಯನ್ನು ನಿಭಾಯಿಸಿ ಬಹಳ ಒಳ್ಳೆಯ ಒಂದು ವಿಚಾರಗೋಷ್ಠಿ ನಡೆದಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯಾದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಕೂಡ ಅಲ್ಲಿ ನಡೆದಿದೆ. ಅಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಬ್ರಿಗೇಡಿಯರ್ ಅಯ್ಯನ್ ರೈ ಅವರಿಗೆ ನಾವು ನಿಮ್ಮ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇವತ್ತು ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬೆಂಗಳೂರಿನಿಂದ ಪ್ರಕಾಶ್ ನಮ್ಮ ಸಂಯುಕ್ತ ಕರ್ನಾಟಕ ಮತ್ತು ಉದಯವಾಣಿಯ ಪ್ರತಿನಿಧಿಯಾಗಿ ಅದು ಕೂಡ ನಿನ್ನೆ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ನೋಡಿ ಬೆಂಗಳೂರಿಗೆ ಅವರ ಕಚೇರಿಗೆ ಫೋನ್ ಮಾಡಿ ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಟೀಚರ್ಸ್ ಇದ್ದಾರೆ, ಅವಾರ್ಡ್ ಕೊಟ್ಟು ಕಳಿಸಿ ಅಂತ ಹೇಳಿದ್ರು. ಅದು ಇದರ ಮೂಲಕ ಬಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ನಾನು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಪ್ರಕಾಶ್ ಬೆಂಗಳೂರು ಅವರಿಗೆ ನಾನು ಅಭಿನಂದನೆಗಳನ್ನು ಸಂಸ್ಥೆಯ ವತಿಯಿಂದ ಸಲ್ಲಿಸ್ತೇನೆ. ಇದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ. ನಾವು ನಮ್ಮ ವಿದ್ಯಾಸಂಸ್ಥೆಯಿಂದ ಕೊಡುವುದು ಪ್ರತಿ ವರ್ಷ ಕೊಡ್ತೇವೆ. ಮನೆಯಲ್ಲಿ ಸಿಗುವಂಥ ಗೌರವಕ್ಕಿಂತಲೂ ಕೂಡ ಹೊರಗಡೆಯಿಂದ ಒಂದು ಗೌರವ ಬಂದರೆ ಅದು ಬಹಳಷ್ಟು ಒಳ್ಳೆಯದಾಗ್ತದೆ. ಆದ್ದರಿಂದ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ನಮ್ಮ ಕಳೆದ SLC ಪರೀಕ್ಷೆಯಲ್ಲಿ ಆ ಕೊರೋನಾದ ಸಂದರ್ಭದಲ್ಲೂ ಕೂಡ 600ರಲ್ಲಿ 613, 606, 610, 602, 603 ಈ ರೀತಿ 6 ಜನ ಆ ಮಾರ್ಕ್ಸನ್ನು ತಗೊಂಡಿದ್ದಾರೆ. ಅದೇ ರೀತಿ ತುಂಬ ಮಕ್ಕಳು ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಇದಕ್ಕೆಲ್ಲವೂ ಕೂಡ ಶಿಕ್ಷಕರು ಕೂಡ ಕಾರಣ ಅಂತೇಳಿ ಶಿಕ್ಷಕರಿಗೆ ಕೂಡ ಅಭಿನಂದನೆ ಮಾಡಿದ್ರು. ಅದು ಕೂಡ ಒಂದು ಶಿಕ್ಷಕರಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚು ಮಾಡಿದೆ. ಅದೇ ರೀತಿ ನಮಗೂ ಕೂಡ ಆ ಸನ್ಮಾನ ಮಾಡಿದರು. ಸ್ಪೇಟ ಹಾಕಿಸಿ ತಲೆ ಇದಾಗಿದೆ, ಅಷ್ಟು ಪೇಟ ಆಗಿದೆ 1.5 ವರ್ಷದಲ್ಲಿ. ಹಾಗೆ ಏನೇ ಇರಲಿ, ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕನಸು ಒಂದೇ ಇರುವಂಥದ್ದು. ಏನು ನನ್ನ ತಾಯಿಯ ಹೆಸರಿನಲ್ಲಿ ಸ್ಥಾಪನೆ 1998ರಲ್ಲಿ ವಿದ್ಯಾಸಂಸ್ಥೆನ ಸ್ಥಾಪನೆ ಮಾಡಿದ ಮೂಲ ಉದ್ದೇಶನೇ ಅದು. ಯಾವತ್ತೂ ನಾನು ಹೇಳುವಂಥದ್ದು ಶಿಕ್ಷಣ ವ್ಯಾಪಾರ ಆಗಬಾರ್ದು ಅಂತ. ಶಿಕ್ಷಣ ಒಂದು ವ್ಯಾಪಾರ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಇವತ್ತು ನಾವು ಜಾಗ ಮಾಡಬಹುದು, ಬಂಗಾರ ಮಾಡಬಹುದು, ಒಡವೆ ಮಾಡಬಹುದು, ಎಲ್ಲವನ್ನು ಕೂಡ ಮಾಡಬಹುದು. ಅದು ಒಂದಲ್ಲ ಒಂದು ರೀತಿಯಲ್ಲಿ ಕಳೆದು ಹೋಗ್ಬೋದು. ಆದರೆ ಒಂದು ವ್ಯಕ್ತಿಯಲ್ಲಿ ಕಳೆಯದೇ ಹೋಗಿರ್ತಕ್ಕಂಥ ಅಥವಾ ಇನ್ನಿದರಿಂದ ಕರೆಯದೇ ಇರತಕ್ಕಂಥ ವ್ಯವಸ್ಥೆ ಇದ್ರದ್ದು ಶಿಕ್ಷಣ ಮಾತ್ರ. ಆ ಶಿಕ್ಷಣ ಪಡೆದಾಗ ಬಹಳ ಸ್ಪಿರಿಟಿಂದ ನಮ್ಮ ರವಿಶಂಕರ್ ರಾವ್ ಸರ್, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇಂಗ್ಲೀಷಿನ ಪ್ರಾಧ್ಯಾಪಕರು ಎಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ನಮಗೆ ಒಂದು ಅವರ ಭಾಷಣ ಕೇಳುವಾಗ ನನಗೂ ಕೂಡ ಒಂದು ಬರೀ ರೋಮಾಂಚನ ಆಯಿತು. ಆ ರೀತಿಯಾಗಿ ನಾವು ಧೈರ್ಯದಿಂದ ಮುನ್ನಡೆದಾಗ ನನ್ನ ವಿದ್ಯಾಸಂಸ್ಥೆಯನ್ನು ನಾನು ಕನಮನಸ್ಸಿನಲ್ಲಿ ಕೂಡ ಎನಿಸಲಿಲ್ಲ. ಈ ರೀತಿಯಾದ ಒಂದು ವಿದ್ಯಾಸಂಸ್ಥೆಯನ್ನು ನನಗೆ ಇದು ಬಹಳ ದೊಡ್ಡ ವ್ಯವಸ್ಥೆ. ನಮ್ಮಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ, ಆದರೆ ನನ್ನ ವೈಯಕ್ತಿಕವಾಗಿ ನನಗೆ ಇದು ಬಹಳ ದೊಡ್ಡ ಅಚೀವ್ಮೆಂಟ್ ನಾನು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿಯವರ ಆಶೀರ್ವಾದ. ನನ್ನ ತಾಯಿ ಯಾವತ್ತು ಹೇಳಿಕೊಟ್ಟು ಸಮಾಜದಲ್ಲಿ ನಾವು ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು. ಸಮಾಜ ನಮಗೆ ಏನು ಸಿಕ್ಕಿದೆ ಅಂತ ಹೇಳೋದಕ್ಕಿಂತಲೂ ಕೂಡ ನಮ್ಮಿಂದ ಸಮಾಜಕ್ಕೆ ಏನಾಗಿದೆ ಅದು ಬಹಳ ಮುಖ್ಯ. ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ನನ್ನ ಗುರು ಹಿರಿಯರ ಆಶೀರ್ವಾದ, ನಾನು ನಂಬುವಂತಹ ದೈವದೇವರ ಆಶೀರ್ವಾದ, ಈ ಊರಿನ ಜನರ ಪ್ರೀತಿ ವಿಶ್ವಾಸ, ಆ ವಿಶ್ವಾಸವನ್ನು ನಾನು ಇಟ್ಟುಕೊಂಡಿದ್ದರಿಂದ ಅವರು ಕೂಡ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಸ್ಕೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ಮಕ್ಕಳು ನನಗೆ ಬಹಳ ಆಶ್ಚರ್ಯ ಆಗ್ತಿದೆ. ನಾನು 2-3 ಬಾರಿ ಅದನ್ನು ಹೇಳಿದ್ದೆ. ವಿಧಾನಸೌಧದಲ್ಲಿ ಒಂದು ಬಾರಿ ನಾನು ನಮ್ಮ ನಾಯಕರನ್ನು ನೋಡಲಿಕ್ಕೆ ಹೋದಾಗ ನಮ್ಮ ಒಬ್ಬಳು ಓಲ್ಡ್ ಸ್ಟೂಡೆಂಟ್ ಬಂದು ಕಾಲಿಗೆ ಬಿದ್ದು, ಈ ಮಂತ್ರಿಗಳಿಗೆ ಮತ್ತು ನಮ್ಮ ಲೀಡರ್ಸ್ಗೆ ಗೊತ್ತಿಲ್ಲದು ಏನು ಕತೆ ಅಂತ ನನ್ನ ಹತ್ರ ಕೇಳಿದ್ರು. ಏನು ಸರ್ ಇದು ಕಾಲಿಗೆ ಬಿದ್ದಲು, ಗಂಡ ಹೆಂಡತಿ ಇಬ್ಬರು ಅಂತೇಳಿ ನಿಖಿತಾಸೆ ಗಟ್ಟಿ ಅಂತ ಅವಳ ಹೆಸರು. ಫಸ್ಟ್ ಬ್ಯಾಚ್ ನಮ್ಮ SLCಯಲ್ಲಿ ಫಸ್ಟ್ ಬ್ಯಾಚ್ ನಿಖಿತಾಸೆ ಗಟ್ಟಿ ಅಂತ. ಅವಳು 1998 LKG ಮಾಡಿ 2007ರಲ್ಲಿ ಅವಳ SLC ಫಸ್ಟ್ ಬ್ಯಾಚ್. ಅವಾಗ ಹೇಳಿದೆ, ಇಲ್ಲ ಸರ್ ಅದೇನಿಲ್ಲ, ಅವರು ನಮ್ಮ ಸ್ಟೂಡೆಂಟ್. ಅವರು ಹೇಳಿದರು, ನೋಡಿ ಸರ್ ಎಂಥ ಸಂಸ್ಕೃತಿ ನೀವು ಕಲಿಸ್ಕೊಟ್ಟಿದ್ದೀರಿ, ನೀವು ಇಲ್ಲಿ ನಿಂತಿದ್ದೀರಿ ನಿಮ್ಮ ಕಾಲಿಗೆ. ಅಂದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಗುರುಗಳಿಗೆ, ನಮ್ಮ ಮನೆಯವರಿಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಅವರನ್ನು ಗೌರವಿಸುವಂಥ ಕೆಲಸ ನಮ್ಮಿಂದ ಆಗಬೇಕು. ಇವತ್ತು ನಾವು ನೋಡ್ತೇವೆ ಮಕ್ಕಳು ಅವಾಗ ಹೇಳಿದರು, ಮಕ್ಕಳು ದೊಡ್ಡವ ತಕ್ಷಣ ತಂದೆ ತಾಯಿಯವರನ್ನು ಎಲ್ಲ ಬಿಡ್ತಾರೆ, ಎಲ್ಲಿಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ.
ಅಂತ ಅದು ಆಗುವಂಥದ್ದು ಕಡಿಮೆ ಆಗಬೇಕು, ಅಂಥ ವ್ಯವಸ್ಥೆ ಆಗುವಂಥ ಕಡಿಮೆ ಆಗಬೇಕು. ಹೇಳಬೇಕು ಅಂತ ಹೇಳಿದ್ರೆ ಆಶ್ರಮ, ಆಶ್ರಮಗಳಲ್ಲಿ ಕೊಂಡೋಗಿ ತಂದೆ ತಾಯಿಯರನ್ನು ಬಿಡುವಂಥದ್ದು. ನಮ್ಮ ತಂದೆ ತಾಯಿಯವರನ್ನು ನಾವು ಚೆನ್ನಾಗಿ ನೋಡಿದರೆ ನಮ್ಮನ್ನು ನಮ್ಮ ಮಕ್ಕಳು ಅಂದರೆ ಅದು ನೋಡಬೇಕು ಅಂತ ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದಾಗ ನಮ್ಮ ಮಕ್ಕಳು ಕೂಡ ಆ ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಪ್ರೀತಿಯಿಂದ ಸಹೋದರತೆಯಿಂದ ಬಹಳ ವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸಮಾಜವು ಕೂಡ ನಮ್ಮನ್ನು ಗುರುತಿಸುವಂಥ ಕೆಲಸ ಆಗ್ತದೆ. ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನನಗೆ ಬಹಳ ಖುಷಿ. ನಮ್ಮ ಮಕ್ಕಳು ಎಲ್ಲಿಗೆ ಹೋದರೂ ಕೂಡ ಅವರಿಗೆ ಪ್ರೈಸು. ನಮ್ಮ ಭಾಸ್ಕರ್ಗೆ ಈಗ ಸನ್ಮಾನ ಮಾಡಿದ್ರು. ನಮ್ಮ ಜನಪದ ನೃತ್ಯ ನಾನು ಹೇಳ್ತೇನೆ ಭಾಸ್ಕರ್ ಈ ಥರ ಆಗಬೇಕು ಅಂತ ಅದೇ ಥರ ಮಾಡಿಬಿಡ್ತಾರೆ. ಹಾಗೆ ನಾನು ಈಗ ಒಂದು 2 ವರ್ಷದಿಂದ ಕಳೆದ 2 ವರ್ಷ ಕೊರೋನಾ ಬಂತು. ಅದರ ಮುಂಚೆ ಎಲ್ಲ ಪ್ರತಿಭಾ ಕಾರಂಜಿ ಆಗ್ತಿ ಶಿಕ್ಷಣ ಇಲಾಖೆದು ಎಲ್ಲಿಗೆ ಹೋದರೂ ನಮಗೇನೆ ಪ್ರೈಸು. ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಬಾಕಿ ಶಾಲೆ ಕೂಡ ಸಿಗಲಿ, ನಾವು ಸ್ವಲ್ಪ ಕಡಿಮೆ ಹೋಗುವಂಥದ್ದು. ಹಾಗೆ ಈ ಬಾರಿ ನಾವು ಇದಕ್ಕೆ ಇಂಡಿವಿಜುವಲ್ ಆಗಿ ಹೋಗಿದ್ದೆ, ಅಲ್ಲಿ ಕೂಡ ನಮಗೇನೆ ಪ್ರೈಸು ನಮ್ಮ ಮಕ್ಕಳಿಗೆ. ಆದ್ದರಿಂದ ಇದು ಬಹಳ ಒಳ್ಳೆಯ ಬೆಳವಣಿಗೆ. ನಮ್ಮ ಶಿಕ್ಷಕರ ನಾನು ಯಾವತ್ತೂ ಹೇಳಲಿಕ್ಕೆ ಉಂಟು, ವಿದ್ಯಾರತ್ನ ವಿದ್ಯಾಸಂಸ್ಥೆ ಇದು ಒಂದು ಕುಟುಂಬ, ಇದೊಂದು ಫ್ಯಾಮಿಲಿ. ನಮ್ಮ ಟೀಚರ್ಸು ಎಲ್ಲಿಂದ ಆಯಾದವರಿಂದ ಹಿಡಿದು ಮುಖ್ಯೋಪಾಧ್ಯಾಯರ ತನಕ ನನ್ನಿಂದ ತನಕ ನಾವೆಲ್ಲವೂ ಕೂಡ ಒಂದು ಫ್ಯಾಮಿಲಿ ಥರ ನಾವು ಕೆಲಸ ಮಾಡುವವರು. ನನ್ನ ಪೋಷಕರು ಬಹಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಒಂದು ಚಿಕ್ಕ ವ್ಯವಸ್ಥೆಯಲ್ಲಿ ಇರುವಂಥದ್ದು ನಮ್ಮ ವಿದ್ಯಾಸಂಸ್ಥೆ. ನನಗೆ ಒಂದೊಂದು ಬಾರಿ ಆಗ್ತದೆ 4-2-3 ಎಕರೆ ಜಾಗ ಇರಲಿ, ಜನವೇ ಇರಲಿಲ್ಲ, ಆಗಲೇ ಇಲ್ಲಿ ಏನು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಉಂಟು. ಇವತ್ತು ಭಾಳಷ್ಟು ಜನ ದೂರದ ನೋಡುವವರಿದ್ದಾರೆ, ಏನಪ್ಪ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಇಷ್ಟು 863 ಮಕ್ಕಳಿದ್ದಾರೆ. ಕೆಲವು ಬಾರಿ ಕೆಲವರು ಹೋದರು ಆ ಕಡೆ, ಸ್ವಲ್ಪ ಹೋದವರು ಕೂಡ ಈ ಸಲ ಬಂದಿದ್ದಾರೆ. ಆದ್ದರಿಂದ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಒಂದು ಮೌಲ್ಯಾಧಾರಿತ, ಒಂದು ಗುಣಮಟ್ಟದ, ಒಂದು ಸಂಸ್ಕೃತಿ ಆಧಾರಿತ ಶಿಕ್ಷಣವನ್ನು ಕೊಟ್ಟಾಗ ಅದೇ ಒಂದು ಬಹಳ ದೊಡ್ಡ ಸಮಾಜದಲ್ಲಿ ಕೆಲಸ ಆಗ್ತದೆ. ಯಾವತ್ತೂ ಕೂಡ ನಾನು ಆಗಲೂ ಕೂಡ ಇದ್ದೇನೆ, ಶಿಕ್ಷಣ ವ್ಯಾಪಾರ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ ಆದಾಗ ಸ್ಟಾರ್ಟ್ ಆಗ್ತದೆ ಶಾಲೆಗಳವರದ್ದು. ನೋ ಡೊನೇಷನ್, ಏನು ನೋ, ನಮಗೆ ಅದು ಇದೆ, ನಮ್ಮಲ್ಲಿ ಆಫೀಸ್ ಕಡಿಮೆ, ಇದು ದೊಡ್ಡ ಅದಿದೆ ಇದಿದೆ ಅಂತ ಬ್ಯಾನರ್ ಹಾಕಿ ನಮ್ಮ ಶಾಲೆ ಮುಂದೆ 2 ಜನ ತಂದು ಹಾಕ್ತಾರೆ, ಮಕ್ಕಳು ಸ್ವಲ್ಪ ಬರಲಿ ಅಂತ. ಯಾವತ್ತೂ ಕೂಡ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಬ್ಯಾನರ್ ಮಾರ್ಗದ ಬದಿಯಲ್ಲಿ ಕಾಣಲಿಕ್ಕಿಲ್ಲ. ಯಾವುದು ಮಕ್ಕಳನ್ನು ಕರೆಯುವಂಥದ್ದು. ಮಕ್ಕಳನ್ನು ಯಾರು ಕರೀಬೇಕು? ಪೇರೆಂಟ್ಸ್ ಹೇಳಬೇಕು, ಹೋಗಿ ವಿದ್ಯಾರತ್ನ ಶಾಲೆಗೆ, ಅಲ್ಲಿ ಒಳ್ಳೆ ಕಲಿಸ್ತಾರೆ, ಹೋಗಿ ಇನ್ನೊಂದು ಶಾಲೆಗೆ. ಅಲ್ಲಿ ನಮ್ಮ ವಿದ್ಯಾರತ್ನ ಶಾಲೆ ಅಂತಲ್ಲ, ಯಾವುದೇ ಶಾಲೆ ಆದರೂ ಕೂಡ, ಯಾವುದೇ ಆದರೂ ಕೂಡ. ನಾನು ಇವತ್ತು ಮಂಗಳೂರು ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ನನಗೆ ಹೇಳಲಿಕ್ಕೆ ಉಂಟು, ಸರ್ ನಿಮ್ಮ ಶಾಲೆಯಲ್ಲಿ ಎಷ್ಟು ಫೀಸು? ನಮ್ಮಲ್ಲಿ ಕೊರೋನಾ ಬಂದಾಗ ಒಂದು 18,000 ಇತ್ತು LKGಗೆ. ಹಾಗೂ ಪ್ರಕಾಶ್ ಯಾರ ಹತ್ರ ಕೇಳಿದ್ರೆ ಕಡಿಮೆ, ನನ್ನ ಹತ್ರ ಕೇಳಿದರು, ಅದಕ್ಕೆ ನಾನು ಸೃಷ್ಟಿಕರಣ ಕೊಡ್ತೀನಿ. ಆಗ ಅವರು ಹೇಳ್ತಾರೆ, ನಮ್ಮಲ್ಲಿ 10,000 LKGಗೆ 10,000 ಫೀಸು. ಹೌದು, ನಮ್ಮಲ್ಲಿ 35,000 ಉಂಟು, ನೀವು ಹೇಗೆ ಶಾಲೆ ನಡೆಸ್ತೀರಿ ಅಂದರೆ, ಇಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ 10,000 ಇಟ್ಟಾಗ ಒಂದು 10 ಮಕ್ಕಳು ಜಾಸ್ತಿ ಬಂದಾಗ ಅಲ್ಲಿ ಒಳ್ಳೆ ಕಳಿಸ್ತಾರೆ. ಕೆಲವರಿಗೆ ಕೀಳರಿ ಫೀಸ್ 10,000ನ ಭಾರಿ ಕಮ್ಮಿ ಆ ರೀತಿಯ ಜನರು ಕೂಡ ಇದ್ದಾರೆ. ಅಂದರೆ ಅಲ್ಲಿ ಕಳಿಸೋದಿಲ್ಲ, 10,000 ಕೊಟ್ಟರೆ ಆ ರೀತಿ ಅದನ್ನು ಯಾವತ್ತೂ ಕೂಡ ತಿಳ್ಕೊಳ್ಬಾರ್ದು. ಹಣಕ್ಕೆ ಯಾವತ್ತು ನಾವು ಮೌಲ್ಯವನ್ನು ಕೊಡುವಂಥದ್ದಲ್ಲ, ಅಲ್ಲಿ ಕೊಡುವಂಥ ಶಿಕ್ಷಣಕ್ಕೆ, ಅಲ್ಲಿ ನೋಡುವಂಥ ವ್ಯವಸ್ಥೆಗೆ, ಅಲ್ಲಿ ಇರತಕ್ಕಂಥ ಆ ಏನು ಸಂಸ್ಕೃತಿಗೆ ನಾವು ಗೌರವವನ್ನು ಕೊಟ್ಟು ನಾವು ಯಾವತ್ತೂ ಕೂಡ, ನಾನು ಹೇಳ್ತೇನೆ, ನನ್ನ ವಿದ್ಯಾಸಂಸ್ಥೆಯಲ್ಲಿ ನಾನು ಇರುವ ತನಕ ಎಲ್ಲ ಮಕ್ಕಳು ಕೂಡ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ನನ್ನ ಶಾಲೆಗೆ ಬಿಡುವಾಗ ನನ್ನ ಮಕ್ಕಳು ಎಲ್ಲರೂ ಕೂಡ ಆ ರೀತಿ ನಾನು ಇದರ ಶಿಕ್ಷಕರ ಮತ್ತು ರಕ್ಷಕರ ಸಭೆಯಲ್ಲಿ ಕೂಡ ನಾನು ಹೇಳ್ತೀನಿ, ಯಾವುದೇ ರೀತಿಯ ಮುಲಾಜಿಲ್ಲ ನನಗೆ. ನನಗೆ ಆ ರೀತಿ ನಾನು ನಡ್ಕೊಳ್ಳುವಂಥ ವ್ಯವಸ್ಥೆ ನನ್ನ ಹತ್ರ ಇದೆ. ಭಾಷಣ ಮಾಡಿ ಅಥವಾ ಇನ್ನೊಬ್ಬರನ್ನು ಮೆಚ್ಚಲಿಕ್ಕೆ ನಾನು ಮಾಡುವಂಥದ್ದಲ್ಲ, ನಾನು ಏನು ಮಾಡ್ತೀನಿ ಹೇಳ್ತೀನಿ ಅದನ್ನು ಮಾಡಿಯೇ ಮಾಡುವಂಥದ್ದು. ಆ ರೀತಿಯಾದ ಇವತ್ತು ಬಾಡಿಗೆ ಕಟ್ಟಡದಲ್ಲಿತ್ತು 1998ರಲ್ಲಿ ಡಾಕ್ಟರ್ ಬಾಲಕೃಷ್ಣ ಮುದ್ದಿಯಾರವರ ಬಾಡಿಗೆ ಕಟ್ಟಡದಲ್ಲಿ ಇಬ್ರಾಹಿಕನಿಗೆ ಗೊತ್ತಿದೆ, ಇಲ್ಲಿದ್ದಂಥ ಎಲ್ಲರಿಗೂ ಕೂಡ ಗೊತ್ತಿದೆ, ಈ ಭಾಗದ ಪರಿಸರದ ಜನರಿಗೆ ರವೀಂದ್ರ ಶೆಟ್ಟಿ ಯಾವ ರೀತಿ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ್ದಾನೆ, ಯಾವ ರೀತಿ ಕಟ್ಟಿದ್ದಾನೆ. ನನಗೆ ಬಿಲ್ಡಿಂಗ್ ಕಟ್ಟುವಾಗ ಬಾಂಬೆಯವರೆಲ್ಲ ಫೋನ್ ಮಾಡಿದ್ದು, ಸರ್ ಬನ್ನಿ ನಿಮ್ಮ ಬಿಲ್ಡಿಂಗಿಗೆ ನಾವು ಸ್ವಲ್ಪ ಇದು ಡೊನೇಷನ್. 1 ರೂಪಾಯಿ ಕೂಡ ದೇವರದಿಂದ ಯಾರದ್ದೂ ಇಲ್ಲ. ನನ್ನ ಪೋಷಕರಿಂದ ಬಂದಂಥ ಶಿಕ್ಷಣದ ಏನು ಟ್ಯೂಷನ್ ಫೀಸ್ ಇದೆ ಮತ್ತು ನನ್ನ ಏನು ವ್ಯವಸ್ಥೆ ಅದನ್ನು ಮಾಡಿಕೊಂಡು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದೀನಿ. ಇಷ್ಟು ಕಾರ್ಯಕ್ರಮ ಆಗ್ತದೆ. ಇವತ್ತು ಕಾರ್ಯಕ್ರಮ ಮಾಡುವ ಕೂಡ ಕೆಲವರು, ಮೊನ್ನೆ ಒಬ್ಬರು ಹೇಳಿದರು ದಾಲ ಕೊರೋಡಯ್ಯನ್ ಅಂತ,
ನಾನು ಹೇಳಿದೆ ಈತು ವರ್ಷ ಅಂಡಿ ಯಾನು 7-10 ಗೆಚ್ಚೊಂದು ಸಭೆ ಕಾರ್ಯಕ್ರಮ ಅನ್ಪುಡ ಎಂಗ್ಲಿಗೆ ದಾದಾಳಿತ್ತಲ್ಲ ಕೊರ್ದು ಗೊತ್ತಂದ ಗೆಚ್ಚೊಂದಲ್ಲ ಎಂಗ್ಲಿಗೆ ಗೊತ್ತಿಜ್ಜಿ ದೇವರ ದೇಟ ಅಂಚಿನ ದೇವರು ಎಂಗ್ಲ ನಡಪಾಣ ಯಾವ ಅಂತ ನಾನು ಹೇಳಿದೆ. ಆದ್ದರಿಂದ ದೇವರ ದಯದಿಂದ ಇವತ್ತು ಸಂಸ್ಥೆ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ಇದು ನಿಜವಾಗಿಯೂ ನನ್ನ ಸಾಧನೆ ಅಲ್ಲ, ನಾನು ಮಾಡ್ತಿರ್ತಕ್ಕಂಥ ನನ್ನ ತಂದೆ ತಾಯಿಯವರು ನನ್ನ ಜನ್ಮ ಕೊಟ್ಟಿದ್ದಾರೆ. ತಂದೆ ತಾಯಿಯವರ ಆಶೀರ್ವಾದ, ನನ್ನ ನಮ್ಮಂಥ ದೇವದೇವರ ಆಶೀರ್ವಾದ, ನನ್ನ ಗುರು ಹಿರಿಯರ ಆಶೀರ್ವಾದ, ಈ ಊರಿನ ಜನರು ನನ್ನ ಮೇಲೆ ಇಟ್ಟಂಥ ಪ್ರೀತಿಯಿಂದ ನನ್ನ ವಿದ್ಯಾಸಂಸ್ಥೆ ಈ ರೀತಿಯಾಗಿ ಬೆಳೆದಿದೆ. ಅದೇ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಸ್ಥಾನಕ್ಕೆ ಬರಬೇಕು. ಎಲ್ಲರೂ ಕೂಡ ನಾನು ವೇದಿಕೆಗೆ ಬಂದಾಗ ಇಲ್ಲಿ ಹೇಳಿಕೊಂಡು ಎಂತ ಸರ್ ಇಷ್ಟು ಜನ ಕೂಡ ಎಲ್ಲ ಮಕ್ಕಳು ಕೂಡ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಬಂದು ಮಾತನಾಡೋದು ನಾವು ಒಂದೊಂದು ಬಾರಿ ಏನು ಮಾಡ್ತೀವಿ ಅಂತ ಎಲ್ಲ ದೊಡ್ಡ ಮಕ್ಕಳಿಗೆ ಅಂಶನ ಕೊಡುವಂಥದ್ದು ಇಲ್ಲ. ಆಯಾ ಮಕ್ಕಳು LKG ಮಾತಾಡಿ ಒಂದು ಅಕ್ಷರ ಕೂಡ ಮಾತಾಡಲಿ, ತಪ್ಪಲಿ, ಏನು ಮಾಡಿದ್ರು ಕೂಡ ಮಕ್ಕಳು ತಪ್ಪಿದ್ರು ಕೂಡ ಅದು ಸರಿ. ಆ ರೀತಿಯಾಗಿ ಎಲ್ಲ ಮಕ್ಕಳು ಮಾಡಿ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರೆ ಇನ್ನಷ್ಟು ಡ್ಯಾನ್ಸ್ಗಳಾಗಲಿಕ್ಕೆ ಇದೆ. ಜಾಸ್ತಿ ಮಾತಾಡಿದ್ರೆ ತುಂಬ ಹೊತ್ತು ಕಳೀತದೆ, ಸಮಯದ ಅಭಾವ ಕೂಡ ಇದೆ. ಒಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ನನ್ನ ತಾಯಿಯ ಹೆಸರೇನಿದೆ ಆ ಹೆಸರನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರಕ್ಕೆ ಇರಲಿ ಅಂತ ಹೇಳುತ್ತಾ ಇಲ್ಲಿ ವೇದಿಕೆಯಲ್ಲಿ ಪ್ರೊಫೆಸರ್ ರವಿಶಂಕರ್ ರಾವ್ ಇದ್ದಾರೆ, ನನ್ನ ಎಲ್ಲ ಕೆಲಸಕ್ಕೆ ಮಾರ್ಗದರ್ಶನ ನೀಡುವವರು, ವಿದ್ವಾಂಸರು. ಅದೇ ರೀತಿ ಪ್ರಕಾಶ್ ಬೆಂಗಳೂರಿನಿಂದ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷನಾಗಿ ಯಡಿಯೂರಪ್ಪ ಅವರನ್ನು ನನ್ನ ಅಧ್ಯಕ್ಷನಾಗಿ ಮಾಡಿ ಪ್ರಥಮ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ನಮಗೆ ಅದಕ್ಕೆ ಅಧ್ಯಕ್ಷವನ್ನು ಕೊಟ್ಟು ರಾಜ್ಯದ 30 ಜಿಲ್ಲೆಗಳಿಗೂ ಕೂಡ ಪ್ರವಾಸವನ್ನು ಮಾಡಿ 46 ಜಾತಿಗಳನ್ನು ಒಳಗೊಂಡಂಥ ಅಲೆಮಾರಿ ನಿಗಮದ ಅಧ್ಯಕ್ಷನಾಗಿ ಎಲ್ಲ ಜನರ ಕಷ್ಟ ಸುಖಗಳನ್ನು ಕಣ್ಣಾರೆ ಕಂಡವನು. ಆ ರೀತಿಯಾಗಿ ಪ್ರಕಾಶ್ ಅವರು ಕೂಡ ಆಶ್ಚರ್ಯ ಪಡ್ತಾರೆ, ಏನು ಸರ್ ನಿಮ್ಮದು ಅಂತ. ಹಾಗೆ ಇವತ್ತು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ನನ್ನ ಅಣ್ಣ ಮೋಹನ್ ದಾಸ್ ಶೆಟ್ಟಿ ಅವರು ಕೂಡ ನಮ್ಮ ಮದಕದಲ್ಲಿ ವಿದ್ಯಾರತ್ನ ಶಾಲೆ ನಮ್ಮ ರೀತಿಯಲ್ಲಿ ಶಾಲೆ ನಡೀತಾ ಇದೆ. ಅದೇ ರೀತಿ ಇಬ್ರಾಹಿಂ ಅವರು ಯಾವತ್ತೂ ಕೂಡ ನನಗೆ ಸಹಕಾರ ಕೊಡುವರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಸ್ಕೂಲ್ ಪೀಪಲ್ ಲೀಡರ್ ಬಹಳ ಸೈಲೆಂಟ್ ಆಗಿ ಕೂತಿದ್ದಾನೆ. ಅವತ್ತು ಹೇಳುದು ಆ ಶಾಲೆಯಲ್ಲಿ ಮಕ್ಕಳು ಏನು ಮಾರೆ ನೀನು ಶಾಲೆಯ ಲೀಡರ್, ನೀನು ಯಾವ ರೀತಿ ಅಂದರೆ ಆ ರೀತಿಯ ಮಕ್ಕಳನ್ನು ನಾವು ಬೆಳೆಸುವಂಥ ಕೆಲಸ ಆಗಬೇಕು. ಈ ಒಳ್ಳೆಯ ಶಿಸ್ತುಬದ್ಧ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಯಾವತ್ತೂ ಕೂಡ ಮಕ್ಕಳು ಒಳ್ಳೆಯವರು, ಮಕ್ಕಳು ನಿಜವಾಗಿ ಒಳ್ಳೆಯವರು. ನೀವು ನೋಡುವಂತೆ ಇವರು ಹೋಲಿಕೆ ಮಾಡಬೇಡಿ. ರವೀಂದ್ರ ಮಾಸ್ಟರ್ ನೋಡಿ, ರವೀಂದ್ರ ಮಾಸ್ಟರ್ ಆಗ ಮಾತಾಡಿದರು. ಅವರು ನನ್ನ ಮಾಸ್ಟರ್. ಅವರು ನನಗೆ 10ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಸೋಷಿಯಲ್ ಮತ್ತು ಇಂಗ್ಲೀಷ್ಗೆ ಮಾಸ್ಟರ್ ಆಗಿದ್ದರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅರೇಕಳದಲ್ಲಿ. ಆದ್ದರಿಂದ ಇವತ್ತು ಅವರ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ನನ್ನ ಶಿಷ್ಯನಿಗೆ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಅಲ್ಲಿ ಅವರು ಕೂಡ ಹೇಳಿದರು, ನಾವು ಯಾವತ್ತೂ ಕೂಡ ಒಂದು BO ಹೇಳಿದರು, ಬ್ಲಾಕ್ ಎಜುಕೇಷನ್ ಆಫೀಸರ್, ಶಿಕ್ಷಣ ಇಲಾಖೆಯಿಂದ ಬಂದವರು. ಒಂದು ಮಗುವನ್ನು ಇನ್ನೊಂದು ಮಗುವಿಗೆ ಕಂಪೇರ್ ಮಾಡಬಾರ್ದು, ಆದಷ್ಟು ಪ್ರೋತ್ಸಾಹ ಕೊಡಬೇಕು. ನೀನು ಬರೀ ಆ ವರ್ಡ್ ಯೂಸ್ ಮಾಡಬಾರ್ದು. ನಾವು ಯಾವುದೇ ಒಳ್ಳೆಯ ಪ್ರೋತ್ಸಾಹದಾಯಕ ಅಂತ ಮಾತುಗಳು ನಮ್ಮ ಬಾಯಿಂದ ಬರಬೇಕು ಮಕ್ಕಳಿಗೆ. ಯಾವತ್ತೂ ಕೂಡ ಇನ್ನಿತರ ಅಡ್ಡದಾರಿದಿರ್ತಕ್ಕಂಥ ಶಬ್ದಗಳು ನಮ್ಮ ಬಾಯಿಂದ ಬರಬಾರ್ದು. ಆ ರೀತಿ ಮಕ್ಕಳನ್ನು ಬೆಳೆಸಿದಾಗ ಭಾಳ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಬೆಳೆಸಿದಾಗ ಎಲ್ಲ ಮಕ್ಕಳು ಕೂಡ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ವಿದ್ಯಾರತ್ನ ನನಗೆ ನಿಟ್ಟೆಯಲ್ಲಿ ಯಾನಪಾಯದಲ್ಲಿ ಬೇರೆ ಬೇರೆ ಕಡೆ ನಮ್ಮ ಶಾಲೆಯ ಮಕ್ಕಳು ಹೋಗುವಂಥದ್ದು, ನಮ್ಮ SLC ಕಳೆದಾದ ಮಗ ಅವರು ಹೇಳುವಂಥದ್ದು, ನಿಮ್ಮ ಶಾಲೆಯ ಮಕ್ಕಳು ಆಗ್ಬೋದು ಮರ, ನಮ್ಮ ಇಲ್ಲಿಯ ಚರ್ಚಿನ ಫಾದರ್ ಕೂಡ ಹೇಳೋದು ಇರ್ನ ಜೋಕ್ಲು ಬಾರೆಡ್ಡೆ ಜೋಕ್ಲು ಅಂತ. ಹಾಗೆ ಅಂಥ ಹೆಸರನ್ನ ಉಳಿಸಿಕೊಡಂತ. ನಾಳೆ ಏನಾದರೂ ಒಂದು ಮಗು ಹೆಚ್ಚು ಕಡಿಮೆ ಮಾಡಿದರೆ, ಬೇಡದ ಅಡ್ಡದಾರಿಗೆ ಹೋದರೆ ಕೇಳುವಂಥದ್ದು ಯಾರು? ಹಾಗೆ ಯಾರು ಕಲ್ಪದಿನ ಮಾಸ್ಟಿಯರು, ಅವನಿಗೆ ಕಲಿಸಿದ ಮಾಸ್ಟಿಯರು, ಯಾವ ಶಾಲೆ, ಆ ನಂತರ ಕೇಳಿದ ಯಾರ ಮಗಳು ಅಂತ. ಆದ್ದರಿಂದ ನನ್ನೆಲ್ಲ ಮಕ್ಕಳಿಗೆ, ನಮ್ಮೆಲ್ಲ ವಿದ್ಯಾರ್ಥಿಗಳು ನಾನು ಹೇಳುವಂಥದ್ದು, ನಾವೆಲ್ಲರೂ ಕೂಡ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ನಮ್ಮ ತಂದೆ ತಾಯಿಯವರನ್ನ ಗೌರವಿಸುವಂಥ. ಬೆಳಿಗ್ಗೆ ಬಂದುವಾಗ ಶಾಲೆಗೆ ಬರುವಾಗ ತಂದೆ ತಾಯಿಯವರ ಆಶೀರ್ವಾದವನ್ನು ಕಾಲಿಡಿದು, ಒಂದು ವೇಳೆ ಕಾಲಿಡೋದಕ್ಕೆ ಆಗದಿದ್ದರೆ ಕೂಡ ಅಮ್ಮ ನಾನು ಬರ್ಪೆ, ನಮ್ಮ ತಾಯಿ ನಾನು ಬರ್ತೇನೆ, ತಂದೆ ನಾನು ಬರ್ತೇನೆ, ಹೋಗಿ ಬರ್ತೇನೆ, ಆ ರೀತಿ ತಂದೆ ತಾಯಿಯ ಒಂದು ಪ್ರೀತಿಯನ್ನು ಇಟ್ಕೊಂಡು ಆಶೀರ್ವಾದನ ಪಡೆದುಕೊಂಡು ನಮ್ಮ ದೇವರನ್ನ ನಾವು ನಮ್ಮ ಧರ್ಮದ ಏನು ದೇವರಿದ್ದಾರೆ ಅವರನ್ನು ನಂಬಿಕೊಂಡು ಇಡೀ ದಿವಸದ ಕ್ಲಾಸ್ ನಾನು ಟೀಚರ್ಸಿಗೆ ನಾನು ಹೇಳ್ತೇನೆ ಏನು 3/4 ಗಂಟೆ ಪಾಠ ಮಾಡ್ತಾರೆ ಟೀಚರ್ಸ್ನವರು. ಆ 40 ನಿಮಿಷದಲ್ಲಿ ಟೀಚರ್ಸಿಗೆ ತೃಪ್ತಿ ಆಗಬೇಕು. ಮೊದಲು ನಾನು ಮಾಡಿದ ಕ್ಲಾಸ್ ಇವತ್ತು ಬಹಳ ಒಳ್ಳೆಯದಾಗಿದೆ, ನನ್ನ ಮಕ್ಕಳಿಗೆ ಅರ್ಥ ಆಗಿದೆ ಅಂತ. ಆಮೇಲೆ ಖಂಡಿತವಾಗಿ ಮಕ್ಕಳಿಗೆ ಅರ್ಥ ಆಗ್ತದೆ. ಆದ್ದರಿಂದ ಮಕ್ಕಳು, ಟೀಚರು, ಪೋಷಕರು, ನಾವು ಶಾಲೆ ನಡೆಸುವವರು ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಕೆಲಸವನ್ನು ಮಾಡಿದಾಗ ಆ ಮಗು, ಆ ಶಿಲ್ಪಿ ಯಾವ ರೀತಿ ಒಂದು ಮಣ್ಣಿನ ಮುದ್ದೆಯನ್ನು ಅಥವಾ ಒಂದು ಕಲ್ಲನ್ನು ಸುಂದರ ರೂಪವಾಗಿ ಅದನ್ನು ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ ಯಾವ ರೀತಿ ಒಂದು ಆಕಾರವನ್ನು ಕೊಡ್ತಾನೆ, ಆಕಾರವನ್ನು ಆ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಆ
ಮಕ್ಕಳು ಬೆಳೀಲಿಕ್ಕೆ ಸಾಧ್ಯತೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಕೆಲಸವನ್ನು ನಾವು ಯಾವತ್ತೇ ಕೂಡ ಇದರಲ್ಲಿ ಏನು ತೊಂದರೆ ಇಲ್ಲ. ನಮ್ಮ ಮಗುವಿನ ಒಂದು ವರ್ಷದ ಪ್ರತಿಭೆಯನ್ನು ಅನಾವರಣ ಮಾಡತಕ್ಕಂಥ ಈ ವೇದಿಕೆಯಲ್ಲಿ ನೀವೆಲ್ಲರೂ ಕೂಡ ಖಂಡಿತವಾಗಿ ಇರಲೇಬೇಕು. ಒಂದು ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ, ಅದು ನಮ್ಮ ಮಕ್ಕಳು, ಇನ್ನಿತರ ಮಕ್ಕಳು, ನನ್ನ ಮಕ್ಕಳದಾಯ್ತು ನಾನು ಹೋಗ್ತೇನೆ ಅಂತಲ್ಲ, ಎಲ್ಲ ಮಕ್ಕಳ ಕೂಡ ಪ್ರದರ್ಶನವನ್ನು ನೀವು ನೋಡುವಂಥ ಕೆಲಸ ಆಗಬೇಕು. ಭಾಳಷ್ಟು ಎಲ್ಲ ರೀತಿಯಲ್ಲಿ ನೀವು ಸಹಕಾರವನ್ನು ಪ್ರತಿ ವರ್ಷ ಕೊಡ್ತೀರಿ. ಆದ್ದರಿಂದ ನಾನು ಸ್ವಲ್ಪ ಇದು ಮಾಡಿದೆ, ರಾತ್ರಿ ಹೊತ್ತೆಲ್ಲ ಮಾಡೋದು ಬೇಡ ಈಗ ಅಂತೇಳಿ, ಆದರೂ ಕೂಡ ಮನಸ್ಸು ಕೇಳುವುದಿಲ್ಲ. ಒಂದು ರೀತಿಯ ನಮಗೊಂದು ಆಸಕ್ತಿ ಕಾರ್ಯಕ್ರಮ ಮಾಡುವಂಥದ್ದು. ನಿಮ್ಮೆಲ್ಲರ ಸಹಕಾರ ಭಾಳ ಶಿಸ್ತಿನಿಂದ ನೀವೆಲ್ಲ ಇದ್ದೀರಿ ಅಂತ ರವಿಶಂಕರ್ ಸರ್ ಹೇಳಿ, ಖಂಡಿತವಾಗಿಯೂ ಸರ್ ನಮ್ಮ ಪೇರೆಂಟ್ಸ್ನಷ್ಟು ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ಯಾವುದೇ ಕಾರ್ಯಕ್ರಮ ಮಾಡಿದೆ ಅಂದರೆ ಅವರಿಗೆ ಗೊತ್ತಿದೆ, ಪೇರೆಂಟ್ಸ್ ಕೂಡ ಗೊತ್ತಿದೆ. ರವೀಂದ್ರ ಶೆಟ್ಟಿ ಏನಾದರೂ ತೀರ್ಮಾನ ತೆಕ್ಕೊಂಡ್ರೆ ಅದರಿಂದ ಒಳ್ಳೆದಿದೆ ಅಂತ ಅವರು ತಿಳ್ಕೊಂಡಿದ್ದೆ. ಆದರೆ ನಮಗೆ ಯಾವುದೇ ರೀತಿ ಪ್ರತಿರೋಧ ಬರುವುದಿಲ್ಲ. ಮಾತನಾಡಿ ಕೂಡ ಒಳ್ಳೆಯ ಸಲಹೆ ಸೂಚನೆಯನ್ನು ಕೊಡ್ತಾರೆ ಎಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗೆ ನನ್ನ ಹೃದಯಾಂತರದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಂದುವರಿಸುವಾಗ ನಿಮ್ಮೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ ಸಮರ್ಪಣೆ ಶ್ರೀ ರವಿಕುಮಾರ್ ಕೋಡಿಯವರು. ಸಮಾರಂಭದ ನಾವು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಧನ್ಯವಾದಗಳು. ಈಗಾಗಲೇ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷಿಸಲಿಕ್ಕೆ ತಯಾರಿಲ್ಲ. ಇವತ್ತಿನ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಕೆ ರವೀಂದ್ರ ರೈ, ಅದೇ ರೀತಿಯಾಗಿ ಶ್ರೀಯುತ ಈಶ್ವರ್, ಅದೇ ರೀತಿಯಾಗಿ ನಮ್ಮ ಈ ವೇದಿಕೆಯಲ್ಲಿ ನೆರೆದಿರುವಂತಹ ಮಾತಿನಿಂದ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಒಂದೇ ಅದೇ ರೀತಿಯಾಗಿ ನಮ್ಮ ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಇದ್ದಂಥ ನಮ್ಮ ಎಲ್ಲ ಪೋಷಕ ವರ್ಗದವರಿಗೆ, ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದ ಅರ್ಪಿಸ್ತಾ ಇಂದಿನ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ಈಗ ಡ್ಯಾನ್ಸ್ ಪ್ರಾರಂಭ ಆಗಲಿಕ್ಕಿದೆ.